ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಎಲ್ಲರಿಗೂ ನಮಸ್ಕಾರ. ಮಾತ್ರೆಗಳ ಸೊಲ್ಮೇಲು ಸರ್ವಾಗಿ ನಮಸ್ಕಾರ, ಸಲಾಂ ವಾಲೇಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ RJ Errol ಮಾತಾಡ್ತಾ ಇದ್ದೇನೆ. ನೀವು ನೋಡ್ತಿರುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ RJ Errol. ನೀವು ನೋಡ್ತಿರುವಂಥ ಚಾನಲ್ ಸ್ಪಂದನ ಚಾನಲ್. ಆ್ಯಂಡ್ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಅತಿಥಿ. ಓಕೆ, ಎಲ್ಲಿಂದ ಶುರು ಮಾಡಲಿ? ನಾನು ಮೂಡುಬಿದ್ರಿಂದ ಶುರು ಮಾಡಲಾ, ಮತ್ತು ಮಂಗಳೂರಿಂದ ಶುರು ಮಾಡಲಾ, ಅಥವಾ ಬೆಂಗಳೂರಿಗೆ ಹೋಗೋದಾ, ನಾಗ್ಪುರಕ್ಕೆ ಹೋಗೋದಾ, ಡೆಲ್ಲಿಗೆ ಹೋಗೋದಾ, ಎಲ್ಲಿ ಹೋಗೋದು? ರಾಜಕಾರಣ ಅನ್ನೋದು ಎಲ್ಲರಿಂದ ಆಗುವಂಥ ಕೆಲಸ ಅಲ್ಲ. ರಾಜಕಾರಣಕ್ಕೆ ಕೆಲವರು ಇಚ್ಛೆಯಿಂದ ಬರ್ತಾರೆ, ಕೆಲವರನ್ನು ಕರ್ಕೊಂಡು ಬರ್ತಾರೆ, ಕೆಲವರಿಗೆ ಬರಲೇಬೇಕು ಅಂತ ಒಂದು ಒತ್ತಡ ಇರುತ್ತೆ, ಕೆಲವರು ಸುಮ್ಮನೆ ಬಂದುಬಿಡ್ತಾರೆ. ಈ ವ್ಯಕ್ತಿಯ ಬಗ್ಗೆ ನಾನು ಎಲ್ಲಿಂದ ಶುರು ಮಾಡೋದು, ಎಲ್ಲಿ ಎಂಡ್ ಇಲ್ಲ, ಶುರು ಎಲ್ಲಿಂದ ಮಾಡೋದು ಎಂಬ ಒಂದು ಪ್ರಶ್ನೆ ಮೂಡುವಾಗ ಕೆಲವೊಂದು ಕಾರ್ಯಕ್ರಮಗಳು ಆಗ್ತಾ ಇರುತ್ತೆ. ಮೂಡುಬಿದ್ರೆ, ಕಾರ್ಕಳ, ಮಂಗಳೂರು, ಆ ಕಡೆ ಈ ಕಡೆ ಎಲ್ಲ ಇವರು ಬರ್ತಾರೆ, ಅತಿಥಿಯಾಗಿ ಬರ್ತಾರೆ. ಅಲ್ಲಿ ಒಬ್ಬರು ಕಾರ್ಯಕ್ರಮ ಆರ್ಗನೈಸ್ ಮಾಡೋರು ಒಂದು ಮಾತು ಹೇಳ್ತಾರೆ, ಸುದರ್ಶನ್ ಅವರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅವರೇ ಎಲ್ಲಿ ಹೇಳಲ್ಲ, ಬಟ್ ನಮ್ಗೆ ಕೇಳಕ್ಕೆ ಸಿಗುತ್ತೆ. ಓಕೆ, ನೋಡ್ತಾ ಈ ವ್ಯಕ್ತಿ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, ಮಂಗಳೂರಲ್ಲಿ ಕಾರ್ಯಕ್ರಮ ಬರ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಅಕ್ಕಪಕ್ಕದಲ್ಲಿ ಸಂಸದರು ಇರ್ತಾರೆ, ಶಾಸಕರಿರ್ತಾರೆ, ಮಂತ್ರಿಗಳಿರ್ತಾರೆ. ಅವ್ರ ನಡುವೆ ಅಥವಾ ಬದಿಯಲ್ಲಿ ಇವರು ಇರ್ತಾರೆ. ಇವರು ಯಾರಾಗಿರ್ಬೋದು? ಈ ವ್ಯಕ್ತಿ ಯಾವತ್ತೂ ಕೂಡ ತನ್ನನ್ನು ತಾನು ಎಲ್ಲ ಮಾಡಿದ್ದೇನೆ, ಏನು ಮಾಡಿದ್ದೇನೆ ಅಂತ ಯಾವತ್ತೂ ಹೇಳ್ಕೊಂಡು ಬಂದವರಲ್ಲ. ಆದರೆ ಇವರ ಕೆಲಸಗಳು ನಮಗೆ ಕಾಣಕ್ಕೆ ಸಿಗುತ್ತೆ, ಇವರ ಬಗ್ಗೆ ಮಾತುಗಳು ಕೇಳಕ್ಕೆ ಸಿಗುತ್ತೆ. ಇವರು ಬೇರೆ ಯಾರೂ ಅಲ್ಲ, ನಮ್ಮ ಜೊತೆ ಇದ್ದಾರೆ ನಮ್ಮ ಮೂಡುಬಿದ್ರೆಯ ಸುದರ್ಶನ್ ಎಂ ಅವರು. ಭಾರತೀಯ ಜನತಾ ಪಾರ್ಟಿ ಇದರ ದಕ್ಷಿಣ ಕನ್ನಡದ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಸುದರ್ಶನ್ ಎಂ ಅವರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಓಕೆ, ಸೊ ಹೇಗಿದ್ದೀರಾ? ಆರಾಮ, ಎಂಚೋಲ್ಲರ್ ಸೌಖ್ಯ ಇದೆ. ಸೊ ಇದ್ರ ಬಗ್ಗೆ ನಾನೊಂದು ಇಂಟ್ರೊಡಕ್ಷನ್ ಕೊರಿಯೆ ಎಂಚಾಂಡಿರೆಗ್ ಧನ್ಯವಾದ. ನನ್ನಂತ ತೆರಿಯೊಂದು ಇರಂತ ಇಂಟ್ರೊಡಕ್ಷನ್ ಕೊರಿಯರ್ ಧನ್ಯವಾದ. ಓಕೆ, ಫಸ್ಟ್ ಆಫ್ ಆಲ್ ಸುದರ್ಶನ್ ಅಣ್ಣ ಈರ ಎಂಚ ಪಂಡಾಗ ಕೆಲವರ ವ್ಯಕ್ತಿತ್ವ ಪಂಡು, ಕೆಲವರು ಎದುರು ಪಂಡಾಗ ಬಾದರೆಲ್ಲ ತೋಜುವರು, ಓ ಮೇರೆ ಬತ್ತೀರ ಪಂಡ. ಬಟ್ ಈರ್ ಅಂಚ ತೋಜು ಜಾರಿ. ಬಟ್ ಇರ್ನ ಬಗ್ಗೆ ಸುತ್ತಮುತ್ತಲಿಗೆ ಓ ಸುದರ್ಶನ್ ಸರ್ ಬರ್ತೀರಿ, ಸುದರ್ಶನ್ ಅಣ್ಣೆ ಬರ್ತೀರಿ ಪಂಡದು ಒಂಚಿದ ಚುಂಬಕೀಯ ಶಕ್ತಿ, ದ ಮ್ಯಾಗ್ನೆಟಿಕ್ ಪವರ್ ಎರಡು ಉಂಡು. ಇಫ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ಒಂಜಿ ವೈನ್ ಲಕ್ಕ ಸ್ಲೋಲಿ ಕಿಕ್ಕದು ಒಂಜಿ ಬರ್ಕೊಂಡಿರ. ಸೊ ಈ ಒಂಜಿ ನೇಚರ್ ಇರಡ ಬಹುಶಃ ಎಂಚ ಬತ್ತಂಡಿರೆಗ್ ಇರು ಪೊಲಿಟಿಕ್ಸ್ ಬತ್ತಿನ ಬೈ ಬರ್ತೀರಿ ಇಂಚರಿತ್ತಾರ ಅದು ಎರಡಾಡತ್ತು ಇನ್ಸ್ಪೈರ್ ಆರ ಇರು ಕೆಲವು ಪುಟ್ಟನಗನೇ ಗಾಡ್ ಗಿಫ್ಟ್ ಇದ್ದಿಪ್ಪುಂಡು. ಬಹುಶಃ ಈ ರೀತಿಯ ಏರ್ಪನ್ಯ ಅನೇಕ ವಿಚಾರವು ಗಾಡ್ ಗಿಫ್ಟ್ ಎಂಗ್ಲೆ. ಬಟ್ ಅಭಿವ್ಯಕ್ತ ಎಂಚ ಅನ್ಪಂಡ ಈಗ ಸಂಘದ ಶಿಕ್ಷಣ ಎನ್ನ ಬಾರಿ ಎಲ್ಲಿಯ ಪ್ರಾಯಡೆ ಸಂಘದ ಸ್ವಯಂ ಸೇವಕಾಯ ಬಹುಶಃ ಎನ್ನ ಸೌಭಾಗ್ಯ ಅವು ಜೀವನಡು ದಾದಾಂಡಲ ಒಂಜಿ ಮಲ್ಪೋಡು ಪನ್ಪುನ ಒಂಜಿ ಉದ್ದೇಶ ಅವು ಸಂಘದ ಶಿಕ್ಷಣ ನಮಕ್ ಬರ್ಪುಂಡು. ಅಂಡ ಅವು ಸ್ಪಷ್ಟತೆ ಇತ್ತಿಜಿ, ಗುರಿ ಇತ್ತಿಜಿ. ಅಂಡ ಸ್ಪಷ್ಟತೆ ಗುರಿನಿ ಸಂಘದ ಶಿಕ್ಷಣ ನಮಗೆ ಕಲ್ಪಾತ್ ಕೊರ್ತುಂಡು. ಅಂಚಾದ ಎರಡು ಇತ್ತಿನಂಚಿನ ದಾದ ಪ್ರತಿಭೆ ಉಂಡ ಅವಿನಿ ಸಮಾಜಡು ಅಭಿವ್ಯಕ್ತ ಆತಿನಿ ಕಾರಣ ಸಂಘದ ಶಿಕ್ಷಣ ಸಂಘೋರ್ದಾತ್ರ ಇನಿ ಸುದರ್ಶನ್ ಮೂಡುಬಿದ್ರಿ ಪನ್ಪುನ ಇನಿ ಸಮಾಜಡು ಒಂದು ಗುರುತಿಸುವ ಮೂಲ ಕಾರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಫ್ಯಾಂಟಾಸ್ಟಿಕ್. ಓಕೆ, ಸೊ ಇನ್ನಿಕ್ಕೆ ಇರು ಮಸ್ತ್ ಪವರ್ಫುಲ್ ಪೊಸಿಷನ್ ಉಳ್ಳಾರು, ಒಂಜಿ ಶಕ್ತಿ ಕೇಂದ್ರ ಉಳ್ಳಾರು ಇರು ಅದೆಲ್ಲ ಇರು ಒಂಜಿ ಸ್ಮೈಲಿಂಗ್ ಫೇಸ್ ತೂನಾಗ ಬಹುಶಃ ಇರು ಮಸ್ತ್ ಓಕೆ ಡೌನ್ ಟು ಅರ್ತ್ ಇರು ಅಂಚನೆ ಉಪ್ಪುಲು ಇರಾಪಲ್ಲ. ಇರ್ನ ಒಂಜಿ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಇರ್ನ ಇಲ್ಲದ ಬಗ್ಗೆ ಇಲ್ಲಿ ಒಲ್ಪ ಇರ್ನ ಬರ್ತು ಓಲಾತಿನ ಇಲ್ಲಾಡಿ ಏರುಪುರ ಇರ್ತಾರೆ ಇನ್ನು ಇಲ್ಲದಗಳ ಬಗ್ಗೆ ಇರ್ನ ಒಡನಾಟ ಒಂದು ಒಡ ಹುಟ್ಟಿದವರು ಪಣ್ಪೇರಂತ. ಸೊ ಅವರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ನಮಗೆ? ಒಂದು ನಾನು ಮೂಡುಬಿದ್ರೆಯಲ್ಲಿ ಒಂದು ಕುಟುಂಬ ಏನು ದೊಡ್ಡ ಶ್ರೀಮಂತ ಕುಟುಂಬ ಅಲ್ಲ, ಬಡತನದ ಕುಟುಂಬ. ನಂದು ಹುಟ್ಟಾದದ್ದು ನಾನು ಪ್ರಥಮ ಮಗ ರಮೇಶ್ ಶಾಂತಿ ಮತ್ತು ಕಸ್ತೂರಿ ಅವರಿಗೆ ಪ್ರಥಮ ಮಗನಾಗಿ ಹುಟ್ಟಿದ್ದೇನೆ. ನನ್ನ ಹುಟ್ಟಾದದ್ದು ಅಲ್ಲೇ ಮೂಡುಬಿದ್ರೆ ಪಕ್ಕ ಇರುವಂಥ KMR ಎನ್ನುವಂಥ ಪ್ರದೇಶದಲ್ಲಿ. ಮೊದಲು ಪ್ರಥಮ ಬಾನಂತನ ಅದು ತಾಯಿಯ ಮನೇಲಿ ಆಗಬೇಕು ಏನು ಅಂತ ಏನಿದೆ, ನನ್ನ ಅಜ್ಜಿ ಮನೆ ಅದು KMRಲ್ಲಿ ನನ್ನ ಹುಟ್ಟು ಆಗಿದೆ. ಆದರೆ ಬೆಳೆದದ್ದೆಲ್ಲ ಮೂಡುಬಿದ್ರೆಯಲ್ಲಿ ಸ್ವರಾಜ್ ಮೈದಾನ ನೀವು ಕೇಳಿರ್ಬೋದು. ಅಲ್ಲಿ 2 ಮಾರಿಗುಡಿ ಇದೆ. ಆ ಮಾರಿಗುಡಿಯ ಹಿಂದೆ ನಮ್ಮದು ಸಣ್ಣ ಮನೆ, ಪುಟ್ಟದಾದ ಸಂಸಾರ.
ನಾವು ತಂದೆ ತಾಯಿಗೆ ಒಟ್ಟು 6 ಜನ ಮಕ್ಕಳು, 4 ಗಂಡು 2 ಹೆಣ್ಮಕ್ಳು. ನನ್ನ ಒಬ್ಬ ತಮ್ಮ ಶಿವಾನಂದ ಅಂತೇಳಿ, ಅವ ನಮ್ಮ ಬಿಲ್ಲವ ಸಮಾಜದಲ್ಲಿ ಪೌರತ್ಯ ವೃತ್ತಿಯನ್ನು ಮಾಡ್ತಾ ಇದ್ದಾನೆ. ಅವ ಅದರಲ್ಲೇ ಪೂಜೆ ಪುನಸ್ಕಾರವನ್ನು ಕಲಿತು ಅಧ್ಯಯನ ಮಾಡಿ ಆ ಫೀಲ್ಡಲ್ಲಿ ಹೋಗ್ತಾ ಇದ್ದಾನೆ. ತಂದೆ ಅದೇ ಮಾರ್ಗದಲ್ಲಿ ಬಂದವರು. ತಂದೆಯ ಕೆಲಸವನ್ನು, ತಂದೆಯ ವಿಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನೊಬ್ಬ ಅವನಿಗೆ ಬಾಲ್ಯದಿಂದಲೂ ಜಿಮ್ನಾಸ್ಟಿಕ್ ಆಗಬೇಕು ಅಂತ ಅವನಿಗೆ ಒಂದು ಜಿಮ್ ಎಲ್ಲ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ ಇತ್ತು. ಹಾಗೆ ಮೂಡುಬಿದ್ರಲ್ಲಿ ಜಿಮ್ ಒಂದು ಕೇಂದ್ರವನ್ನು ತೆರೆದುಕೊಂಡು ಆ ಉದ್ಯಮವನ್ನು ಮಾಡ್ತಾ ಇದ್ದಾನೆ. ಕೊನೆಯ ಒಬ್ಬ ದುಬೈಲಿದ್ದಾನೆ. ಅವನಿಗೆ ನಾಡ್ದು ಮದುವೆ ಫಿಕ್ಸ್ ಆಗಿದೆ, ಫೆಬ್ರವರಿ 7 ತಾರೀಕಿಗೆ. 2 ದಿನ ತಂಗಿ ಅಂದರೆ ಒಬ್ಬಳು ಪೂನಾದಲ್ಲಿದ್ದಾಳೆ ಸಣ್ಣವಳು, ಇನ್ನೊಬ್ಳು ದೊಡ್ಡವಳು ಮೂಡುಬಿದ್ರಲ್ಲಿ ಇದ್ದಾಳೆ ಮನೆ ಮಾಡಿಕೊಂಡು. KMF ಅಲ್ಲಿ ಉದ್ಯೋಗದಲ್ಲಿದ್ದಾಳೆ. ಒಟ್ಟು 6 ಜನ. ಓಕೆ. ಸೊ ಕೂಡು ಕುಟುಂಬ ಆದ ಕಾರಣದಿಂದಾಗಿ ಜನರೊಟ್ಟಿಗೆ ಅಡ್ಜಸ್ಟ್ ಆಗಿ ಹೋಗುವಂಥ ಒಂದು ನೇಚರ್ ನಮಗೆ ಮನೆಯಿಂದಲೇ ಬಂದಿದೆ. ಯಾಕಂದರೆ 5 ಬೆರಳುಗಳು ಒಂದೇ ರೀತಿ ಇರುವುದಿಲ್ಲ. ಯಾಕಂದರೆ 5 ಜನ ಒಂದೇ ತಂದೆ ತಾಯಿಯ ಒಂದು ಗರ್ಭದಿಂದ ಬಂದರೂ ಕೂಡ ಆಲೋಚನೆಗಳು ವಿಭಿನ್ನ ಆಗಿರುತ್ತೆ. ಬಟ್ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆ ಹೋಗೋದು ಮನೆಯಿಂದಲೇ ಕಲ್ತ್ಕೊಂಡು ಬಂದ್ರಿ ನೀವು. ನನ್ನ ಬಾಲ್ಯದಲ್ಲಿ ನನಗೆ ತಂದೆ ಅಜ್ಜ, ನನ್ನ ಮುತ್ತಜ್ಜನೊಟ್ಟಿಗೆ ಜೀವನ ಮಾಡುವಂಥ ಅವಕಾಶ ಸಿಕ್ಕಿತ್ತು. ನನಗೆ ತಂದೆಯ ಅಜ್ಜನೊಟ್ಟಿಗೆ ನಾನು ಜೀವನ ಮಾಡಿದ್ದೆ. ಅವ್ರದ್ದು ಲೋಕಾಯ ಪೂಜಾರಿ ಅಂತೇಳಿ. ಅದರ ನಂತರ ತಂದೆಯ ತಾಯಿ ನನ್ನ ಅಜ್ಜಿ, ಅವ್ರದ್ದು ನಮ್ಮ ನಾಗಮ್ಮ ಅಂತೇಳಿ. ಇನ್ನೊಬ್ಬರು ನನ್ನ ತಾಯಿಯ ಅಮ್ಮ ಕಲ್ಯಾಣಿ ಅಂತೇಳಿ, ಅವರ ತಂದೆ ಕುಂಜ ಪೂಜಾರಿ. ಇವರೆಲ್ಲ ನನಗೆ ಅಜ್ಜ ಅಜ್ಜಿ ಇವರೆಲ್ಲರ ಜೊತೆ ಅವರ ಪ್ರೀತಿ ವಿಶ್ವಾಸ ಗಳಿಸುವಂಥ ಅವಕಾಶ ಸಿಕ್ಕಿತ್ತು. ಬಾಲ್ಯದಲ್ಲಿ ನನ್ನನ್ನು ತುಂಬ ಮುದ್ದಾಗಿ ಬೆಳೆಸಿದವರು ನನ್ನ ತಂದೆಯ ತಂಗಿ ಬೇಬಿ ಅಂತೇಳಿ. ಈಗಲೂ ಚಿಕ್ಕ ಅಲ್ಲ, ನನ್ನ ಅತ್ತೆ, ತಂದೆಯ ತಂಗಿ. ಬಾಲ್ಯದಲ್ಲಿ ನನ್ನ ತಾಯಿಗಿಂತಲೂ ಜಾಸ್ತಿ ನನ್ನನ್ನು ನೋಡಿದವರು ಸ್ವಲ್ಪ ಅವರೇ. ನಾನು ಅವರ ಜೊತೆನೇ ಜಾಸ್ತಿ ಜಗಳ, ಅವರ ಜೊತೆನೇ ಜಾಸ್ತಿ ಕೀಟಲೆ ಎಲ್ಲ ಮಾಡ್ತಿದ್ದೆ ಅವರ ಜೊತೆ. ಹಾಗೆ ಅವರೇ ನನ್ನ ಸ್ವಲ್ಪ ಮುದ್ದಾಗಿ ಬೆಳೆಸಿದವರು. ಆ ಪ್ರೀತಿ ಇವತ್ತಿಗೂ ಇದೆ. ಓಕೆ, ಫೈನ್. ಇವಾಗ ಸುದರ್ಶನ್, ನಿಮಗೆ ಸಣ್ಣ ವಯಸ್ಸಿನಲ್ಲಿ ನಿಮಗೆ ಇಷ್ಟೊಂದು ಜನ ಇರುವಂಥ ಕುಟುಂಬದಲ್ಲಿ ನೀವು ಬಂದವರು, ಇದರಿಂದಾಗಿ ನಿಮ್ಗೊಂದು ಅಡ್ಡ ಹೆಸರು ಇರುವ ಚಾನ್ಸ್ ಇದೆ. ಏನಿತ್ತು ಸರ್ ನಿಮಗೆ? ಏನಿಲ್ಲ, ನಾರ್ಮಲ್ ಸುದರ್ಶನ್ ಹೆಸರೇನಿದೆ, ಸುಧು ಅಂತ ಕರಿತಾ ಇದ್ರು ಅಷ್ಟೇ ಕರೀತಾರೆ. ಪ್ರೀತಿಯಿಂದ ಎಲ್ಲರೂ ಸುಧು ಅಂತ ಹೇಳ್ತಾರೆ ಅಷ್ಟೇ. ಓಕೆ. ನೀವು ಹಿರಿಯ ಅಣ್ಣ ಅಲ್ವಾ? ದೊಡ್ಡವ, ನನ್ನ ದೊಡ್ಡ. ಹಾಗಾದರೆ ನಿಮಗೆ ಬಹುಶಃ ಗಮ್ಮತ್ತು ಮಾಡ್ಲಿಕ್ಕೆ ಸ್ವಲ್ಪ ಕಮ್ಮಿ ಚಾನ್ಸ್ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮನ್ನು ನೋಡಿಕೊಂಡು ಉಳಿದವರಿದ್ದಾರೆ. ಆಗ ಆ ಟೈಮಲ್ಲಿ ಹಿರಿಯ ಅಣ್ಣ ಅಂದರೆ ಒಂದು ಆಲ್ಮೋಸ್ಟ್ ತಂದೆಯ ಸ್ಥಾನ ಕೊಡುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿತ್ತು. ಒಂದು ಹಿರಿಯ ಅಣ್ಣನಿಗೆ, ಕುಟುಂಬದ ಹಿರಿಯ ಅಣ್ಣನಿಗೆ ಹೇಗಿತ್ತು ಆ ಜೀವನ? ಆ ಜೀವನ ನನಗೆ ಬಾಲ್ಯದಲ್ಲೇ ಸ್ವಲ್ಪ ಕೌಟುಂಬಿಕದ ಬಗ್ಗೆ ನನಗೆ ಅನುಭವ ಬರಲಿಕ್ಕೆ ಸಾಧ್ಯ ಆಯಿತು. ಅದು ಬಡತನದ ನಮ್ಮದು ಕುಟುಂಬ ಆದ್ದರಿಂದ ನಮ್ಮ ತಂದೆ ಫೋಟೋ ಫ್ರೇಮ್ ವರ್ಕ್ಸನ್ನು ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ದೈವಾರಾಧನೆ, ಪ್ರಾರಂಭದಲ್ಲಿ ದೈವದ ಒಂದು ಚಾಕರಿಯನ್ನು ಮಾಡ್ತಾಯಿದ್ರು. ಮಂತ್ರದೇವತೆ ಅಂತ ನೀವು ಹೆಸರು ಕೇಳಿರ್ಬೋದು. ಅದರ ಪಾತ್ರಿಯಾಗಿ ಅವರು ಕೆಲಸ ಮಾಡ್ತಾಯಿದ್ರು. ಹಾಗೆ ನಮ್ಮದು ಆಧ್ಯಾತ್ಮಿಕ ಹಿನ್ನೆಲೆ ಇರುವಂಥ ಮನೆ ಮೊದಲು ಪ್ರಾರಂಭದಿಂದಲೇ. ಮತ್ತು ಅವರು ವಿಶೇಷವಾಗಿ ನಮ್ಮ ಅಯ್ಯಪ್ಪನ ಸುಮಾರು 4-5 ದಶಕಗಳಿಂದ ನಿರಂತರವಾಗಿ ಗುರುಸ್ವಾಮಿ ಆಗುವರು ಕೆಲಸ ಮಾಡಿದ್ದಾರೆ. ನನ್ನನ್ನು ಕೂಡ 3 ವರ್ಷದ ಮಗುವಿದ್ದಾಗ ಶಬರಿಮಲೆ ಕರ್ಕೊಂಡು ಹೋಗಿದ್ದಾರೆ. 3 ವರ್ಷ ಹೋಗಿ ಬಂದು ಅವತ್ತಿನ ಇವತ್ತಿನಕ ನಾನು ಕಂಟಿನ್ಯೂ ಹೋಗ್ತಾ ಇದ್ದೇನೆ. ಎಷ್ಟು ವರ್ಷ ಆಯಿತು? ನಾನು 4 ದಶಕ ಕಳೆಯಿತು ನಮ್ಮದು ಕೂಡ. ಹಾಗೆ ಮನೆಯಲ್ಲಿ ನಿತ್ಯ ಅಯ್ಯಪ್ಪನ ಅನುಷ್ಠಾನ ಆದ್ದರಿಂದಾಗಿ ಇವತ್ತು ಸಣ್ಣ ಅಯ್ಯಪ್ಪನ ಮಂದಿರ ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ. ನಾವೇ ಸ್ವತಃ ಅಲ್ಲಿ ಪೂಜೆ ಪುನಸ್ಕಾರ ಮಾಡೋದು. ಸಂಪೂರ್ಣವಾಗಿ ದೇವರ ಜೊತೆ ನಮ್ಮದು ಜೀವನ ಅದು ಪ್ರಾರಂಭ ಆಯಿತು. ಅದರಿಂದಾಗಿ ನಮಗೂ ಸ್ವಲ್ಪ ಒಳ್ಳೆಯ ಸಂಸ್ಕಾರ ಸಿಗಲಿಕ್ಕೆ ಅದೂ ಒಂದು ನಮಗೆ ಪೂರಕವಾಯಿತು. ಅದರ ಜೊತೆಗೆ ಸಂಘದ ಶಿಕ್ಷಣ, ಇದು ಮನೆಯ ಹಿನ್ನೆಲೆ ಮತ್ತು ಸಂಘದ ಶಿಕ್ಷಣ, ಇದು ಒಟ್ಟಿಗೆ ನಮ್ಮ ಜೀವನವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದು, ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡ್ತಿರೋ ಸಂದರ್ಭದಲ್ಲಿ, ಅದು ಹೈಸ್ಕೂಲ್ ಇರುವಾಗಲೇ ತಂದೆ ನಡೆಸ್ತಿದ್ದಂಥ ಫೋಟೋ ಫ್ರೇಮ್ ಶಾಪ್ ಏನಿದೆ, ಅದಕ್ಕೆ ನನ್ನ ಹೆಸರನ್ನೇ ಇಟ್ಟಿದ್ದಾರೆ, ಸುದರ್ಶನ್ ಫ್ರೇಮ್ ವರ್ಕ್ಸ್ ಅಂತ. ಆ್ಯಕ್ಚುಲಿ ಅದು ನಾನು ಹುಟ್ಟುವ ಮೊದಲೇ ತಂದೆ ಪ್ರಾರಂಭ ಮಾಡಿದ ಅಂಗಡಿ, ಶಾಪು. ಅದಕ್ಕೆ ಸುದರ್ಶನ್ ಫ್ರೇಮ್ ವರ್ಕ್ಸ್ ಅಂತ ಇಟ್ಟಿದ್ರು. ನಾನು ಹುಟ್ಟಿದ ಮೇಲೆ ನನಗೂ ಅದೇ ಹೆಸರು ಇಟ್ಟರು ಅಷ್ಟೇ. ಅದೇ ಹೆಸರನ್ನು ಕಂಟಿನ್ಯೂ ಆಯಿತು. ಬಾಲ್ಯದಲ್ಲೇ ನಾನು ಅಂಗಡಿಯಲ್ಲಿ ಕೂತ್ಕೊಳ್ತಾ ಇದ್ದೆ, ವ್ಯಾಪಾರ ಮಾಡ್ತಾಯಿದ್ದೆ, ವ್ಯಾಪಾರದ ತೊಡಗಿಸ್ಕೊಳ್ತಾ ಇದ್ದೆ. ಮನೆಗೆ ಸಾಮಾನು ತರುವಂಥದ್ದು, ಮನೆಯ ಜವಾಬ್ದಾರಿ ವಹಿಸುವಂಥದ್ದು, ಇದು ನಾನು ಕಾಲೇಜ್ ದಿನಗಳಲ್ಲೇ ನನಗೆ ಅಭ್ಯಾಸವಾದ ಪರಿಣಾಮದಿಂದ ಇವತ್ತು ಕೌಟುಂಬಿಕ ಜೀವನ ನಡೆಸಲಿಕ್ಕೆ ನಮಗೇನು ಸಮಸ್ಯೆ ಆಗಲಿಲ್ಲ. ಇಲ್ಲಾಂದರೆ ಹೊಸದಾಗಿ ಮದುವೆ ಆದಾಗ, ಮನೆ ಮಾಡಿದಾಗ ಹೇಗೆ ಸಂಸಾರ ನಡೆಸೋದು, ಇದೆಲ್ಲ ಪ್ರಶ್ನೆ ಬರ್ತದೆ. ಆದರೆ ನನಗೆ ಬಾಲ್ಯದಲ್ಲೇ ಅದು ಅನುಭವ ಇರೋದ್ರಿಂದ ನನಗೆ ಯಾವುದೇ ರೀತಿಯ ಗೊಂದಲ ಆಗಿಲ್ಲ.
ಮತ್ತು ಕಾರ್ಯಕ್ರಮಗಳ ವ್ಯವಸ್ಥೆ, ಧಾರ್ಮಿಕ ಕಾರ್ಯಕ್ರಮ ನಡೆಸುವಂಥದ್ದು, ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸುವಂಥದ್ದು ಕಾಲೇಜು ದಿನಗಳಲ್ಲೇ ನನಗೆ ಅದು ಅಭ್ಯಾಸ ಆಗಿದೆ. ಆದರೆ ಇವತ್ತು ನನಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆಸೋದು ಅಂತ ಹೇಳಿದ್ರು ನನಗೆ ಅದು ದೊಡ್ಡ ಸಮಸ್ಯೆ ಇಲ್ಲ. ಕೇವಲ ಒಂದು 4-5 ಜನರನ್ನು ಇಟ್ಕೊಂಡು ಎಷ್ಟು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡ್ಬೋದು, ಸಂಘಟನೆ ಮಾಡ್ಬೋದು, ಅಷ್ಟು ಆತ್ಮವಿಶ್ವಾಸ ಇದೆ. ಅದಕ್ಕೆ ಬಾಲ್ಯದ ನನ್ನ ಒಟ್ಟು ಜೀವನದ ದೈನಂದಿನ ಚಟುವಟಿಕೆ ಏನಿದೆ ಇದೆಲ್ಲ ನನಗೆ ಇವತ್ತು ಸಹಕಾರಿಯಾಗಿದೆ ಮತ್ತು ನನಗೆ ವಿಶೇಷವಾದ ಅನುಭವವನ್ನು ಕಲಿಸಿದೆ. ಓಕೆ, ಮನೆಯ ಮೊದಲ ಪಾಠಶಾಲೆ ನಿಜಕ್ಕೂ ಪಾಠಶಾಲೆ. ಖಂಡಿತ. ಈ ಪ್ರಶ್ನೆ ನಾನು ಕೇಳಲೇಬೇಕು, ಈ ಪ್ರಶ್ನೆಯನ್ನು. ಯಾಕಂದರೆ ಬಹುಶಃ ಈ ಯಂಗ್ ಜನ್ರೇಷನ್ ಅವರಿಗೆ ಅರ್ಥ ಆಗಲಿಕ್ಕಿಲ್ಲ ಏನೋ. ನಾವು ನಮ್ಮ ಒಂದು ಟೈಮಲ್ಲಿ ಒಂದು ಸಣ್ಣವರಿರುವಾಗ ನೆಲದಲ್ಲಿ ಕುತ್ಕೊಳ್ತಿದ್ದೆ, ಊಟಕ್ಕೆಲ್ಲ ಲೈನಲ್ಲಿ ಕುತ್ಕೊಳ್ತಾ ಇದ್ದೆವು, ತಾಯಿ ಬಡಿಸ್ತಾ ಇದ್ರು. ಬಹುಶಃ ಆ ಒಂದು ಕ್ರಮ ಇತ್ತು ನಿಮ್ಮ ಮೊದಲು ಅಣ್ಣ ಮತ್ತು ಲೈನಲ್ಲಿ ಕುತ್ಕೊಳ್ಳೋದು. ಆ ಒಂದು ಮೆಮೊರೀಸ್ ಹೇಳ್ಬೋದಾ? ಒಂದು ಕೋಳಿ ಸಾರು ಮಾಡ್ತಿದ್ರ ಮನೆಯಲ್ಲಿ ಸಾಧಾರಣ 87ನೇ ಇಸ್ವಿ ತನಕ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾಯಿದ್ರು. 87ರಲ್ಲಿ ನನ್ನ ತಂದೆ ಮೂಡುಬಿದ್ರೆಯಲ್ಲಿ ನಾರಾಯಣಗುರು ಮಂದಿರದಲ್ಲಿ ನಾರಾಯಣಗುರು ಪ್ರತಿಷ್ಠಾಪನೆ ಆಯಿತು. ಆ ಸಂದರ್ಭದಲ್ಲಿ ಅವರನ್ನು ಅರ್ಚಕರಾಗಿ ಅಲ್ಲಿ ನಿಯೋಜನೆ ಮಾಡಿದರು. ಆಗ ಕಾರ್ಕಳದ ಜನಾರ್ದನ ಶಾಂತಿ ಅಂತ ಒಬ್ಬ ಫೇಮಸ್ ನಮ್ಮ ಅದರಲ್ಲಿ ಅರ್ಚಕರವರು, ಅವರಿಂದ ಇವರು ಉಪದೇಶವನ್ನು ಪಡೆದು ಅರ್ಚಕ ವೃತ್ತಿಯನ್ನು ಪ್ರಾರಂಭಿಸಿದರು 87ನೇ ಇಸ್ವಿಯಲ್ಲಿ. ಅದರ ನಂತರ ನಮ್ಮ ಮನೆಯಲ್ಲಿ ಸಸ್ಯ ಇವತ್ತಿನ ತನಕ ನಮ್ಮಲ್ಲಿರುವಂಥ ದೈವತ ಆರಾಧನೆ ಸಂದರ್ಭದಲ್ಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು, ಕುಂಬಳಕಾಯಿ ಅದನ್ನು ಕಡಿದು ಮಾಡುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಕೋಳಿ ಅದನ್ನು ಯಾವುದು ಕೂಡ ಉಪಯೋಗ ಮಾಡೋದಿಲ್ಲ. ಇವತ್ತಿನ ತನಕ ನಾನು ಸಸ್ಯಾಹಾರಿ. ಓಕೆ, ಸೊ ಊಟ ಬಡಿಸುವಾಗ ಒಂದು ವಿಶೇಷ ಪದಾರ್ಥ ಮಾಡಿದ್ರೆ ಖುಷಿ ಇರುತ್ತೆ. ಅವ್ರಿಗೆ ಜಾಸ್ತಿ ಬಿತ್ತಾ, ಈ ಪ್ಲೇಟ್ ಜಾಸ್ತಿ ಬಿತ್ತಾ, ಅಲ್ಲಿ ಜಾಸ್ತಿ ಬಿತ್ತಾ ಅಂತ ಹೇಳ್ಕೊಂಡು ಅಂಥದ್ದು ಘಟನೆ ಇದ್ರೆ ಸ್ವಲ್ಪ ರಿಕಾಲ್ ಮಾಡ್ಬೋದಾ ಸ್ವಲ್ಪ? ಆಗ ಹೆಚ್ಚಾಗಿ ಅಮ್ಮ ಬಡಿಸುವಾಗ ಮಕ್ಕಳಿಗೆ ಜಾಸ್ತಿ ಬಡಿಸುವಂಥದ್ದು. ಯಾರು ನೆಂಟರು ಬಂದರೂ ಕೂಡ ಮಕ್ಕಳಿಗೆ ಸಪ್ರೇಟ್ ತೆಗೆದಿಡ್ತಾ ಇದ್ರು. ಯಾವುದು ಆ ರೀತಿ ವಿಶೇಷ ಪದಾರ್ಥಗಳಾದಾಗ ಅಥವಾ ಅವರು ತಿನ್ನುವುದನ್ನು ಬಿಟ್ಟು ನಮಗೆ ಬಡಿಸ್ತಾ ಇದ್ರು, ಇದ್ದದ್ದೇ. ಆದರೆ ನಮ್ಮಲ್ಲಿ ಅಂಥ ರೀತಿಯ ಯಾವುದೇ ರೀತಿಯ ಇದಾಗಲಿಲ್ಲ. ಅವನಿಗೆ ಜಾಸ್ತಿ ನಮ್ಮ ತಾಯಿ ಯಾವತ್ತು ತಾಯಿ ಹೊಟ್ಟೆ ಬಡಿಸ್ತಾರೆ, ಮಕ್ಕಳಿಗೆ ಅನಿಸೋದು ಜಾಸ್ತಿ ಆಗಿದೆ. ಆದರೂ ನನ್ನ ತಮ್ಮಂದಿರು ಅದೇನು ಹಾಗೆ ರೀತಿ ಇರಲಿಲ್ಲ. ಓಕೆ, ಮತ್ತು ಬಹುಶಃ ನನ್ನ ಕೊನೆಯ ತಂಗಿಗೆ ಅವಳಿಗೆ ಅವಳು ಹುಟ್ಟುವ ಸಂದರ್ಭದಲ್ಲಿ ಅದು ಕಂಪ್ಲೀಟ್ ಸ್ಟಾಪ್ ಆಗಿದೆ. ಇದೆಲ್ಲ ಕೇಳಲೇಬೇಕು. ಯಾಕಂದರೆ ಇದು ನೀವು ಕುಟುಂಬ ಹೇಳಿದ್ರಲ್ಲ, ಬಹಳ ಅಪರೂಪದಲ್ಲಿ ನಮಗೆ ನಿಮ್ಮೊಂದು ದೊರಸಗೊಂದು ನಮಗೆ ಅದೇ ನಿಮ್ಮ ಹತ್ರನೇ ಕೇಳಬೇಕು ಅಷ್ಟೇ. ಓಕೆ, ಇವಾಗ ಹಿರಿಯಣ್ಣ, ನೀವು ಹಿರಿಯಣ್ಣ ಅಂದರೆ ಒಂದ್ಸಲ ಸ್ವಲ್ಪ ಸೀರಿಯಸ್ ಆಗಿ ಇರಲೇಬೇಕು, ಒಂದು ಇಲ್ಲದಿದ್ದರೂ ಕೂಡ. ಓಕೆ, ಯಾವುದೋ ತಂಗಿಗೆಲ್ಲ ಬೈದದಿದೆಯಾ ನೀವು? ಯಾವತ್ತಾದ್ರೂ ಬುದ್ಧಿ ಹೇಳಿದೆಯಾ, ಬೈದದಿದೆಯಾ? ಇಲ್ಲ, ಸಾಮಾನ್ಯವಾಗಿ ಅವರು ಕೂಡ ನಮ್ಮ ಒಟ್ಟು ಹಿನ್ನೆಲೆ ಆದ್ದರಿಂದ ಅವರು ಕೂಡ ಯಾವುದೇ ಕಾರಣಕ್ಕೂ ನಾವು ಬೈಯುವಂಥದ್ದು ಅವರೇನಾದರೂ ದಾರಿ ತಪ್ಪಿದಾಗ ಅಥವಾ ಏನಾದರೂ ಸಮಸ್ಯೆ ಆದಾಗ. ಆದರೆ ಆ ರೀತಿಯ ಇಲ್ಲ. ಎರಡು ತಂಗಿಗಳು ಕೂಡ ಒಟ್ಟು ನಮ್ಮ ಸಂಸ್ಕಾರದಲ್ಲೇ ಬೆಳೆದವರು. ಅಂತೂ ಹಿರಿಯ ತಂಗಿ, ಅವಳಿಗೂ ಬಾಲ್ಯದಲ್ಲೇ ಮನೆಯ ಅಮ್ಮನ ಜೊತೆ ಮನೆಯ ಕೆಲಸ, ತಾಯಿಯ ಜೊತೆ ಇವತ್ತು ಅವಳೇ ಒಂದು ಮನೆ ಮಾಡ್ಕೊಂಡು ಇದ್ದಾಳೆ, ಇಡೀ ಸಂಸಾರ ನಡೆಸ್ತಾ ಇದ್ದಾಳೆ. ಅವಳು ಬಹುಶಃ ಯಾವುದನ್ನು ಕೂಡ ಎದುರಿಸುವಷ್ಟು ಸಾಮರ್ಥ್ಯ ಅವಳಿಗಿದೆ. ಅವಳು ಕೂಡ ನಮ್ಮ ಮನೆಯ ಬದುಕಿನ ಪಾಠ ಅವಳಿಗೆ ಜೀವನದಲ್ಲಿ ಕಲಿಸಿದೆ. ಕೊನೆ ಅವಳು ಸ್ವಲ್ಪ ಅವಳಿಗೆ ಲಾಸ್ಟ್ನವಳು ಆದ್ದರಿಂದ ಜಾಸ್ತಿ ಅಮ್ಮ ಅವಳಿಗೆ ಕೆಲಸ ಕೊಡ್ತಿರ್ಲಿಲ್ಲ. ಅದರಿಂದಾಗಿ ಆದರೆ ಇವತ್ತು ಗಂಡನ ಜೊತೆ ಪೂನಾದಲ್ಲಿ ಅವಳು ಕೂಡ ಸ್ವಂತ ಮಾಡಿಕೊಂಡು ಒಟ್ಟಿಗಿದ್ದಾಳೆ. ಫ್ಯಾಂಟಾಸ್ಟಿಕ್. ಇನ್ನೊಂದು ಅಂದರೆ ಇವಾಗ ಈಗ ಗೊತ್ತಿಲ್ಲ, ಒಂದು ಟೈಮ್ ಇತ್ತು ಮನೆಯವರು ಎಲ್ಲರ ಮದುವೆ ಆಗೋವರೆಗೆ ದೊಡ್ಡಣ್ಣ ಮದುವೆನೇ ಆಗೋದಿಲ್ಲ ಅಂತೆಲ್ಲ ಇತ್ತು ಕೆಲವೆಲ್ಲ ಅಂತ. ಆದರೆ ನನ್ನ ತಂಗಿಯೇ ಮದುವೆ ಆದ ನಂತರ ನನ್ನ ಅದೊಂದು ನನಗೆ ಜವಾಬ್ದಾರಿ ಇತ್ತು. ನನ್ನ ದೊಡ್ಡ ತಂಗಿ ಅವಳು 4ನೇ ಅವಳು, ನಾವು 3 ಜನ ಪ್ರಾರಂಭದ ಗಂಡು ಮಕ್ಕಳು, ನಂತರ ಅವಳು. ನಮ್ಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಹೆಣ್ಣು ಸಂತಾನ ಸ್ವಲ್ಪ ಕಡಿಮೆ. ನನಗೂ 3 ಗಂಡು ಮಕ್ಕಳೇ, ನನ್ನ ತಮ್ಮನಿಗೆ 2 ಗಂಡು ಮಕ್ಕಳು. ಆದರೆ ಈಗ ಇನ್ನೊಂದು ತಮ್ಮನಿಗೆ 1 ಗಂಡು 1 ಹೆಣ್ಣು ಆಯಿತು. ನಮ್ಮ ಫ್ಯಾಮಿಲಿ ಹೆಣ್ಣು ಮಕ್ಕಳು ಕಡಿಮೆ. ಹಾಗೆ ಅವಳು 4ನೇ ಅವಳು. ಅವಳ ಮದುವೆ ಆದ ನಂತರ ನಾನು ಮದುವೆ ಆಗಿದ್ದೇನೆ. ಯಾಕಂದರೆ ಅದು ಜವಾಬ್ದಾರಿ, ಅದು ನಮ್ಮದು. ಒಂದು ಮನೆಯಲ್ಲಿ ಮದುವೆಗೆ ಬಂದಂಥ ಹುಡುಗಿದ್ದಾಗ ಅವಳನ್ನು ಮದುವೆ ಮುಗಿಸಿ ಮಾಡಬೇಕು ಕ್ರಮ ಅದು. ಅದರ ನಂತರ ನಾವು ಮದುವೆ ಆಗಿದ್ದೇವೆ. ಆದರೆ ಕೊನೆ ಅವಳದು ಲಾಸ್ಟ್ ಟೈಮ್ ಅವಳು ಆದದ್ದು 2-4 ವರ್ಷ ಆಯಿತು, ಕೊನೆಗೆ ಆದದಷ್ಟು. ಇನ್ನು ಕೊನೆಯ ಒಬ್ಬ ತಮ್ಮ ಉಳಿದಿದ್ದಾನೆ.
ಇದೆಲ್ಲ ಯಾಕೆ ನಾವು ಡಿಸ್ಕಸ್ ಮಾಡ್ತೇವೆ ಅಂದರೆ ಅಫ್ಕೋರ್ಸ್ ದ ಪೀಪಲ್ ಹೂ ಬಾರ್ನ್ ಇನ್ ದ 70s 80s 90s ಅವರಿಗೆಲ್ಲ ಸಾಮಾನ್ಯ. ಬಟ್ ಈಗಿನವರಿಗೆ ಅದೊಂದು ಜವಾಬ್ದಾರಿ, ಅದೊಂದು ಕ್ರಮ, ಅದೊಂದು ಸಂಪ್ರದಾಯ, ಒಂದು ಕುಟುಂಬದ ಹಿರಿಯಣ್ಣನ ಜವಾಬ್ದಾರಿ ಅನ್ನೋದು ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಯಾಕೆಂದರೆ ಕೆಲವು ಮನೆಗಳ ಒಬ್ಬರೇ ಮಕ್ಕಳು ಇರ್ತಾರೆ, ಕೆಲವು ಇಬ್ಬರು ಇರ್ತಾರೆ. ಖಂಡಿತ ಇದೆಲ್ಲ ಕೆಲವರಿಗೆ ಕೇಳುವಾಗ ಅರ್ಥನೇ ಆಗಲಿಕ್ಕಿಲ್ಲ, ಏನು ಕೇಳ್ತಾನೆ ಅಂತ ಇವ್ರು ಏನು ಹೇಳ್ತಾರೆ ಅಂತ. ಬಟ್ ಎಸ್, ವಿ ಆಲ್ ಬಾರ್ನ್ ಬ್ರಾಟ್ ಆಫ್ ದಿಸ್ ಕಲ್ಚರ್. ಈ ಒಂದು ಸಂಪ್ರದಾಯದಿಂದ ಹುಟ್ಟಿ ಬೆಳೆದು ನಾವು ಇವತ್ತಿನವರೆಗೆ ಬಂದಿದ್ದೇವೆ. ನಾವು ಏನಾಗಿದ್ದೇವೆ ಅದೆಲ್ಲವೂ ನಾವು ಕೂಡ ಬೆಳೆದು ಬಂದ ದಾರಿ ಹೀಗೇನೆ ಇತ್ತು, ಮುಂದೆನೂ ಹೀಗೆ ಇರಬೇಕೆಂಬುದು ನಮ್ಮ ಒಂದು ಆಸೆ. ಓಕೆ, ಇವಾಗ ನೀವು ಬಾಲ್ಯದಲ್ಲಿದ್ದರೆ ನೀವು ಹಿರಿಯಣ್ಣ. ಓಕೆ, ಅಫ್ಕೋರ್ಸ್ ಯು ಲುಕ್ ವೆರಿ ಫಿಟ್. ಈಗ ನೀವು 3 ಮಕ್ಕಳ ಗಂಡು ಮಕ್ಕಳು ತಂದಂತ ಹೇಳುವಾಗ ಗೊತ್ತಾಯ್ತು ನನಗೆ. ನಾನು ಕೇಳಬೇಕಂತಿದ್ದೆ, ಬಟ್ ನೀವೇ ಹೇಳಿದ್ರಿ, ಅದು ಭಾಳ ಒಳ್ಳೆ ಆಯ್ತು, ಈಸಿ ಆಯ್ತು ನನಗೆ. ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇತ್ತು ನಿಮಗೆ ಸಣ್ಣ ವಯಸ್ಸಲ್ಲಿ ಇರುವಾಗ? ಇಲ್ಲ, ನನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ನಾಟಕ. ಇವ್ರು ಆ್ಯಕ್ಟರ್? ನಾನು ನಾಟಕ ಕಲಾವಿದ. ಬಾಲ್ಯದಲ್ಲೇ ಅನೇಕ ಪಾತ್ರ ಮಾಡಿದ್ದೇನೆ ಮತ್ತು ಸಾಮಾಜಿಕ ಅನೇಕ ನಾಟಕಗಳಲ್ಲಿ ನಾನು ನಟನೆ ಮಾಡಿದ್ದೇನೆ. ಆದರೆ ನಾಟಕ ಕಲಾವಿದನಂದರೆ ನಂದು ಭಾಳ ಇಷ್ಟವಾದ ಕ್ಷೇತ್ರ ಯಕ್ಷಗಾನ. ಅದು ಯಕ್ಷಗಾನದಲ್ಲಿ ಒಂದು ದಿವಸ ಕೂಡ ನಾನು ಪಾತ್ರ ಮಾಡಲಿಲ್ಲ. ಅದು ಫ್ಯಾನ್ಸಿ ಡ್ರೆಸ್ಸಲ್ಲೆಲ್ಲ ಮಾಡಿದ್ದೇನೆ. ಫ್ಯಾನ್ಸಿ ಡ್ರೆಸ್, ಬೇರೆ ಬೇರೆ ಕಾರ್ಯಕ್ರಮ, ಕಲ್ಚರ್ ಕಾರ್ಯಕ್ರಮದಲ್ಲಿ ವೇಷ ಹಾಕಿ ಹೋಗಿದ್ದೇವೆ. ಮೆರವಣಿಗೆಯಲ್ಲಿ ಪರ್ಫಾರ್ಮ್ ಮಾಡಲಿಲ್ಲ. ಆದರೆ ಇವತ್ತು ನನಗೆ ಆಧ್ಯಾತ್ಮಿಕ ಸ್ವಲ್ಪ ಚಿಂತನೆ, ಅಥವಾ ಇವತ್ತು ನಾನು ಧಾರ್ಮಿಕವಾಗಿ ಏನಾದರೂ ಮಾತಾಡಬೇಕಾದ್ರೆ ಇನ್ನೆಲ್ಲ ಸಿಕ್ಕಿದ್ದು ಯಕ್ಷಗಾನದಿಂದ. ಪೌರಾಣಿಕ ಮತ್ತು ಇತಿಹಾಸ ಇದರೆಲ್ಲ ಸ್ವಲ್ಪ ಪರಿಚಯ ಆದದ್ದು ಯಕ್ಷಗಾನದಿಂದ. ಇದು ಯಕ್ಷಗಾನದ ಬಗ್ಗೆ ನಿಮ್ಗೆ ಹೆಚ್ಚಿನವರಿಗೆ ಗೊತ್ತುಂಟ? ನಿಮ್ಮ ಯಕ್ಷಗಾನ ಹಿನ್ನೆಲೆ ಗೊತ್ತಿದೆ. ಇವತ್ತೆಲ್ಲ ಅನೇಕ ನಮ್ಮ ಜಿಲ್ಲೆಯ ಹಿರಿಯ ಕಲಾವಿದರು, ಈಗಿನ ಯುವ ಕಲಾವಿದರು, ಪ್ರತಿಯೊಬ್ಬರದ್ದು ಪರಿಚಯ ಇದೆ. ಮತ್ತು ಅನೇಕ ಯಕ್ಷಗಾನ ತಂಡಗಳಿಗೆ ನಾನೊಬ್ಬ ಯಕ್ಷಗಾನದ ಪ್ರೇಮಿ ಅಥವಾ ಯಕ್ಷಗಾನದ ಒಬ್ಬ ಪೋಷಕ ಅಂತೇಳಿ ಗೊತ್ತಿದೆ. ಒಳ್ಳೆಯದು. ನನಗೆ ಗೊತ್ತಿರಲಿಲ್ಲ, ನಂಗೆ ಗೊತ್ತಾಯಿತು, ಖುಷಿ ಆಯ್ತು ನನಗೆ ತುಂಬ. ಓಕೆ, ಸೊ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಯಕ್ಷಗಾನ ಇರಲಿಲ್ಲ, ನನಗೆ ಇರಲಿಲ್ಲ. ನಾಟಕ. ಆ್ಯಂಡ್ ನಿಮ್ಮ ತಮ್ಮ ಜಿಮ್ ಮಾಡಿದಾರೆ ಅಂತ ಹೇಳಿದ್ರು. ಅಫ್ಕೋರ್ಸ್ ಅದೊಂದು ಹಿಂಟ್ ನಿಮಗೆ ಸಣ್ಣ ವಯಸ್ಸಲ್ಲಿ ಸಿಕ್ಕಿತ್ತಾ? ಹಿ ವಿಲ್ ಬಿ ಗೋಯಿಂಗ್ ಟು ಫಿಟ್ನೆಸ್ ಎಂಟ್ರಿ? ಅವಾಗ ಕಾಲೇಜಿಗೆ ಹೋಗುವಾಗ ಯೂನಿವರ್ಸಿಟಿ ಲೆವೆಲಲ್ಲಿ ಅವ ಗೋಲ್ಡ್ ಮೆಡಲಿಸ್ಟ್. ಅವ ನ್ಯಾಷನಲ್ ಸೆಲೆಕ್ಟ್ ಆಗಿದ್ದ, ಬಟ್ ಸ್ವಲ್ಪ ಮಾರ್ಕಲ್ಲಿ 4th ಪ್ಲೇಸ್ ಏನೋ ಬಂದ. ದೊಡ್ಡ ವಿಚಾರ, 4th ಪ್ಲೇಸ್ ಬಂದ. ಆ್ಯಕ್ಚುಲಿ ಅದರಲ್ಲಿ ನನಗೆ ದೊಡ್ಡ ಸಾಧನೆ ಮಾಡಬೇಕಂತಿತ್ತು. ಬಟ್ ಅದು ಗೊತ್ತಿದೆ ನಿಮಗೆ, ಅಲ್ಲಿ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಸ್ವಲ್ಪ ಸೌತ್ನವರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ. ಆ ಟೈಮಲ್ಲೆಲ್ಲ ಇತ್ತು. ಮತ್ತು ಇವನ ಓನು ಎಂತ ಹೇಳ್ತಾರೆ, ಓನ್ ಪ್ರಾಕ್ಟೀಸ್ ಒಂದು ಜಾಸ್ತಿ ಕೋಚ್ ಗೀಚ್ ಅವ್ರನ್ನ ಇಟ್ಕೊಂಡೆಲ್ಲ ಮಾಡಲಿಕ್ಕೆ ಇವನ ಹತ್ರ ಕೂಡ ಸಾಮರ್ಥ್ಯ ಇರಲಿಲ್ಲ ಆರ್ಥಿಕವಾಗಿ. ಅವನ ಫ್ರೆಂಡ್ ಸರ್ಕಲ್ ಎಲ್ಲರ ಸಹಕಾರದಿಂದ ಆ ಮಟ್ಟಕ್ಕೆ ಅವ ಬೆಳೆದಿದ್ದ. ಅದರಲ್ಲಿ ಸ್ವಲ್ಪ ಮಾರ್ಕಿನಿಂದ ಅವನಿಗೆ ವ್ಯತ್ಯಾಸ ಆಯಿತು. ಅದರಲ್ಲಿ ಅವನಿಗೆ ಪ್ರೈಸ್ ಬರಬೇಕಂತಿತ್ತು. ಅದೊಂದು ಸ್ವಲ್ಪ ನಿರಾಸಕ್ತಿ ಆಗುತ್ತೆ ಅವನಿಗೆ. ಕೊನೆಗೆ ಒಬ್ಬ ಬೆಂಗಳೂರಿಗೆ ಜಾಬಿಗೆ ಹೋದ. ಆದರೂ ಅವನಿಗೆ ಸ್ವಂತ ಮಾಡಬೇಕು ಅಂತ ಅವನಿಗಿತ್ತು. ಅದಕ್ಕೆ ಮೂಡುಬಿದ್ರಲ್ಲಿ ಇವತ್ತು ಮಾಡಿದ್ದಾನೆ, ಯಶಸ್ವಿ ಆಗಿದ್ದಾನೆ. ಹೆಸರು ಅವ್ರದ್ದು? ಸ್ವಾಮಿ ಪ್ರಸಾದ್ ಅಂತೇಳಿ, ಸ್ವಾಮಿ ಜಿಮ್ ಅಂತೇಳಿ ಮೂಡುಬಿದ್ರೆ ಒಳ್ಳೆ ಹೆಸರಿದೆ. ಓಕೆ, ಸೊ ಇವಾಗ ಅವರು ಬಹುಶಃ ಅವರಿಗೆ ಆ ಟೈಮಲ್ಲಿ ತುಂಬ ಕನಸಿತ್ತು ಏನಾದರೂ ಆಗಬೇಕು ಅಂತ. ಹಾಗೆ ಈಗ ಅವ ಇನ್ನೊಬ್ಬ ಹುಡುಗರನ್ನ ತಯಾರು ಮಾಡ್ತಾ ಇದ್ದಾನೆ. ಬಹುಶಃ ನಾನು ಅಷ್ಟೊಂದು ಡೀಟೇಲ್ಸ್ ಅವನಿಗೆ ಹೋಗಲಿಲ್ಲ. ಬಟ್ ಬೇರೆ ಲಾಸ್ಟ್ ಟೈಮ್ ಕಾಂಪಿಟೇಷನಲ್ಲಿ ಅವನ ಸ್ಟೂಡೆಂಟ್ಸ್ ತುಂಬ ಜನ ಕಾಂಪಿಟೇಷನ್ ಪ್ರೈಸ್ ಪಡೆದಿದ್ದಾರೆ. ಅದೊಂದು ವಿಪರ್ಯಾಸ ಅಲ್ವಾ ಸರ್? ಅಂದರೆ ಅವರಿಗೊಂದು ಆಸೆ ಇತ್ತು, ತಾನೊಂದು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿಕೊಂಡು, ಏನಾದರೂ ಮಾಡಬೇಕಂತ ಹೇಳಿಕೊಂಡು. ನೀವು ಹೇಳಿದಾಗೇ ಕೆಲವೊಂದು ಅನಪೇಕ್ಷಿತ ವಿಚಾರಗಳಾಗುತ್ತೆ, ಆವಾಗ ನಾವು ಅವಕಾಶಗಳು ಸಿಗಲ್ಲ. ಡೀಟೇಲ್ ಆಗಿ ಓದಬೇಡ, ಆಗಲ್ಲ. ಇವತ್ತು ನೀವೊಂದು ಒಳ್ಳೆ ಪೊಸಿಷನ್ಲಿದ್ದೀರಾ. ಇವತ್ತು ನೀವು ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದು, ಬಟ್ ಟೈಮ್ ಆಗಿದೆ. ಅದೊಂದು ವಿಪರ್ಯಾಸ ಅಲ್ಲ ಸರ್ ಲೈಫ್? ಖಂಡಿತ. ಎಸ್, ಅದಕ್ಕೆ ಹೇಳೋದು ಅಷ್ಟೇ. ಓಕೆ, ಸೊ ಸುದರ್ಶನ್ ಸರ್ ನಮ್ಮ ಜೊತೆ ಇದ್ದಾರೆ, ಸುದರ್ಶನ್ ಎಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಭಾಳ ಒಂದು ಖುಷಿ ಆಗ್ತಾ ಇದೆ, ಯಾಕಂದರೆ ನಾನು ಸ್ವಲ್ಪ ಸ್ಟಡಿ ಮಾಡಿ ಬಂದಿದ್ದೆ. ತುಂಬ ಸ್ಟಡಿ ಈ ಶೋ ಅಲ್ಲಿ ನಾನು ಮಾಡ್ತೇನೆ. ಕುಟುಂಬ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ಪಿಗೆ ಮಹತ್ವ ಕೊಡುವಂಥ ಕುಟುಂಬ, ಸಂಸ್ಕಾರಗಳಿಗೆ ಸಾಕಷ್ಟು ಬದ್ಧವಾಗಿರುವಂಥ ಕುಟುಂಬ, ಒಂದು ಅಣ್ಣ ತಂಗಿ, ಅಣ್ಣ ತಮ್ಮ ಒಂದು ಬಾಂಧವ್ಯ ಇರುವಂತಹ, ಒಂದು ಪ್ರೀತಿಯ ಒಂದು ತುಂಬಿ ತುಳುಕುವಂತಹ ಕುಟುಂಬದಿಂದ ಬಂದಂತಹ ಸುದರ್ಶನ್ ಅವರು. ಆಮೇಲೆ ನಾಟಕ, ಯಕ್ಷಗಾನದ ಬಗ್ಗೆ ಒಲವಿರುವಂತಹ ಸುದರ್ಶನ್ ಅವರು. ಈಗ ಗೊತ್ತಾಗ್ತಾ ಇದೆ, ನಾವೆಲ್ಲರೂ ಬಹುಶಃ ನಾವು ಟಿ ವಿಯಲ್ಲಿ ನೋಡಿರ್ಬೋದು, ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ನೋಡಿರ್ಬೋದು, ಬಟ್ ಇವತ್ತು ಒಂದು ವಿಭಿನ್ನವಾದ ಒಂದು ರೂಪವನ್ನು ತೋರಿಸುವ ಪ್ರಯತ್ನ ನಾನು ಮಾಡ್ತೇನೆ, ನಾನು ಈ ಶೋ ಮುಖಾಂತರ. ಸೊ ಇನ್ನಷ್ಟು ಮಾತಾಡೋಕ್ಕಿದೆ, ಇನ್ಫ್ಯಾಕ್ಟ್ ತುಂಬ ಮಾತಾಡೋಕ್ಕಿದೆ. ಅದಕ್ಕಿಂತ ಮುಂಚೆ ತೆಗೆದುಕೊಂಡು ಬರೋಣ ಒಂದು ಪುಟ್ಟ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್.
ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol ಹಾಗೂ ನಾನು ನಿಮ್ಮ RJ Errol. ಸೊ ಇವತ್ತು ನನ್ನ ಜೊತೆ ಇದ್ದಾರೆ ಸುದರ್ಶನ್ M ಫ್ರಮ್ ಮೂಡಬಿದ್ರೆ. ಸೊ ಮತ್ತೊಮ್ಮೆ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ. ಸುದರ್ಶನ್ ಅಣ್ಣ ಅಂತ ಹೇಳ, ಸುದರ್ಶನ್ ಸರ್ ಹೇಳ, ಏನು ಹೇಳಿ ನಿಮಗೆ? ನಿಮ್ಮ ಮನಸ್ಸಿಗೆ ಯಾವ ರೀತಿ ಕರಿಬೇಕು ಅಂತ ಸರ್ ಅಂತ ಹೇಳ್ತೇನೆ, ಬಿಕಾಸ್ ಇಟ್ ಈಸಿ ಟು ಸಂಬೋಧನೆ ನಿಮಗೆ. ಓಕೆ, ಆಯ್ತು. ಇಷ್ಟು ಫ್ಯಾಮಿಲಿ ಬಗ್ಗೆ ಎಲ್ಲವೂ ಆಯಿತು. ನೀವು ಸ್ಕೂಲು, ಕಾಲೇಜ್ ಹೋಗಿದ್ದೀರಾ. ಆ್ಯಂಡ್ ಐಮ್ ಶೋರ್ ನೀವು ಕುಟುಂಬ, ಒಂದು ದೊಡ್ಡ ಕುಟುಂಬದಿಂದ ಬಂದವರಿದ್ದರಿಂದಾಗಿ ನಿಮಗೆ ಯಾರ ಜೊತೆ ಕೂಡ ಮಿಂಗ್ಲಾಗಲಿ ಕಷ್ಟ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ನೆನಪಿದೆ ನೀವು ಯಾವ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ರಿ? ನೀವು ಹೈಸ್ಕೂಲಲ್ಲಿ, PUCಯಲ್ಲಿ ಮತ್ತು ಕಾಲೇಜಲ್ಲಿ ಯಾವ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ರಿ? ಅದ್ರ ಬಗ್ಗೆ ಹೇಳ್ಬೋದಾ? ಒಂದು ನನ್ನ ಪ್ರೈಮರಿ ಆದದ್ದು ಮೂಡಬಿದ್ರೆ ಮೈನ್ ಶಾಲೆ ಅಂತೇಳಿ. ಅಚ್ಚಾ. ನಮ್ಮ ಈಗಲೂ ಇದಕ್ಕೆ 152 ವರ್ಷ ಆಯಿತು ಆ ಶಾಲೆಗೆ. ನಮ್ಮ ತಂದೆ ಕೂಡ ಅದೇ ಶಾಲೆಯಲ್ಲಿ ಓದಿದ್ದು. ನಮ್ಮನ್ನು ಇಡೀ ನಮ್ಮ ಫ್ಯಾಮಿಲಿ ಅಲ್ಲೇ ಶಾಲೆಯಲ್ಲಿ ಓದಿದ್ದು. ಅದಕ್ಕೋಸ್ಕರ ನಾನು 2 ಮಕ್ಕಳನ್ನ ಈಗ ಅಲ್ಲೇ ಹಾಕಿದ್ದಾನೆ. ಕೊನೆಯನ್ನು ನಿನ್ನ ಹಾಕ್ಬೇಕು, ಯಾಕಂದ್ರೆ ಸರ್ಕಾರಿ ಶಾಲೆ ಉಳಿಬೇಕು. ನಾವು ಅದು ಆದರ್ಶವಾಗಿ ಇಟ್ಕೊಂಡು, ಯಾಕೆಂದ್ರೆ ನಾವು ಭಾಷಣ ಮಾಡ್ತೀವಿ ಕನ್ನಡ ಉಳಿಬೇಕು, ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ. ಅದಕ್ಕೋಸ್ಕರ ನಾವು ಕನ್ನಡ ಮಾಧ್ಯಮದಲ್ಲಿ ಚಪ್ಪಳ ಜಾಸ್ತಿ ಕೊಡ್ತೇವೆ. ಆದರೆ ಈಗ ಈ ವರ್ಷ ಅದನ್ನು ಕೂಡ ಇಂಗ್ಲೀಷ್ ಮೀಡಿಯಂ ಆಗಿ ತೆಗೆದುಕೊಂಡಿದ್ದಾರೆ, ಸೆಲೆಕ್ಷನ್ ಹಾಕಿದ್ದೇನೆ. ಯಾಕಂದರೆ ಆ ಶಾಲೆ ಉಳಿಬೇಕು. ಗೊತ್ತಿಲ್ಲ, ಇವತ್ತು ನಾವು ಹಾಕಿದ್ದೇವೆ, ಅದು ಸ್ವಲ್ಪ ಪ್ರೇರಣೆ ಆಗಿರ್ಬೋದು. ಇವತ್ತು 298 ಮಕ್ಕಳಿದ್ದಾರೆ ಆ ಶಾಲೆಯಲ್ಲಿ. ಆ ಶಾಲೆಯನ್ನು ಡೆವಲಪ್ ಮಾಡಬೇಕು ಅಂತ ನಮ್ಮ ಓಲ್ಡ್ ಸ್ಟೂಡೆಂಟ್ ಮತ್ತು ಈಗ ಶಾಲಾ ಅಭಿವೃದ್ಧಿ ಸಮಿತಿ ಕೆಲಸ ಮಾಡ್ತಾ ಇದೆ. 152 ವರ್ಷ ಆದದ್ದು ಶಾಲೆ ಆ ರೀತಿ ಉಳಿಯುವಂಥ ದೊಡ್ಡ ವಿಶೇಷ. ಖಂಡಿತ. ನಂದು ಹೈಸ್ಕೂಲು ಮೂಡಬಿದ್ರೆ ಪ್ರತಿಷ್ಠಿತ ಸಂಸ್ಥೆ, ಅದು ಜೈನ ಸ್ಕೂಲು, ಅಲ್ಲಿ ನಂದಾಯಿತು. ಮತ್ತು ಡಿಗ್ರಿಯನ್ನು ಧವಳ ಕಾಲೇಜ್ ಅಂತ ಮೂಡಬಿದ್ರಿ ಅಲ್ಲಿ ಮುಗಿಸಿದೆ. ಬಹುಶಃ ಆಗಿನ ಬಾಲ್ಯದ ಅದೊಂದು ಆ ದಿನಗಳು ವಾಪಸ್ ಬರಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಮರಿಯಲ್ಲಿ ನಾನು ಫ್ರಂಟ್ ಬೆಂಚಲ್ಲೇ ಕುಳಿತಾ ಇದ್ದೆ. ಆಗ ನಮಗೆ ನಮ್ಮನ್ನ ಎದುರಲ್ಲೇ ಕೂರಿಸ್ತಾ ಇದ್ರು 7th ತನಕ. ಹೈಸ್ಕೂಲ್ ಹೋದಾಗ ನಾವು ಸ್ವಲ್ಪ ಅಧ್ಯಾಪಕರಿಂದ ತಪ್ಪಿಸಬೇಕು ಅಂತೇಳಿ ಸ್ವಲ್ಪ ಮಿಡ್ಲ್ ನಾವು ಚಾಯ್ಸ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಕೀಟಲೆ ಅದೆಲ್ಲ ಜಾಸ್ತಿ ಇರುತ್ತೆ. ಕಾಲೇಜಲ್ಲಿ ಕೂಡ, ಕಾಲೇಜಲ್ಲಿ ನಾನು 4ನೇ ಬೆಂಚಲ್ಲಿ ಅಷ್ಟು ಫ್ರೆಂಡ್ ಸರ್ಕಲ್ ಅವರ ಕೂರ್ತಾ ಇದ್ದೇವೆ. ಓಕೆ, ಕೀಟಲೆ ಅಂತ ಹೇಳಿದ್ರಿ, ಎಂತೆಲ್ಲ ಕೀಟಲೆ ಮಾಡಿದಿರಿ ನೀವು? ಒಟ್ಟು ಆ ಟೈಮಲ್ಲಿ ಒಂದು ಪ್ರೈಮರಿಯಲ್ಲಿ ಸ್ವಲ್ಪ ನಾವೊಂದು 4-5 ಜನ ಭಾಳ ಹುಷಾರಿದ್ದೆವು. ಪ್ರೈಮರಿ ಅಂದರೆ ಎಷ್ಟನೇ ಕ್ಲಾಸ್ ಅದು? ಅದು ನಿಮಗೆ ಒಂದು 4ರಿಂದ 7 ವರ್ಷ ಆ ಟೈಮ್. ಅದು ಪ್ರೈಮರಿ 4ರಿಂದ 7 ಗೊತ್ತು. ನೀವು ಯಾವ ಕ್ಲಾಸಲ್ಲಿ ಕೀಟಲೆ ಮಾಡಿದ್ದು ಕೇಳೋದು ನಾನು? 5ರಿಂದ 7 ಟೈಮಲ್ಲಿ. ಓಕೆ. ಬಟ್ ನಾವು ಕೀಟಲೆ ಮಾಡಿ ಮ್ಯಾಕ್ಸಿಮಮ್ ನನ್ನ ಕೀಟಲೆಯಿಂದ ಪೆಟ್ಟು ತಿಂತದ್ದು ಜಗದೀಶ್ ಅಂತೇಳಿ ಇವತ್ತು ನನ್ನ ಕ್ಲಾಸ್ಮೇಟ್ ಒಬ್ಬಿದ್ದಾನೆ, ಮೂಡಬಿದ್ರಲ್ಲಿ ಇಸ್ತ್ರಿ ಅಂಗಡಿ ಮಾಡ್ತಾ ಇದ್ದಾನೆ. ನನ್ನಿಂದಾಗಿ ಜಾಸ್ತಿ ಪೆಟ್ಟು ಬೀಳ್ತದ್ದು ಅವನಿಗೆ. ಅಲ್ಲಿ ನಮ್ಮದು ಮೀರಾ ಟೀಚರ್ ಅಂತ ಇದ್ದರು. ಅವರು ನಾನು ಕೀಟಲೆ ಮಾಡಿ ಸುಮ್ಮನೆ ಕೂರುತ್ತಿದ್ದೆ, ಆದರೆ ಅವ ನಗಾಡ್ತಿದ್ದ ಆ ಸಂದರ್ಭದಲ್ಲಿ. ಟೀಚರ್ ನೋಡುವಾಗ ಅವ ಕಣ್ಣಿಗೆ ಬೀಳುತ್ತೆ, ಜಾಸ್ತಿ ಪೆಟ್ಟು ತಿಂದದ್ದು ಅವ ಈಗಲೂ ಅದನ್ನು ನೆನಪಿಸ್ತಾನೆ. ಅವರು ಉದ್ದ ತೋರ ಏನದಿದ್ರ ನಿಮ್ಮಷ್ಟು ಹೈಟ್ ಇದ್ದಾರೆ. ಅದೇ ಸಕ್ಕೆ ಬೀಳೋದು ಆ್ಯಕ್ಚುಲಿ, ಅದೇ ಗೊತ್ತಾಯ್ತು ನೋಡಿ. ನಾವು ಅದೇ ಕನ್ನಡ ಮಾಧ್ಯಮದಲ್ಲೇ ಬಂದವರು ನಾವೆಲ್ಲ. ಯಾಕೆಂತ ಹೇಳಿದ್ರೆ ಅವ ಸ್ವಲ್ಪ ಕಲಿಯೋದ್ರಲ್ಲಿ ದಡ್ಡ ಇದ್ದ, ಅದಕ್ಕೆ ಅವ ಹುಷಾರಾಗಬೇಕೆನ್ನೋ ದೃಷ್ಟಿಯಿಂದ ನಮ್ಮೊಟ್ಟಿಗೆ ಕೂರಿಸ್ತಿದ್ರು ಅವನನ್ನು. ನೀನು ಸ್ವಲ್ಪ ಹುಷಾರಾಗಬೇಕು. ಆದರೆ ಪ್ರತಿ ದಿವಸ ಅವನಿಗೆ ಪೆಟ್ಟು ಬೀಳ್ತಾ ಇತ್ತು. ಈಗ ಹೋಗ್ತೀರಾ ಅಂಗಡಿಗೆ? ಇದ್ದಾನೆ, ನಮ್ಮ ಅಂಗಡಿ ಪಕ್ಕನೇ ಇದ್ದಾನೆ, ಡೈಲಿ ಸಿಗ್ತಾರೆ. ಈಗಲೂ ಅಪರೂಪಕ್ಕೊಮ್ಮೆ ಹಿಂಗೆ ಎಷ್ಟು ಪೆಟ್ಟು ತಿನ್ಪಾದಿ ನಿಮ್ಮೆ ಅಂತ ಹೇಳ್ತಾನೆ. ವೆರಿ ನೈಸ್. ಮತ್ತೆ ಆಮೇಲೆ ಕಾಲೇಜ್ ಲೈಫಲ್ಲಿ? ಕಾಲೇಜ್ ಹೈಸ್ಕೂಲಲ್ಲಿ ಅಷ್ಟೇ. ನನ್ನೊಟ್ಟಿಗೆ ಪ್ರಕಾಶ್ ಭಟ್ ಅಂತ ಒಬ್ಬ ಇದ್ದ, ಅವನು ಅಷ್ಟೇ. ಅವ ಈಗ ಮೆಡ್ರಸ್ಸಲ್ಲಿದ್ದಾನೆ. ನನ್ನ ಜೊತೆ ಅವ ಇದ್ದ, ಇನ್ನೊಬ್ಬ ಪುರುಷೋತ್ತಮ್ ಅಂತ ಇನ್ನೊಬ್ಬ ಕೂತ್ಕೊಳ್ತಿದ್ದ. ಅವನಿಗಷ್ಟೇ. ನನಗೆ ಹೈಸ್ಕೂಲಲ್ಲಿ ನಡುವಿನಲ್ಲಿ ಕಂಬ ಇತ್ತು. ಕಂಬದ ನಡುವಿಗೆ ನಾನು ಕೂತ್ಕೊಳ್ತಾ ಇದ್ದೆ. ಅಧ್ಯಾಪಕರಿಗೆ ನಾನು ಹೆಚ್ಚು ಕಾಣ್ತಿರಲಿಲ್ಲ ಆ ಸಂದರ್ಭದಲ್ಲಿ. ಆವಾಗ ನಾವೇನಾದರೂ ಸುಮ್ಮನೆ ಆ ಟೈಮಲ್ಲಿ ಬೇರೆ ಬೇರೆ ನೋಡುವಂಥದ್ದು, ಓದುವಂಥದ್ದೆಲ್ಲ ಮಾಡುವಾಗ ಇವ ನಗಾಡ್ತಿದ್ದ. ಪೆಟ್ಟು ಅವನಿಗೆ ಪ್ರಕಾಶ್ ಪೆಟ್ಟಿಗೆ ಬೀಳ್ತಾ ಇತ್ತು ಪಕ್ಕಕ್ಕೆ. ನಾನು ಮಿಡ್ಲಲ್ಲಿ, ನಾನು ಸಿಕ್ಕಿ ಬೀಳ್ತಿರ್ಲಿಲ್ಲ ಹೈಸ್ಕೂಲಲ್ಲಿ. ಕಾಲೇಜಲ್ಲಿ ಸ್ವಲ್ಪ ನಾವು PUC ನಂತರ ಇಲ್ಲ ಹಾಗೇನಿಲ್ಲ. ಕಾಲೇಜಲ್ಲಿ ಸ್ವಲ್ಪ ನಮ್ಮದು ಪ್ರೌಢಿಮೆ ಬೆಳೆದಿರ್ತದೆ. ನಾವು ಸ್ವಲ್ಪ ಆ ರೀತಿ ಮಾಡಬಾರ್ದು ಅಂತ PUCಯಲ್ಲಿ ನಾವು ಸ್ವಲ್ಪ ಆ ರೀತಿ ಕೀಟಲ್ಲಿ ಇರಲಿಲ್ಲ. ನೀವು ಕಾಲೇಜಿಗೆ ಸೈಕಲಲ್ಲಿ ಹೋಗ್ತಿದ್ರೆ ಬೈಕಲ್ಲಿ? ಇಲ್ಲ, ನಾನು ನಡ್ಕೊಂಡು ಹೋಗ್ತಾ ಇದ್ರಿ. ಓಕೆ, ಫ್ಯಾಂಟಾಸ್ಟಿಕ್. ಈ ಒಂದು ಈಗ ಪ್ರಶ್ನೆ ಕೇಳ್ತೇನೆ ನಾನು. ಈ ಪ್ರಶ್ನೆ ನಾನು ಯಾರಿಗೆಲ್ಲ ಕೇಳಿದ್ದೇನೆ ಅಂದರೆ, ನಮ್ಮ ಉಡುಪಿಯ ಶಾಸಕರ ರಘುಪತಿ ಭಟ್ ಅವರಿಗೆ ಕೇಳಿದ್ದೇನೆ, ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜ್ ಅವರಿಗೂ ಕೇಳಿದ್ದೇನೆ, ಉಳ್ಳಾಲದವರಾದ UT ಖಾದರ್ ಅವರಿಗೂ ಕೇಳಿದ್ದೇನೆ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ್ ಅವರಿಗೂ ಕೇಳಿದ್ದೇನೆ, ಇನ್ನು ಮುಂದೆ ಬಂದವರಿಗೂ ಕೇಳ್ತೇನೆ.
ಆಯ್ತಾ? ಕೇಳ್ತೇನೆ, ಮತ್ತು ನನ್ನ ಮೇಲೆ ಕೋಪ ಮಾಡಲಿಕ್ಕಿಲ್ಲ ನೀವು. ಈಗ ನಿಮಗೂ ಕೇಳ್ತೇನೆ ನಾನು, ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗಿತ್ತು? ಹ್ಯಾಂಡ್ ರೈಟಿಂಗ್ ತೊಂದರೆ ಇಲ್ಲ. ಅದನ್ನು ಯಾರು ಓದಿದವರು ಯಾರಾದರೂ ನಿಮಗೆ ಇಷ್ಟಪಟ್ಟದಿದೆಯಾ? ಹ್ಯಾಂಡ್ ರೈಟಿಂಗ್ ಓದಿ ನಿಮ್ಮನ್ನು ಇಷ್ಟಪಟ್ಟದಿದೆ? ಹಾಗೇನ ಬ್ಯಾಡ್ ಇರಲಿಲ್ಲ ಹಾಗಂತೇಳಿ ತುಂಬ ಸುಂದರವಾಗಿ ಕೂಡ ಇರಲಿಲ್ಲ, ನಾರ್ಮಲ್ ಆಗಿ ಹ್ಯಾಂಡ್ ರೈಟಿಂಗ್ ತೊಂದರೆ ಇಲ್ಲ. ಹ್ಯಾಂಡ್ ರೈಟಿಂಗ್ ಅಂದರೆ ಓದ್ಲಿಕ್ಕೆ ಆಗ್ತಾ ಇತ್ತು, ಕೆಲವು ಹ್ಯಾಂಡ್ ರೈಟಿಂಗ್ ಓದ್ಲಿಕ್ಕೆ ಆಗೋದಿಲ್ಲ. ಆದರೆ ತುಂಬ ಚಂದದ ಅಕ್ಷರ ಅಲ್ಲ, ಕಳಪೆ ಅಕ್ಷರ ಕೂಡ ಅಲ್ಲ. ಓಕೆ, ಈಗ ಹೈಸ್ಕೂಲಲ್ಲಿ ಕಾಲೇಜಲ್ಲಿ ನಿಮ್ಮ ಅಕ್ಷರ ಓದ್ಲಿಕ್ಕೆ ಆಗ್ತಿತ್ತು ಅಂತ ಹೇಳಿದ್ರಿ. ಓದಿದವರು ಯಾರಾದರೂ ನಿಮ್ಮ ಹತ್ರ ಬಂದು ಏನಾದರೂ ಹೇಳಿದ್ದಿದೆಯಾ, ಇಷ್ಟಪಟ್ಟದಿದೆಯಾ ನಿಮ್ಮನ್ನು? ಪತ್ರ ಬರೋದು, ಯಾಕಂದ್ರೆ ನಮ್ಮ ಜನರೇಷನ್ ಪತ್ರ ಬರೆಯುವ ಜನರೇಷನ್ ಅಲ್ಲ, ಅದಕ್ಕೆ ಆ ರೀತಿ ಇರಲಿಲ್ಲ. ಈಗ ಅರ್ಥ ಆಯ್ತದ ನಿಮಗೆ? ನೀವು ಪತ್ರ ಹೇಳೋಗಾಯ್ತು, ಬಟ್ ಆ ಕಾಲೇಜ್ ದಿನಗಳಲ್ಲಿ ಆ ರೀತಿಯ ಭಾವನೆಗಳು ಇರಲಿಲ್ಲ. ಭಾವನೆ ಬೇಕಂತ ಏನಿಲ್ಲ, ಬರೆಯುವುದಷ್ಟೇ. ಇಲ್ಲ, ಯಾವುದೇ ಆ ರೀತಿ ಸಂದರ್ಭ ಇರಲಿಲ್ಲ. ಇನ್ನೊಂದಿತ್ತು, ನಮ್ಮ ಪಕ್ಕದವರು ಪತ್ರ ಬರಿತಾ ಇದ್ರು, ನಾವು ಕೊಡ್ತಾ ಇದ್ದೇವೆ ಪುಸ್ತಕದಲ್ಲಿ ಹಾಕಿಕೊಂಡು. ಅಂಥದ್ದೇನಾದ್ರು ದಿನ ನೆನಪಿದೆಯಾ? ನಾನು ಕೊಡಲಿಲ್ಲ, ಬಟ್ ನನ್ನ ಸುತ್ತಮುತ್ತದವರು ತುಂಬ ಜನ ಪ್ರಯತ್ನ ಪಡ್ತಾ ಇದ್ರು ಬೇರೆ ಬೇರೆ ಕೊಡ್ಲಿಕ್ಕೆಲ್ಲ, ಪುಸ್ತಕದ ಬೈಂಡ್ ಒಳಗೆಲ್ಲ ಹಾಕಿ ಕೊಡ್ಲಿಕ್ಕೆಲ್ಲ ಕೊಡ್ತಾ ಇದ್ರು. ನಾನು ಅದನ್ನು ನೋಡಿ ಸ್ವಲ್ಪ ನಗಡ್ತಾ ಇದ್ದೆ ಅಷ್ಟೇ. ಕಾಯಿನ್ ಬಾಕ್ಸ್ ಇತ್ತ ನಿಮ್ಮ ಟೈಮಲ್ಲಿ? ಆ ಟೈಮಲ್ಲಿ ಕಾಯಿನ್ ಬಾಕ್ಸ್ ಇರಲಿಲ್ಲ, ನಮ್ಮ ಜನರೇಷನ್ಗೆ ಬಂತದ್ದು. ಆದರೆ ಫೋನ್ ಇತ್ತು, ಫೋನಲ್ಲಿ ಇತ್ತು, ಕಾಯಿನ್ ಬಾಕ್ಸ್ ಇರಲಿಲ್ಲ. ಕಾಯಿನ್ ಬಾಕ್ಸ್ ಮತ್ತೆ ಫೇಮಸ್ ಆಯಿತು. ಆಗಲಿ, ಫ್ಯಾಂಟಾಸ್ಟಿಕ್. ಓಕೆ, ಸೊ ಕಾಲೇಜ್ ದಿನಗಳಂದರೆ ಒಂದು ಆಟೋಗ್ರಾಫ್ ಎಲ್ಲ ಬರೆಯುವ ಒಂದು ಕ್ರಮ ಇರುತ್ತೆ. ಖಂಡಿತ. ನೀವು ಅದು ನಮ್ಮದು ಆಟೋಗ್ರಾಫ್ ನಂತರ ಈಗಲೂ ಇದೆ. SLCಯಲ್ಲಿ ಇತ್ತು, PUCಯಲ್ಲಿತ್ತು, ಡಿಗ್ರಿಯಲ್ಲಿತ್ತು. ಆಟೋಗ್ರಾಫ್ ಎಲ್ಲ ಬರೆಯುವಂಥದ್ದು ಇತ್ತು. ಯಾರ್ದಾದ್ರೂ ಒಂದು ಸ್ಪೆಷಲ್ ಆಟೋಗ್ರಾಫ್ ನಿಮ್ಮ ಬಗ್ಗೆ ಬರೆದ ನೆನಪಿದೆಯಾ? ಏನಾದರೂ ವಿಶ್ ಮಾಡಿದೆ ನಿಮಗೆ ನೆನಪಿದೆ ಏನಾದರೂ? ಇಲ್ಲ, ನನ್ನ ಬಗ್ಗೆ ಲೆಕ್ಚರ್ಸ್ಗಳು ಸ್ವಲ್ಪ ಅಪ್ರಿಷಿಯೇಟ್ ಮಾಡಿದರು. ಆ ಟೈಮಲ್ಲಿ ಅನೇಕರಿಗೆ ನಮ್ಮೊಳಗಿರುವಂಥ ಪ್ರತಿಭೆ ಗೊತ್ತಿರೋದಿಲ್ಲ. ಕಾಲೇಜ್ ಎಂಡ್ ಆಗ್ತಾ ಇರುವಾಗ ನಾವು ಮಾಡುವಂಥ ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ನನ್ನ ಕಾಲೇಜಿನ ಕೊನೆಯ ದಿವಸ ನಮ್ಮೊಬ್ಬ ಪ್ರಶಾಂತ್ ಪ್ರಭು ಅಂತ ನನ್ನ ಜೊತೆ ಫ್ರೆಂಡ್ ಇದ್ದರು, ಅವನಿಗೆ ರ್ಯಾಂಕ್ ಬಂತು ಡಿಗ್ರಿಯಲ್ಲಿ. ಆಗ ಅವನಿಗೊಂದು ಅಭಿನಂದಿಸುವಂಥ ಕಾರ್ಯಕ್ರಮ ನಾವು ಏರ್ಪಡಿಸಿದೆವು. ಆ ಸಂದರ್ಭದಲ್ಲಿ ಒಂದು 15 ನಿಮಿಷ ನಾನು ಕಾರ್ಯಕ್ರಮದ ಬಗ್ಗೆ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸಿದೆ. ತುಂಬ ಲೆಕ್ಚರಿಗೆ ಖುಷಿ ಆಯಿತು. ನೀನು ಇಷ್ಟೊಂದು ಮಾತಾಡ್ತೀನಿ, ನೀನು ಯಾಕೆ ಒಟ್ಟು ನೀನು ವ್ಯವಸ್ಥೆಗೆ ಬಂದಿಲ್ಲ, ವೇದಿಕೆ ಬಂದಿಲ್ಲ? ಆಗ ಅವ್ರಿಗೆ ತುಂಬ ಖುಷಿ ಆಯಿತು. ಹಾಗೆ ಆಟೋಗ್ರಾಫಲ್ಲಿ ಈಗಲೂ ನನಗೆ ಸಂತೋಷ ಏನು ಅಂತ ಕೇಳಿದರೆ, ವಿದ್ಯಾರ್ಥಿಗಳು ಯಾವ ರೀತಿ ಇರಬೇಕು ಅಂತ ಯಾವುದೇ ಸಂದರ್ಭದಲ್ಲಿ ಹೈಸ್ಕೂಲ್ ಟೀಚರ್ ಇರಲಿ, ಅಥವಾ ನಮ್ಮ ಪ್ರೈಮರಿ ಟೀಚರ್ ಇರಲಿ, ಅಥವಾ ಡಿಗ್ರಿ ಟೀಚರ್ಸ್ ಯಾರೇ ಇರಲಿ, ನಮ್ಮನ್ನು ಹೆಸರು ಹಿಡಿದು ಕರಿಬೇಕು ಅವರು. ಅಂಥ ವಿದ್ಯಾರ್ಥಿಗಳು ನಾವು ಆಗಬೇಕು. ಅದರ ಮಟ್ಟಿಗೆ ನನಗೆ ಹೆಮ್ಮೆ ಇದೆ. ನನಗೆ ಪ್ರೈಮರಿ ಟೀಚರ್ಸ್ ಸಿಗಲಿ, ಇವತ್ತು ತುಂಬ ಜನ ಇವತ್ತು ಜೀವಂತ ಇಲ್ಲ, ಅದು ಜೀವಂತ ಇದ್ದವರು ಕೂಡ ನನ್ನ ಹೆಸರು ಹಿಡಿದು ಕರೀತಾರೆ. ಹೈಸ್ಕೂಲ್ನವರು ಕೂಡ ಹೆಸರು ಹಿಡಿದು ಕರೀತಾರೆ, ಡಿಗ್ರಿಯವರು ಸಮೇತ ಹೆಸರು ಹಿಡಿದು ಕರೀತಾರೆ. ಪ್ರತಿಯೊಬ್ಬರಿಗೆ ನನ್ನ ಪರಿಚಯ. ಅದು 2 ಕಾರಣ ಇದೆ. ಒಂದಾವ ಪ್ರತಿಭಾವಂತ ವಿದ್ಯಾರ್ಥಿ ಆಗಿರಬೇಕು, ಅಥವಾ ಕೀಟಲೆ ಮಾಡೋ ವಿದ್ಯಾರ್ಥಿ ಜೋರು ಇರಬೇಕು. ಅದನ್ನು 2 ಅಲ್ಲ, ಪೂರ್ಣ ಪ್ರತಿಭಾವಂತ ಅಲ್ಲ, ಅದು ಕೀಟಲೆ ಜಾಸ್ತಿ ಮಾಡಿಲ್ಲ, ನಡುವಿನಲ್ಲಿ ಅವರ ವಿಶ್ವಾಸ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದೇನೆ. ಫ್ಯಾಂಟಾಸ್ಟಿಕ್. ಓಕೆ, ಇದು ಭಾಳ ಒಂದು ಒಳ್ಳೆ ಮಾತು. ಇವತ್ತು ತುಂಬ ನನ್ನ ಕಲಿಸಿದಂಥ ಅನೇಕ ಜನ ಇವತ್ತು ನನ್ನ ಒಟ್ಟು ಸಾಧನೆ, ನಾನು ಮಾಡ್ತಿರೋ ಕೆಲಸ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಸಿಕ್ಕಿದಾಗ ಕೂಡ ಮಾತಾಡ್ತಾರೆ, ಹೇಗಿದ್ದಿ, ನೀನು ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ನಿನಗೆ ಆಶೀರ್ವಾದ. ಅದನ್ನು ಭಾಳ ಸಂತೋಷ ಆಗುತ್ತೆ. ಖಂಡಿತವಾಗಿ ಸರ್, ನೀವು ಐ ಥಿಂಕ್ ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ನಿಮ್ಮನ್ನು ಕರೆಕ್ಟಾದ ದಾರಿಗೆ ಕರ್ಕೊಂಡು ಹೋಗ್ತಾ ಇದೆ. ಪ್ರಸ್ತುತ ಸಂಸ್ಕಾರಗಳು, ನಂಬಿ ಬಂದ ಸಿದ್ಧಾಂತಗಳು ನಿಮ್ಮನ್ನು. ಈ ಒಂದು ಪ್ರಶ್ನೆ ಕೇಳ್ತೇನೆ ನಾನು, ಕಾಲೇಜ್ ದಿನಗಳಲ್ಲಿ ಏನಾದರೂ ಒಂದು ದೊಡ್ಡದು ಮಾಡೇ ಮಾಡ್ತೀವಿ ನಾವು. ಯಾವತ್ತೂ ಕೂಡ ನಾವು ಏನೂ ಮಾಡಿದ ವಾಪಸ್ ಬರುವವರಲ್ಲ. ಎಂಥದ್ದು ಏನಾದರೂ ದೊಡ್ಡ ಘಟನೆ ನೆನಪಿದೆ ಕಾಲೇಜಲ್ಲಿ ನೀವು ಮಾಡಿದ? ಕಿತಾಪತಿ ಆಗಿರ್ಬೋದು, ಗಲಾಟೆ ಆಗಿರ್ಬೋದು, ಪೆಟ್ಟು ಕೊಟ್ಟದ್ದಾಗಿರ್ಬೋದು, ಪೆಟ್ಟು ತಿನ್ನೋದಾಗಿರ್ಬೋದು, ಅಂಥದ್ದು ಏನಾದರೂ ಇದೆ ಸ್ಟೋರಿಗಳು? ಅಂಥ ದೊಡ್ಡ ಗಲಾಟೆ ನಮ್ಮ ಅವಧಿಯಲ್ಲಿ ಏನಾಗಿಲ್ಲ. ಒಟ್ಟು ಆದರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ. ಆದರೆ ಎಲ್ಲಿ ಕೂಡ ನಾವು ನಮ್ಮ ಕಾಲೇಜಲ್ಲಿ ಜಗಳ ಮಾಡುವಂಥದ್ದು, ಗ್ರೂಪಿಸಮ್ ನಮ್ಮ ಅವಧಿಯಲ್ಲಿ ಆಗಿಲ್ಲ. ಯಾಕಂದರೆ ಎಲ್ಲ ನಮ್ಮ ಸೀನಿಯರ್ಸ್ ಕೂಡ, ಈಗ ನಾವು ಫಸ್ಟ್ ಇಯರ್ ಡಿಗ್ರಿ ಹೋದಾಗ, ಸೆಕೆಂಡ್ ಇಯರ್ ಡಿಗ್ರಿ ಅವರದು, ಥರ್ಡ್ ಡಿಗ್ರಿ ಅವರೆಲ್ಲ ನಮ್ಮ ಜೊತೆ ಒಳ್ಳೆಯ ಅನ್ಯೋನ್ಯ ಸಂಬಂಧದಿಂದ ಇದ್ದರು. ಅದರಿಂದಾಗಿ ಆ ರೀತಿಯ ಘಟನೆಗಳೆಲ್ಲ ನಡೆದದ್ದು ನಮ್ಮ ಅವಧಿಯಲ್ಲಿ ಇರಲಿಲ್ಲ. ಓಕೆ, ಇವಾಗ ಒಂದು ಕಾಲೇಜ್ ಸ್ಟೂಡೆಂಟ್ ಅಂದಮೇಲೆ ಒಂದು ಕ್ಯಾಂಟೀನಿಗೆ ಹೋಗೋದಿರುತ್ತೆ, ಆದಮೇಲೆ ಒಂದು ಗೂಡಂಗಡಿ ಹೋಗೋದಿರುತ್ತೆ, ಆಮ್ಲೆಟ್ ಅಂಗಡಿ. ಆವಾಗ ಆಮ್ಲೆಟ್ ಸ್ವಲ್ಪ ಫೇಮಸ್ ಕ್ಯಾಂಟೀನ್ ಅಂತ ಹೇಳ್ತಾರೆ. ಆಮ್ಲೆಟ್ ಅಂಗಡಿ, ಒಂದು ಅಡ್ಡ, ಒಂದು ಬೀಚ್, ತಿರ್ಗೆರೆ ಬೋಯ್ ಅಂತ ಇರುತ್ತೆ. ಅಂಥದ್ದೇನಾದ್ರು ಜಾಗಗಳು ಇದೆಯಾ ಸರ್ ಮೂಡುಬಿದ್ರೆಯಲ್ಲಿ? ಖಂಡಿತ. ನಮ್ಮ ಅವಧಿಯಲ್ಲಿ ಒಂದು 2 ಹೋಟೆಲ್ ಬಹಳ ಪ್ರಮುಖವಾದದ್ದು. ಒಂದು ವಿನೋದರ ಹೋಟೆಲ್ ಅಂತ ಅವರು ಇವತ್ತು ತೀರಿದ್ದಾರೆ, ಇನ್ನೊಬ್ಬರು ಕಡಂಬರ ಹೋಟೆಲ್ ಅಂತ ಇತ್ತು. 2 ಜನ ಇವತ್ತು ತೀರಿದ್ದಾರೆ. ಅದು ಆಗಿನ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅದೊಂದು ಬಹುಶಃ ದಾಸೋಹದ ಕೇಂದ್ರ ಅಂತ ಹೇಳ್ಬೋದು. ನೆನಪಿದೆ, 50 ಪೈಸೆಗೆ ಮಸಾಲೆ ದೋಸೆ ಸಿಗ್ತಾಯಿತ್ತು. ಓಕೆ, 3 ರೂಪಾಯಿಗೆ ಕಡಂಬರು ಊಟ ಕೊಡ್ತಾಯಿದ್ರು, ಹೊಟ್ಟೆ ತುಂಬ ಊಟ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಪಾಪದ ವಿದ್ಯಾರ್ಥಿಗಳಿಗೆ
ಅದೊಂದು ದೊಡ್ಡ ದಾಸೋಹ ಕೇಂದ್ರ. ಆ ದುಡ್ಡು ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಅವರು ಕೊಡುವಂಥ ಏನು ವ್ಯವಸ್ಥೆ ಇದೆ ಅದು ಕೂಡ ಅವರು ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಬಡಿಸ್ತಾಯಿದ್ರು. ನಾವು ಕೂಡ ಅನೇಕ ಸಂದರ್ಭದಲ್ಲಿ ನಡ್ಕೊಂಡು ಹೋಗಬೇಕು, ಆ ಸಂದರ್ಭದಲ್ಲಿ ಆ ಹೋಟೆಲಲ್ಲೇ ಊಟ ಎಲ್ಲ ಮಾಡ್ತಿದ್ದೆವು ಅಪರೂಪಕ್ಕೊಮ್ಮೆ. ಅದ್ರ ಜಾಸ್ತಿ ನಾನು ಮಧ್ಯಾಹ್ನ ಮನೆಗೆ ಊಟ ಮಾಡಿ ಬರ್ತಿದ್ದೆ. 1.5 ಕಿಲೋಮೀಟ್ರ್ ಆಗುತ್ತೆ, 1.5 ಕಿಲೋಮೀಟ್ರ್ ಹೋಗಿ 1.5 ಕಿಲೋಮೀಟ್ರ್ ಬರ್ತಿದ್ದೆ ನಾನು. ಓಕೆ. ಸೊ ಇವಾಗ ಆಗ ಪಾಕೆಟ್ ಮನಿ ಸಿಗ್ತಾ ಇತ್ತಾ ನಿಮಗೆ? ಪಾಕೆಟ್ ಮನಿ ಸ್ವಲ್ಪ ಅಮ್ಮ ಕೊಡ್ತಾಯಿದ್ರು. ಎಷ್ಟು? ಅದು ಎಷ್ಟು ಅಂತ ಈಗ ಕೊಡ್ತಾಯಿದ್ರು. ಮತ್ತು ನನಗೆ ಮಾವ ಕೊಡ್ತಾಯಿದ್ರು. ನಾವು ವಿದ್ಯಾರ್ಥಿಗಳ ಅವಧಿಯಲ್ಲಿ ನನಗೆ ಮಾವ, ತಾಯಿಯ ಕೊನೆಯ ತಮ್ಮ, ಕಾಲೇಜ್ ದಿನಗಳಲ್ಲಿ ಸ್ವಲ್ಪ ನನಗೆ ತುಂಬ ಸಹಕಾರ ಕೊಡ್ತಾಯಿದ್ರು. ಮತ್ತು ನಾನು ಶಾಲೆ ಬಿಟ್ಟ ನಂತರ ಅಂಗಡಿಗೆ ಬರ್ತಾಯಿದ್ದೆ. ನಾನು ಸ್ವಲ್ಪ ಪಾಕೆಟ್ ಮನಿ ಸಂಪಾದನೆ ಮಾಡ್ತಿದ್ದೆ. ತಂದೆ ನನಗೇನು ಅದರ ಬಗ್ಗೆ ಇದು ಮಾಡ್ತಿರ್ಲಿಲ್ಲ. ವ್ಯಾಪಾರ ಮಾಡಿ ನನಗೇನಾದರೂ ಖರ್ಚಿಗೆ ಬೇಕಿದ್ರೆ ನಾನು ತೆಗಿತಿದ್ದೆ. ಅದು ದುಂದು ವೆಚ್ಚ ಏನು ಮಾಡ್ತಿರ್ಲಿಲ್ಲ, ಯಾಕಂದರೆ ನಮಗೂ ಮನೆಯ ಆರ್ಥಿಕ ವ್ಯವಸ್ಥೆ ಅದೆಲ್ಲ ಗೊತ್ತಿತ್ತು. ಅದರಿಂದಾಗಿ ದುಂದು ವೆಚ್ಚ ಮಾಡುವಂಥ ವ್ಯವಸ್ಥೆ ನಾವು ಹೋಗಿಲ್ಲ. ಆದರೆ ಮಾವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಆ ಟೈಮಲ್ಲಿ. ನೀವು ಹೇಳಿದ್ರಿ ನೀವು ಅಜ್ಜಿ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂತ. ಅವಾಗೆಲ್ಲ ಒಂದು ಬೀಡದ ಎಲೆ ಒಳಗೆ ಅಥವಾ ಟವಲ್ ಒಳಗೆ ಒಂದು ದುಡ್ಡು ಹಾಕಿ ನೋಟ್ ಕೊಡುವ ಒಂದು ಕ್ರಮ ಇತ್ತು. ಅಜ್ಜಿ ಕೊಡ್ತಾ ಇದ್ರು ನನಗೆ. ಅದು ನೆನಪಿದೆ? ಘಟನೆ ನೆನಪಿದೆ ನನಗೆ. ಅಜ್ಜಿ ತಂದೆಯ ತಾಯಿ ಅವರು ಅಲ್ಲೇ ನಮ್ಮ ಮನೆ ಕೆಳಗಡೆ ಮನೆ ಇದೆ, ಬಾಳಿಗಾರದು ಅಂತ ಮನೆ ಇದೆ. ನಮಗೆ ಭಾಳ ವ್ಯಾಲ್ಯೂ ವಿಶ್ವಾಸ. ಈಗಲೂ ನಾವು ಅಲ್ಲಿಂದ ಸಾಮಾನು ತರ್ತೀವಿ. ಅಲ್ಲಿ ಮನೆ ಕೆಲಸಕ್ಕೆ ಹೋಗ್ತಿದ್ದರು ಅವರು ಆ ಟೈಮ್ ಮನೆಗೆ. ಅವರು ತುಂಬ ವರ್ಷ ಕೆಲಸಕ್ಕೆ ಹೋಗ್ತಿದ್ರು. ಇವರಂದ್ರೆ ಅವರಿಗೆ ಭಾಳ ಪ್ರೀತಿ. ಅಲ್ಲಿ ಕೆಲಸ ಮುಗಿದ ಮೇಲೆ ಅವರಿಗೆ ತಿಂಡಿ ಕೊಡ್ತಾಯಿದ್ರು ಅವರು. ಆದರೆ ಅವ್ರ ಅಜ್ಜಿ ತಿಂತಿರಲಿಲ್ಲ, ಅದು ನಮ್ಮ ಮನೆಗೆ ತರ್ತಾಯಿದ್ರು, ನಮಗೇನೆ ಕೊಡ್ತಾಯಿದ್ರು. ಅದು ಅವ್ರ ಮನೇಲಿ ಮಾಡಿದಂಥ ದೋಸೆ ಇರ್ಬೋದು, ಅವರ ಮನೇಲಿ ಮಾಡಿದಂಥ ತಿಂಡಿ ಏನಿದ್ರು ಕೂಡ ಅಜ್ಜಿ ನಮಗೆ ಕೊಡ್ತಾಯಿದ್ರು. ಮತ್ತು ಅವರಿಗೆ ಏನಾದರೂ ಯಾರಾದರೂ ಕೊಟ್ಟಿದ್ರೆ ಆ ದುಡ್ಡು ನಮಗೇನೆ. ಅಜ್ಜಿ ನಮಗೇನೆ ಕೊಡ್ತಿದ್ರು. ನನ್ನ ಮೇಲೆ ಭಾಳ ಪ್ರೀತಿ ಅವರಿಗೆ, ಭಾಳ ಅಕ್ಕರೆ, ನನ್ನೆಲ್ಲರ ಮೇಲೆ, ಇಡೀ ನಮ್ಮ ಎಲ್ಲರ ಮೇಲೆ ಅವರಿಗೆ ಭಾಳ ಪ್ರೀತಿ. ಅವರಿಗೆ ಹೆಸರು ದೋಸೆ ಹಬ್ಬ ಅಂತ ಕರಿತಾ ಇದ್ದೆವು. ದೋಸೆ ಹಬ್ಬ ಅಂತ ನಾವು ಕರೆಯೋದು. ಅವರು ದೋಸೆ ಮಾಡೋದ್ರಲ್ಲಿ ಬಹಳ ಫೇಮಸ್. ಒಂದು ಅಕ್ಕಿಯ ದೋಸೆ ಮಾಡ್ತಿದ್ರು, ನಾವು ಅಕ್ಕಿ ರೊಟ್ಟಿನೇನು ಮಾಡ್ತೀವಿ, ಅದರ ಅಕ್ಕಿ ದೋಸೆ ಮಾಡೋದ್ರಲ್ಲಿ ಅವರು ಭಾಳ ವಿಶೇಷ ಫೇಮಸ್. ಮತ್ತು ಅದಕ್ಕೊಂದು ಒಳ್ಳೆಯ ಪರಿಮಳ ಮತ್ತು ಒಂದು ಭಾರಿ ರುಚಿಯಾದಂಥ ಒಂದು ದೋಸೆ ಅದು. ಅದಕ್ಕೆ ಅವ್ರಿಗೆ ಹೆಸರೇ ದೋಸೆ ಹಬ್ಬ ಅಂತ ಬಂದಿದೆ. ಇವಾಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು ನಾನು. ನಿಮ್ಮ ಫ್ರೆಂಡ್ಸ್ಗಳು ಆಗಿನಿಂದ ಈಗಿನವರೆಗೆ ಟಚ್ಚಲ್ಲಿ ಇರುವವ್ರ ಬಗ್ಗೆ ಹೆಸರು ಹೇಳ್ಬೋದಾ? ಹೆಚ್ಚಿನವರು ನನ್ನ ಜೊತೆ ಟಚ್ಚಲ್ಲಿದ್ದಾರೆ. ಈಗ ಮೂಡುಬಿದಿರೆಯಲ್ಲಿ ನಮ್ಮದು ಹರೀಶ್ ಅಂತ ಇದ್ದಾರೆ, ಮತ್ತು ಪುರುಷೋತ್ತಮ್, ಇವರು ತುಂಬ ಜನ ಇದ್ದಾರೆ. ಆದರೆ ಕೆಲವರಿಗೆ ಬೇರೆ ಬೇರೆ ಉದ್ಯೋಗದಲ್ಲಿದೆ. ಕೃಷ್ಣ ಕುಮಾರ್ ಅಂತೇಳಿ ಇದರಲ್ಲಿ ನಮ್ಮ ಬಾಂಬೆಯಲ್ಲಿದ್ದಾನೆ. ಆದರೆ ಕಾಲೇಜ್ ದಿನಗಳ ನಂತರ ನಾನು ಸಾರ್ವಜನಿಕವಾಗಿ ಬಂದ ನಂತರ ನನಗೆ ಫ್ರೆಂಡ್ಸ್ ಸಂಖ್ಯೆ ಜಾಸ್ತಿ ಆಗಿದೆ. ಅದು ಹೆಸರಳಿಕ್ಕೆ ಹೋದ್ರೆ ತುಂಬ ಜನ ಇದ್ದಾರೆ. ಅದೊಂದು ಬೇಡ, ಮುಂಚೆ ಕಾಲೇಜಲ್ಲಿ ಒಂದು ತುಂಬ ಜನ ಸಂಪರ್ಕ ಇದ್ದಾರೆ. ಅದು ಹೆಚ್ಚಿನವರಿಗೆ ನಾನು ಮೂಡುಬಿದಿರೆ ಬಂದಾಗ ನನ್ನ ಭೇಟಿಯಾಗುವ ಪ್ರಯತ್ನ ಪಡ್ತಾರೆ ಅವರು. ಯಾಕಂದರೆ ನಾನು ಮೂಡುಬಿದಿರೆ ಇರೋದ್ರಿಂದ ಒಂದು ಮನೆಗೆ ಬರ್ತಾರೆ, ಪೇಟೆಯಲ್ಲಿ ಫೋನ್ ಮಾಡಿ ಯಾರಾದರೂ ಹೆಚ್ಚಿನವರು, ಅದು ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಪ್ರತಿಯೊಬ್ಬರು ನನಗೆ ಹೆಚ್ಚಾಗಿ ಸಿಗ್ತಾರೆ. ನೀವು ಮೊದಲ ಮೊಬೈಲ್ ಖರೀದಿ ಮಾಡಿದ್ದು ಯಾವಾಗ ಮತ್ತು ಯಾವ ಬ್ರ್ಯಾಂಡ್? ಆ್ಯಕ್ಚುಲಿ ನಾನು ಮೊದಲು, ನನಗೆ ನಮ್ಮಲ್ಲಿ ಸ್ಟೀವನ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಸ್ಟೀವನ್ ಪಿಂಟೋ ಅಂತೇಳಿ. ನನಗೆ ಅವ ಗಿಫ್ಟ್ ಕೊಟ್ಟದ್ದು, ಅವ ನೋಕಿಯಾ ಮೊಬೈಲನ್ನು ಅವ ಪ್ರಾರಂಭದಲ್ಲಿ ಅವನು ನನಗೆ ಗಿಫ್ಟ್ ಕೊಟ್ಟದ್ದು, ಸ್ಟೀವನ್ ಅಂತೇಳಿ. ಈಗಲಿದ್ದಾನೆ, ಒಳ್ಳೆ ಫ್ರೆಂಡ್ ಅವ ನಮ್ಮದು. ಅವ ಹೈಸ್ಕೂಲಿಂದ ನಾವು ಒಟ್ಟಿಗೆ ಇದ್ದೆವು. ಅವ PUC ನಂತರ ಒಂದು ವಿದ್ಯಾಭ್ಯಾಸ ಕಟ್ಟಾಯಿತು. ಅವನಿಗೆ ಫಸ್ಟಿಗೆ ಒಂದು ಮೊಬೈಲ್ ಗಿಫ್ಟ್ ಕೊಟ್ಟ. ಅದು ಕಳೆದೋಯ್ತು. ದತ್ತಪೀಠಕ್ಕೆ ಹೋದಾಗ ಆ ಮೊಬೈಲ್ ಕಳೆದೋಯ್ತು. ಅದರ ನಂತರ ನನಗೊಂದು ವಿಶ್ವನಾಥ್ ದೇವಾಡಿಗೆ ಅಂತ ನಮ್ಮ ಫ್ರೆಂಡ್ ಇದ್ದಾರೆ. ಅವರು ದುಬೈಯಿಂದ ಬರಬೇಕಾದ್ರೆ ಒಂದು ಮೊಬೈಲನ್ನು ಗಿಫ್ಟ್ ಕೊಟ್ಟರು. ಗಿಫ್ಟ್ ಕೊಟ್ಟರು. ಅದರ ನಂತರ ನಾವೇ ಪರ್ಚೇಸ್. ಸೆಲ್ಫಿ ನೀವು ತೆಗ್ದದ್ದು ಯಾವಾಗ? ಮೊದಲ ಸೆಲ್ಫಿ ನೀವು ಯಾರ ಜೊತೆ ತೆಗ್ದಿರಿ? ನೆನಪಿದೆ ನಿಮಗೆ ಸೆಲ್ಫಿ? ನಿಮ್ಗೆ ನಿಜವಾಗಿ ಹೇಳ್ಬೇಕಾದ್ರೆ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸೆಲ್ಫಿ ಕೇಳು ನಿಮ್ಮ ಪ್ರಶ್ನೆ. ನೀವು ಆ್ಯಕ್ಚುಲಿ ನಾನಾಗಿ ಎಷ್ಟು ನನಗೆ ಸೆಲ್ಫಿಯೇ ತೆಗೆದಿಲ್ಲ, ನೀವು ಆಶ್ಚರ್ಯ ಆಗ್ಬೋದು. ಸರ್, ಮೊಬೈಲ್ ಉಂಟಾ? ನಂದು ಸೆಲ್ಫಿ ತುಂಬ ಜನ ತೆಗೆದಿದ್ದಾರೆ ನನ್ನ ಜೊತೆ. ಅದು ನಾನು ತೆಗಿತೇನೆ ಶೋ ಆದಮೇಲೆ. ಅದು ನಾನಾಗಿ ತೆಗಿಲಿಕ್ಕೆ ಹೋಗಲಿಲ್ಲ, ನನಗೆ ಅದು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಕಡಿಮೆ. ಅದು ರಿಕ್ವೆಸ್ಟ್ ಉಂಟು ನಮ್ಮ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡದ ಅಧ್ಯಕ್ಷರ ಹತ್ರ. ಭಾಳ ದೊಡ್ಡ ವಿಚಾರ ಇದು. ಒಂದು ರಿಕ್ವೆಸ್ಟ್ ಇದೆ, ನನ್ನ ಜೊತೆ ನೀವೊಂದು ಸೆಲ್ಫಿ ತೆಗಿಬೋದಾ? ತೆಗಿಬೋದು, ತೊಂದರೆ ಇಲ್ಲ, ಖಂಡಿತ ತೆಗಿಬೋದು. ಇದು ನಿಮ್ಮ ಫಸ್ಟ್ ಸೆಲ್ಫಿ? ಖಂಡಿತ ನಾನಾಗಿ ತೆಗೆಯೋದು ಫಸ್ಟ್ ಸೆಲ್ಫಿ ಇದು. ಓಕೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೋಡ್ಕೊಳ್ಳಿ ಕೂಡ. ಫಸ್ಟ್ ಸೆಲ್ಫಿ ಅದು ಎರಲ್ನ ಜೊತೆ. ಪ್ಲೀಸ್ ಸರ್, ಒಂದು ಇಟ್ಸ್ ಮೈ ಆನರ್. ನನಗೆ ಮೊಬೈಲ್ ಇದರೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದೆಲ್ಲ ನಾನು ಸ್ವಲ್ಪ ಕಡಿಮೆ.
ಜಾಸ್ತಿ ಯೂಸ್ ಮಾಡೋದು ಕಡಿಮೆ. ಒಟ್ಟು ಏನು ಹೇಳ್ತಾರೆ, ಓಕೆ. ಬಟ್ ಫೋನ್ ತುಂಬ ಚೆನ್ನಾಗಿದೆ ನಿಮ್ಮದು. ಎಸ್ ಸರ್, ಯಾ ಇದು ಇಲ್ಲಿ ಕ್ಲಿಕ್ ಮಾಡಿದರೆ ಆಯ್ತು ಅಷ್ಟೇ. ಯಾ ಎಸ್, ಇನ್ನೊಂದು ತೆಗೀರಿ. ಫ್ಯಾಂಟಾಸ್ಟಿಕ್. ಇದು ಫೋಟೋ ತೋರಿಸಿ. ಅದು ಮೊದಲ ಸೆಲ್ಫಿ ಕೂಡ ನನ್ನ ಜೊತೆ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಫೋಟೋ ನಾನು ಈ ಶೋ ಮುಗಿದ ನಂತರ ನಾನು ನನಗೆ ಫಾರ್ವರ್ಡ್ ಮಾಡಿಸ್ತೇನೆ ನಿಮ್ಮಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾ, ಸೊ ಬಹಳ ಖುಷಿ ಆಗ್ತಾ ಇದೆ. ಸುದರ್ಶನ್ ಎಂ, ಬಹುಶಃ ನೀವು ಇವರನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೂಪದಲ್ಲಿ ನೋಡಿರ್ಬೋದು. ಈ ರೂಪದಲ್ಲಿ ಐ ಆಮ್ ಶ್ಯೂರ್ ಅವರ ಫ್ರೆಂಡ್ಸ್ಗಳಿಗೆ ಬೇರೆ ವಿಚಾರ, ನಾವು ನೋಡೋದು ಫಸ್ಟ್ ಟೈಮ್ ಅಂತ. ಸೊ ಇನ್ನೊಂದು ಸೆಗ್ಮೆಂಟಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ, ತುಂಬ ವಿಚಾರಗಳನ್ನು ಕೇಳ್ತೇನೆ ನಾನು ಸ್ವಲ್ಪ ಹೊತ್ತಲ್ಲಿ. ಅಲ್ಲಿವರೆಗೆ ತೆಗೆದುಕೊಂಡು ಬನ್ನಿ ಒಂದು ಪುಟ್ಟ ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮಿಸ್ಟರ್ ಸುದರ್ಶನ್ ಎಂ, ಸುಧಣ್ಣ, ಸುದರ್ಶನಣ್ಣ, ಸುದರ್ಶನ್ ಸರ್, ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಎಂಚೋಲರ್ ಸರ್, ಈತೆ ಎಂಚೋಲರ್ ಇರು ಫೈನ್ ಕೊಡೋಲ್ಲ ಫೈನ್ ಅಂತ ಫಸ್ಟ್ ಸೆಲ್ಫಿಲಾಗ ಎತ್ತಾರೆ ಇರು. ಓಕೆ, ಸೊ ಐತೆ ಒಂಜಿ ನಾರ್ಮಲ್ ಫ್ಯಾಮಿಲಿ ಹಿಡಿದು ಬರ್ತಿದ್ದಾರೆ, ಏನು ಪಣ್ಣಾರು ಒಂಚೂರು ಭಂಗ ಇತ್ತಂಡು. ಬಟ್ ಯು ಆರ್ ವೆರಿ ಹ್ಯಾಪಿ ಮ್ಯಾನ್. ಒಂದು ಕುಟುಂಬದಲ್ಲಿ ತುಂಬ ಜನ ಇರುವಾಗ ಖುಷಿಯಾಗಿರ್ತೀರ ನೀವು. ಈ ರಾಜಕೀಯಕ್ಕೆ ಎಂಟ್ರಿ ಹೇಗೆ ಆಯಿತು? ಯಾರು ಕರ್ಕೊಂಡು ಬಂದ್ರಿ ನಿಮ್ಮನ್ನು? ನೀವಾಗಿ ಬಂದರೆ ಕರ್ಕೊಂಡು ಬಂದ್ರ ನಿಮ್ಮನ್ನು? ರಾಜಕೀಯಕ್ಕೆ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ. ನನಗೆ ಪ್ರಾರಂಭದಿಂದಲೂ ರಾಜಕೀಯ ನನಗೇನು ಬಹಳ ಇಷ್ಟವಾದಂಥ ಕ್ಷೇತ್ರ ಅಲ್ಲ. ಭಾಳ ಇಷ್ಟವಾದಂಥ ಕ್ಷೇತ್ರ ಒಂದು ಆಧ್ಯಾತ್ಮಿಕ ಕ್ಷೇತ್ರ. ಏನೋ ನಾನು ಸಂಘಟನೆಯಲ್ಲಿ ಬೆಳೆದೆ. ನಾನು ಸಂಘಟನೆಯಲ್ಲೇ ನಾನು ಮುಂದೆ ಹೋಗಬೇಕು ಅಂತ ನನಗೆ ಆಸೆ ಇತ್ತು. ನಾನು ಬಜರಂಗ ದಳದ ತಾಲೂಕು ಸಂಚಾಲಕ ಆದೆ, ಕೊನೆಗೆ ಬಜರಂಗ ದಳದ ಜಿಲ್ಲಾ ಸಂಚಾಲಕನಾದೆ. ವಿಶ್ವ ಪರಿಷತ್ನ ಜವಾಬ್ದಾರಿ ತಗೊಂಡೆ. ಅದರಲ್ಲೇ ಮುಂದೆ ಹೋಗಬೇಕು, ಪೂರ್ಣವಾದಿಯಾಗಿ ಇರಬೇಕು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಅದ್ರ ಒಂದು ಕಡೆ ಪೂರ್ಣವಾದಿ ಆಗಬೇಕು ಅಂತ ಇತ್ತು ಸಂಘಟನೆಯಲ್ಲಿ, ಇನ್ನೊಂದು ಕಡೆ ನನಗೆ ಮನೆಯ ಒಟ್ಟು ಸಮಸ್ಯೆ, ನಂಗೆ ತಂಗಿದ್ದಾರೆ, ಅವಳಿಗೆ ಮದುವೆ ಆಗಬೇಕು, ಈ ರೀತಿಯ ಯೋಚನೆಗಳೆಲ್ಲ ಇತ್ತು. ಒಂದು ಹಂತದಲ್ಲಿ ಮದುವೆ ಆಗಬಾರ್ದು ಅಂತ ನಾನು ನಿಶ್ಚಯ ಮಾಡಿದ್ದೆ. ನಾನು ಮದುವೆ ಆಗಬಾರ್ದು, ಒಟ್ಟು ಏನಾದರೂ ಬೇರೆ ರೀತಿಯ ಸಾಧನೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಒಂದು ಸಲ ಪೂಜ್ಯ ಪೇಜಾವರ ಸ್ವಾಮಿಗಳು ಹಿರಿಯರಿದ್ದರು. ಆ ಸ್ವಾಮಿಗಳ ಜೊತೆ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಅವ್ರ ಜೊತೆ ಸ್ವಾಭಾವಿಕವಾಗಿ ನಾನು ಈ ವಿಷಯ ಎಲ್ಲ ಸ್ವಲ್ಪ ಅವ್ರ ಹತ್ರ ಮಾತುಕತೆ ಮಾಡಿದೆ. ಸ್ವಾಮೀಜಿ ನನಗೆ ಮದುವೆ ಆಗಬಾರ್ದು ಅಂತ ಇದೆ, ನಾನು ಸ್ವಲ್ಪ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದರು, ತಕ್ಷಣ ಹೇಳಿದರು, ಇಲ್ಲ ನೀನು ಮದುವೆ ಆಗಬೇಕು ಅಂತ ಹೇಳಿದರು ಅವರು. ನೀನು ಮದುವೆ ಆಗಬೇಕು, ಸಂಸಾರಿಯಾಗಿ ನೀನು ಏನಾದರೂ ಸಾಧನೆ ಮಾಡಬೇಕು ಅಂತ ಆಶೀರ್ವಾದ ಮಾಡಿದರು. ಅದರ ನಂತರ ಸಂಘಟನೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. ಮದುವೆ ಎಲ್ಲ ಆಯಿತು. 2008ನೇ ಇಸ್ವಿಯಲ್ಲಿ ಮದುವೆ ಆಯಿತು. 9ನೇ ಇಸ್ವಿಯಲ್ಲಿ ನಾನು ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗೆ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಹಿರಿಯರ ಸೂಚನೆ ಬಂತು ನನಗೆ. ಅಷ್ಟ ತನಕ ನಾನು ಸಂಘಟನೆಯಲ್ಲೇ ಇದ್ದೆ. ರಾಜಕೀಯ ಕ್ಷೇತ್ರ ನನಗೆ ಸ್ವಲ್ಪ ಹಿಡಿಸ್ತಿರಲಿಲ್ಲ. ಯಾಕಂತ ಹೇಳಿದರೆ ಒಟ್ಟು ಆಗಿನ ವ್ಯವಸ್ಥೆ, ಈಗಿನ ವ್ಯವಸ್ಥೆ ಅಲ್ಲ. ಆ ಸಂದರ್ಭದಲ್ಲಿ ರಾಜಕಾರಣ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಲುಷಿತ ರೀತಿ ಇತ್ತು. ರಾಜಕಾರಣಿಗಳನ್ನು ಒಂಥರ ವಿಚಿತ್ರವಾಗಿ ನೋಡ್ತಾ ಇದ್ರು ಜನ. ಅಂಥ ಸಂದರ್ಭ ಭಾಳ ಕ್ಷೇತ್ರದ ಮೇಲೆ ನನಗೆ ಅಷ್ಟು ಇದಿರಲಿಲ್ಲ. ಸಂಘಟನೆಯಲ್ಲಿ ಬೆಳಿತೇನೆ. ಸಂಘಟನೆ ಹಿರಿಯರು ಹೇಳಿದರು, ನೀನು BJPಯಲ್ಲಿ ಕೆಲಸ ಮಾಡಬೇಕು ಅಂತ. ಹಾಗೆ ಆ ಸಂದರ್ಭದಲ್ಲಿ ಇಷ್ಟಪಟ್ಟು ಬಂದದಲ್ಲ. ಆದರೂ 9ನೇ ಇಸ್ವಿಯಲ್ಲಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ತಗೊಂಡೆ. ಒಂದು 5-6 ತಿಂಗಳು ಕಷ್ಟ ಆಯಿತು ನನಗೆ. ನಾನು ಸಂಘಟನೆಯಲ್ಲಿದ್ದೆ. ಸಂಘಟನೆಯಲ್ಲಿದ್ದವ್ರು ನೇರವಾಗಿ ಒಂದು ಸಲ ರಾಜಕೀಯ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಲ್ಲಿಯ ವ್ಯವಸ್ಥೆಯೇ ಬೇರೆ, ಅಲ್ಲಿಯ ಚೌಕಟ್ಟೆ ಬೇರೆ. ರಾಜಕಾರಣ ಅಂದಾಗ ಅದಕ್ಕೊಂದು ಬೇರೆಯೇ ಚೌಕಟ್ಟು ಇರ್ತದೆ. ಅಲ್ಲಿದ್ದದನ್ನೆಲ್ಲವನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲ್ಲ. ಇದು ಇವತ್ತು ನಿಮ್ಗೆ ಗೊತ್ತಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಖಂಡಿತ ಆ ರೀತಿ ಇರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮೂಡುಬಿದ್ರೆಯಲ್ಲಿ ನಮ್ಮದು ಕಸ್ತೂರಿ ಪಂಜ ಅಂತ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಿದ್ದರು. ಆದರ್ಶ್ ಶೆಟ್ಟಿ ಅಂತೇಳಿ ನನ್ನ ಜೊತೆ ಇನ್ನೊಬ್ಬರು ಜನರಲ್ ಸೆಕ್ರೆಟರಿ ಇದ್ದರು. 5-6 ತಿಂಗಳ ನಂತರ ಆದರೆ ನನಗೆ ಸಂಘಟನೆ ಅನುಭವ ಇತ್ತು, ಹಿರಿಯರ ಜೊತೆ ಸಂಪರ್ಕ ಇತ್ತು. ನಾನು ಸಂಘಟನೆಯಲ್ಲಿದ್ದರೂ ಕೂಡ ಆಗಿನ ಸಂದರ್ಭದಲ್ಲಿ BJPಯ ಲೀಡರ್ಸ್ ಯಾರಿದ್ದಾರೆ,
ನಮ್ಮ ಪ್ರತಾಪ್ ಶಿವನಾಯ್ಕ ಇರ್ಬೋದು, ಮೋನಪ್ಪ ಭಂಡಾರಿ ಇರ್ಬೋದು, ನಮ್ಮ ಪ್ರಸಾದ್ ಕುಮಾರ್ ಈಗ ವಿಭಾಗ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಅವರು ಇರ್ಬೋದು, ನಮ್ಮ ಜ್ಯೇಷ್ಠ ಪಡಿವಾಳ ಅಂತ ಇದ್ರು, ಇವರೆಲ್ಲ ಇದ್ದರು. ಮತ್ತು ನಳಿನ್ ಕುಮಾರ್ ಕಟೀಲ್ರು ಅವರು MP ಆದ ವರ್ಷ ಅದು 2009. ಅಷ್ಟೊತ್ತಿಗೆ ಅವರು ಧರ್ಮ ಜಾಗರಣ ಬೇರೆ ಬೇರೆ ಸಂಘಟನೆಯಲ್ಲಿದ್ದಾಗ ನಮ್ಗೆ ಅವರು ಸಂಘಟನೆ ಮುಖಾಂತರ ನಮಗೆ ಸಂಪರ್ಕ. ಅವರು MP ಆಗ್ತೇನೆ ಅಂತ ಕನಸಿನಲ್ಲಿ ಎಣಿಸಿರಲಿಲ್ಲ, ಮತ್ತು ಪ್ರಾರಂಭದಲ್ಲಿ ಅವರು ಒಪ್ಪಲೇ ಇಲ್ಲ. ಒಟ್ಟು ಹಿರಿಯರ ಒತ್ತಾಯ ಮೇಲೆ, ಹಿರಿಯರ ಸೂಚನೆ ಮೇಲೆಗೆ ಅವರು MP ಆದರು. ಆದರೆ ಅವರು ಅದಕ್ಕಿಂತ ಮುಂಚೆ ಜಿಲ್ಲೆಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ನನ್ನ ಸಂಘಟನೆ ಅನುಭವ, ಅವರ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ, ಇದರಿಂದಾಗಿ ಸಂಘಟನೆ ಮಾಡಲಿಕ್ಕೆ ಭಾಳ ಸುಲಭ ಆಯಿತು. ಒಂದು 3-3.5 ವರ್ಷ ಆ ಅವಧಿಯಲ್ಲಿ ನಾವು ಮೂಡುಬಿದ್ರೆಯಲ್ಲಿ ಒಂದು BJPಗೆ ಒಂದು ಭದ್ರ ನೆಲೆಕಟ್ಟು ಸಿಗುವಲ್ಲಿ ಇವತ್ತು ಸಂಘಟನೆ ಮಾಡುವಲ್ಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ನಾನು ಸಂಘಟನೆಯಲ್ಲಿದ್ದಾಗ ಸುಕನಾನ್ ಶೆಟ್ಟಿ ಜನರಲ್ ಸೆಕ್ರೆಟರಿ ಆಗಿದ್ದರು, ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಮುಲ್ಕಿ ಭಾಗದಲ್ಲಿ ಅವರು ಆಲ್ರೆಡಿ ಒಂದು ಸಂಘಟನೆಗೆ ಶಕ್ತಿ ಕೊಟ್ಟಿದ್ದರು ಸುಕನಾನ್ ಶೆಟ್ಟಿಯವರು. ಮೂಡುಬಿದ್ರೆ ಭಾಗದಲ್ಲಿ ಏನಾಗಿದೆ, ನಾನು ಅದಕ್ಕಿಂತ ಮುಂಚೆ ಬಜರಂಗ ದಳ ಮಾಡಿದ ಪರಿಣಾಮದಿಂದ ಅಲ್ಲಲ್ಲಿ ನಮಗೆ ಬಜರಂಗ ದಳದ ಸಂಘಟನೆಯ ಘಟಕಗಳಿತ್ತು. ಅಲ್ಲಿ ನಮಗೆ ಮಾತುಕತೆ ಮಾಡಿ ಅಲ್ಲಿ ನಮಗೆ ಬೂತ್ ಸಮಿತಿ, BJPಯ ಸಮಿತಿಗಳನ್ನು ಮಾಡಲಿಕ್ಕೆ, ಗ್ರಾಮ ಸಮಿತಿ ಇದೆಲ್ಲ ಮಾಡಲಿಕ್ಕೆ ಸುಲಭ ಆಯಿತು. ಆ ರೀತಿಯ ಸಂಪರ್ಕದಿಂದಾಗಿ ನಮ್ಮ ಸಂಘಟನೆ ಬೆಳೆಯಿತು. ಇವತ್ತು ಮೂಡುಬಿದ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭದ್ರವಾಗಿದೆ. ಎಲ್ಲರ ಸಹಕಾರದಿಂದ ನಾವು ಅಲ್ಲಿ ಸಂಘಟನೆ ಕೆಲಸವನ್ನು ಮಾಡಿದ್ದೇವೆ. ಕೇಳೋ ವ್ಯಕ್ತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ನಂತರ ಕೆಲಸ ಕಾರ್ಯಗಳು ಗಮನಿಸಿದರು. ವಾಪಸ್ಸು 2ನೇ ಅವಧಿಗೆ ನನ್ನನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರು. ಆದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ತುಂಬ ಸಮಸ್ಯೆ ಇತ್ತು. ಹಿರಿಯರ ವಿನಂತಿ ಮೇರೆಗೆ ನಾನು ನಮ್ಮದೇ ಇನ್ನೊಬ್ಬರು ನಮ್ಮ ದೇವಪ್ರಸಾದ್ ಅಂತ ಇದ್ದರು, ಪುನರವರು, ನಮ್ಮ ನಾಗರಾಜ್ ಪೂಜಾರಿ ಅಂತ ಅವರೆಲ್ಲ, ಅವರಿಗೆ ಜನರಲ್ ಸೆಕ್ರೆಟರಿ ಕೊಟ್ಟು ಜಿಲ್ಲೆಯ ಸಮಿತಿಗೆ ತೆಗೆದುಕೊಂಡ್ರು. ಜಿಲ್ಲೆಯಲ್ಲಿ ನನ್ನನ್ನು ಬೇರೆ ಬೇರೆ ಜವಾಬ್ದಾರಿಗಳು ನೀಡಿ ನನಗೆ ಸ್ವಲ್ಪ ಕೆಲಸ ಕೊಟ್ಟರು. ಜವಾಬ್ದಾರಿ ಕೊಟ್ಟದೆಲ್ಲ ನಿರ್ವಹಿಸಿದ್ದೇವೆ. ಎಲ್ಲರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ, ಜಿಲ್ಲೆಯ ಪ್ರಮುಖರ ಜೊತೆ ಸಂಬಂಧ ಸ್ವಲ್ಪ ಜಾಸ್ತಿ ಆಯಿತು ನಮ್ಮದು. ನಮ್ಮ ಕೆಲಸ ಕಾರ್ಯ ನೋಡಿದರು. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ, ನಾನು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಾಗ ಹರೀಶ್ ಪೂಂಜಾರಿ ಅವರು ಯುವ ಮೋರ್ಚಾದ ಅಧ್ಯಕ್ಷ ಆಗಿದ್ದರು. ಸಂಜೀವ ಮಠಂದರು ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿದ್ದರು. ವೇದವ್ಯಾಸ ಕಾಮತ್ರವರು ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ಆಗಿದ್ದರು. ಭರತ್ ಶೆಟ್ಟಿಯವರು ಉತ್ತರ ಕ್ಷೇತ್ರದ ಅಧ್ಯಕ್ಷ ಆಗಿದ್ದರು. ಈ ರೀತಿ ಅವರೆಲ್ಲರ ಸಂಪರ್ಕ ಆಯಿತು. ಆ ಸಂದರ್ಭದಲ್ಲಿ ಸಂಜೀವ ಮಠದವರ ಅಧ್ಯಕ್ಷತೆಯಲ್ಲಿ ನಾನು ಜನರಲ್ ಸೆಕ್ರೆಟರಿ ಆಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿತು. ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆದಾಗ ನನಗೆಲ್ಲ ಜನ ಸಹಕಾರ ಕೊಟ್ಟರು. ಭಾಳ ಸಂತೋಷ ಏನಂತ ಕೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನು ಬೆಳೆಸುವಂಥ ಒಂದು ಪರಿಪಾಠ ಇದೆ. ಬಹುಶಃ ನನ್ನ ಸಂಘಟನೆ ನನ್ನನ್ನು ಬೆಳೆಸಿದ್ರು, ಎಲ್ಲ ಹಿರಿಯರು ಬೆಳೆಸಿದ್ರು. ನನಗೆ ತುಂಬ ಅವಕಾಶಗಳನ್ನು ಕೊಟ್ಟರು. 8 ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ 2 ಚುನಾವಣೆಯನ್ನು ಎದುರಿಸುವಂಥ ಅವಕಾಶ ಬಂತು. 2000 ನಮ್ಮ 18ರಲ್ಲಿ MLA ಚುನಾವಣೆ, 19ರಲ್ಲಿ MP ಚುನಾವಣೆ, 2 ಚುನಾವಣೆ ಎದುರಿಸಿದ ಪರಿಣಾಮದಿಂದ ನಮ್ಗೆ ಸ್ವಲ್ಪ ಅನುಭವಗಳು ಜಾಸ್ತಿ ಆಯಿತು. ಎಲ್ಲ ಕಾರ್ಯಕರ್ತರ ಸಂಪರ್ಕ ಆಯಿತು. 8 ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರ ಸಂಪರ್ಕ ಆಯಿತು. ಇದರೆಲ್ಲರ ಪರಿಣಾಮದಿಂದ ಕಳೆದ ಅವಧಿಯಲ್ಲಿ ಜಿಲ್ಲೆಯ ಅಧ್ಯಕ್ಷನಾಗಬೇಕು ಅಂತ ಕೇಳಿದಾಗ ನನಗೂ ಆಶ್ಚರ್ಯ ಆಯಿತು. ನಾನೇನು ಅಪೇಕ್ಷೆ ಪಟ್ಟು ಈ ಮಟ್ಟಕ್ಕೆ ಬಂದಿಲ್ಲ. ಆದರೆ ಇವತ್ತು ಹಿರಿಯರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ. ಆ ನಂಬಿಕೆ, ಭರವಸೆಗೆ ಈಡೇರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೇನೆ. ಈಗ ಜಿಲ್ಲಾಧ್ಯಕ್ಷ ಆದ ಸಂದರ್ಭದಲ್ಲಿ ಏನು ಸಮಸ್ಯೆ ಕಾಣ್ತಾ ಇಲ್ಲ ನನಗೆ. ಯಾಕಂತ ಹೇಳಿದ್ರೆ ನಮ್ಮ ಜೊತೆ ಇದ್ದವರೇ ಇವತ್ತು ಎಲ್ಲ ಕಡೆ ಇರೋದ್ರಿಂದ. ಇವತ್ತು ಹೌದು, ಯುವ ಮೋರ್ಚಾ ಅಧ್ಯಕ್ಷ ಬೆಳ್ತಂಗಡಿ ಶಾಸಕ ಆಗಿದ್ದಾರೆ. ಇಲ್ಲಿ ವೇದವ್ಯಾಸ ಮತ್ತು ಭರತ್ ಶೆಟ್ಟಿ ಶಾಸಕ ಆಗಿದ್ದಾರೆ. ನಮ್ಮ ಹಿರಿಯಣ್ಣ ರಾಜೇಶ್ ನಾಯ್ಕರವರು ನಮ್ಮ ಅಲ್ಲಿದ್ದಾರೆ, ಬಂಟ್ವಾಳದಲ್ಲಿದ್ದಾರೆ. ಹಂಗವರು ನಮಗೆಲ್ಲರಿಗೂ ಹಿರಿಯರು, ಅವರು ಸುಳ್ಯದಲ್ಲಿದ್ದಾರೆ. ನನ್ನೊಟ್ಟಿಗೆ ಇದ್ದ ಜಿಲ್ಲಾಧ್ಯಕ್ಷ ಆದಂಥವರು ಸಂಜೀವ ಮಠಂದರು ಇವತ್ತು ಶಾಸಕರಾಗಿದ್ದಾರೆ. ಇವರ ಜೊತೆ ನನಗೆ ಸಂಬಂಧ ಒಳ್ಳೆ ಇದ್ದ ಪರಿಣಾಮದಿಂದ ಶಾಸಕರ ಜೊತೆ ಕೂಡ ನನ್ನ ಸಂಬಂಧ ಇವತ್ತು ಇಲ್ಲದಿದ್ದರೆ ಏನಾಗುತ್ತೆ, ಜಿಲ್ಲಾಧ್ಯಕ್ಷರಿಗೆ ಮತ್ತು ಶಾಸಕರಿಗೆ ಹೆಚ್ಚಿನ ಕೆಲವು ಜಿಲ್ಲೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತದೆ, ಈಗೋ ಇಶ್ಯೂಸ್ ಬರ್ತದೆ. ಮತ್ತು ಅಭಿವೃದ್ಧಿಯ ವಿಚಾರ ಇರ್ಬೋದು, ಸಂಘಟನೆ ವಿಚಾರ ಇರ್ಬೋದು, ಕಾರ್ಯಕರ್ತರ ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು. ಬಹುಶಃ ಇಲ್ಲಿ ನಮಗೆ ಯಾವುದೇ ರೀತಿಯ ಆ ರೀತಿಯ ಒಡಕುಗಳು ಯಾವುದೇ ಕಾಣ್ತಾ ಇಲ್ಲ. ಇನ್ನೊಂದು ನಮಗೆ ಭಾಳ ಸಂತೋಷ ಏನು ಅಂತ ಕೇಳಿದರೆ, ಈಗಿನ ಅವಧಿಯಲ್ಲಿ ನನಗೆ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ಒಬ್ಬ ಅಣ್ಣನ ಸ್ಥಾನದಲ್ಲಿದ್ದವರು ನಳಿನ್ ಕುಮಾರ್ ಕಟೀಲ್ರವರು. ಇವತ್ತು ನಾನೇನಾದರೂ ಈ ಮಟ್ಟಕ್ಕೆ ಬೆಳೀಬೇಕಾದ್ರೆ ಮೂಲ ಕಾರಣ ನಳಿನ್ ಕುಮಾರ್ ಕಟೀಲ್ರವರು. ಅವರು ಇವತ್ತು ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ. ಅವರು ರಾಜ್ಯದ ಅಧ್ಯಕ್ಷ ಆದಂಥ ಈ ಒಂದು ಅವಧಿಯಲ್ಲಿ ಅವರ ಕೈ ಕೆಳಗೆ ಅವರ ತವರೂರಾದಂಥ ದಕ್ಷಿಣ ಕನ್ನಡ ಜಿಲ್ಲೆಯ
ಅಧ್ಯಕ್ಷನಾಗಿ ಸೇವೆ ಮಾಡುವಂಥ ಇವತ್ತು ಕೆಲಸ ಏನು ಸಿಕ್ಕಿದೆ, ಖಂಡಿತ ನಿಜವಾಗಿ ಕೂಡ ಇದೊಂದು ದೊಡ್ಡ ವಿಚಾರ ಮತ್ತು ಇದ್ರ ಸೌಭಾಗ್ಯ ಅಂತ ನಾನು ನೆನೆಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಬಂದಾಗ ನಮ್ಮ ಕಣ್ಮುಂದೆ ತುಂಬ ಹಿರಿಯರ ನೆನಪಾಗುತ್ತೆ. ಅವರೆಲ್ಲ ಹಿರಿಯರು ಇವತ್ತು ನಾನು ಮಾಡಲಿಕ್ಕೇನಿಲ್ಲ. ಇವತ್ತು ಎಲ್ಲ ಹಿರಿಯರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ನನ್ನ ಜವಾಬ್ದಾರಿ ಅವರು ಕಟ್ಟಿ ಬೆಳೆಸಿರುವಂಥ ಈ ಪಾರ್ಟಿಯನ್ನು ಇನ್ನಷ್ಟು ಬೆಳೆಸುವಂಥದ್ದು ಮತ್ತು ಉಳಿಸುವಂಥದ್ದು. ಮತ್ತು ವಾಪಸ್ ನನಗೇನು ಇವತ್ತು ಹೋಗಿ ಇಡೀ ತಿರುಗಾಟ ಮಾಡಿ ಸಂಘಟನೆ ಮಾಡುವಂಥ ಏನು ಕಷ್ಟ ಇಲ್ಲ. ಸಂಘಟನೆ ಇವತ್ತು ಆಗಿದೆ. ಆ ಸಂಘಟನೆಯನ್ನು ಉಳಿಸುವಂಥದ್ದು ಮತ್ತು ಕಾರ್ಯಕರ್ತರಿಗೆ ನ್ಯಾಯ ಕೊಡುವಂಥ ಒಂದು ಜವಾಬ್ದಾರಿ ಇದೆ. ಅದು ಅದರಲ್ಲಿ ಸಮಸ್ಯೆ ಆಗಿಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ಇದೆ, ಎಲ್ಲ ಹಿರಿಯರ ಸಹಕಾರ ಇದೆ, ಯುವಕರ ಬೆಂಬಲ ಇದೆ. ಇವತ್ತು ಯಶಸ್ವಿ ಆಗ್ತಾ ಇದೆ. ಫ್ಯಾಂಟಾಸ್ಟಿಕ್. ಈ ಒಂದು ಪ್ರಶ್ನೆ ಕೇಳಲೇಬೇಕು ನಾನು. ಏನಂದರೆ ಒಂದು ರಾಜಕಾರಣ ಅನ್ನೋದು ಒಂದು ಸಾಗರ, ವಿಶಾಲವಾದ ಸಾಗರ. ಅದು ಖಂಡಿತ. ಅದಕ್ಕೆ ರಜೆ ಇಲ್ಲ, ಖಂಡಿತ ಸಿಕ್ ಲೀವ್ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ಲಾಂಗ್ ಲೀವ್ ಹೋಗೋಕ್ಕಾಗಲ್ಲ, ಫೋನು ಎತ್ತದೇ ಇರಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಬೇಗ ಹೇಳಬೇಕು, ಫೋನ್ ಎತ್ತದಿದ್ರೆ ಕಾಂಟ್ರವರ್ಸಿ ಆಗ್ಬೋದು, ಫೋನಲ್ಲಿ ಮಾತಾಡಿದ್ರೂ ಸಮಸ್ಯೆ. ಇವಾಗ ಅದು ಆಡಿಯೋಗಳು ಎಲ್ಲೆಲ್ಲೋ ಬರುವ ಚಾನ್ಸಸ್ ಇರುತ್ತೆ. ಈಗ ನಿಮ್ಮದು ಹಾನೆಸ್ಟಾಗಿ ಪ್ರಶ್ನೆ ಕೇಳ್ತೇನೆ, ರಾಜಕಾರಣ ಅನ್ನೋದು ಒಂದು ಕಬ್ಬಿಣದ ಕಡಲೆಯ ಅಥವಾ ಹೂವಿನ ಹಾಸಿಗೆಯ? ಇದನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೇವೆ, ಅದು ವ್ಯಕ್ತಿಗತವಾಗಿ ಯಾವ ರೀತಿ ಸ್ವೀಕಾರ ಮಾಡ್ತೇವೆ ಆ ರೀತಿ ಇರುವಂಥದ್ದು. ಕಬ್ಬಿಣದ ಕಡಲೆ ಆದರೂ ಕೂಡ ಅದನ್ನು ಹೂವಿನ ಹಾಸಿಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಅನೇಕರಿಗೆ ಹೂವಿನ ಹಾಸಿಗೆ ಇದ್ದರೂ ಕೂಡ ಅದು ಕಬ್ಬಿಣದ ಕಡಲೆ ಆಗ್ತದೆ. ಅದನ್ನು ಯಾವ ರೀತಿ ತಗೊಳ್ತಾರೆ ಅವನಿಗಿರುವಂಥದ್ದು. ಬಟ್ ನಾನು ಅದನ್ನು ಇವತ್ತು ಈಗಿನ ಒಟ್ಟು ವ್ಯವಸ್ಥೆಯಲ್ಲಿ ಹೂವಿನ ಹಾಸಿಗೆ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದೇನೆ. ಯಾಕಂತೇಳಿದರೆ ಈಗಿನ ಒಟ್ಟು ರಾಜಕಾರಣದಲ್ಲಿ ಇವತ್ತೊಬ್ಬ ಶ್ರೇಷ್ಠ ನಾಯಕನ ಕೈಯಲ್ಲಿ ದೇಶ ಇರುವಂಥ ಸಂದರ್ಭ ಇದು. ಭಾರತೀಯ ಜನತಾ ಪಾರ್ಟಿ ಇದು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಕೆಲಸ ಮಾಡುವಂಥ ಇದು ಸೌಭಾಗ್ಯ. ಇದು ನಿಜವಾಗಿ ಕೂಡ ನನಗೆ ಇದು ಹೂವಿನ ಹಾಸಿಗೆಯೇ. ಇವತ್ತು 7 ಜನ ಶಾಸಕರಿದ್ದಾರೆ, ನಮ್ಮ ಜೊತೆ ಸಂಸದರಿದ್ದಾರೆ. ಇನ್ನೊಂದು ಇತ್ತೀಚೆಗೀಗ ನಾನು ಬಜರಂಗ ದಳದಲ್ಲಿ ಜಿಲ್ಲಾ ಸಂಚಾಲಕ ಆಗಿದ್ದಾಗ ರಾಜ್ಯ ಸಂಚಾಲಕ ಸುನಿಲ್ ಕುಮಾರ್ ರಾಜ್ಯ ಸಚಿವರಾಗಿ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿ ಅವರು ಇದ್ದಾರೆ, ಅಂಗಾರ್ ಇದ್ದಾರೆ. ನಮ್ಮ ಜಿಲ್ಲೆಗೆ ಇವತ್ತು ಒಂದು ರೀತಿಯಲ್ಲಿ 3 ಜನ ಸಚಿವರಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಎಂಥ ಸಮಸ್ಯೆ ಬಂದರೂ ಕೂಡ ನಮಗೆ ಒಂದು ಭಾಳ ಗಟ್ಟಿ ಏನಂತ ಕೇಳಿದ್ರೆ ನಮಗೆ ಸಂಸದರಿದ್ದಾರೆ, ರಾಜ್ಯದ ಅಧ್ಯಕ್ಷರಿದ್ದಾರೆ. ಯಾವ ಸಮಸ್ಯೆ ಕೂಡ ನಿವಾರಣೆ ಮಾಡಲಿಕ್ಕೆ ಅವರಿದ್ದಾರೆ. ಆದರೆ ನಮಗೆ ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಇನ್ನೊಂದು ಸಂಘಟನೆ ಹಿರಿಯರ ಜೊತೆ ಸಂಬಂಧ ಒಳ್ಳೆಯದಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಆ ಕಾರ್ಯಕರ್ತರ ಜೊತೆ ಕೂಡ ನಾನು ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡಿದ್ದೇನೆ. ಅವರಿಗೆ ಕೂಡ ನಮ್ಮ ಮೇಲೆ ನಂಬಿಕೆ ಇದೆ, ನಮಗೂ ಅವರ ಮೇಲೆ ನಂಬಿಕೆ ಇದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಘಟನೆಗೆ ಬರುತ್ತೆ, ಅದನ್ನು ನಾವು ಮಾತುಕತೆ ಮಾಡಿಕೊಂಡು ಪರಿಹಾರ ಮಾಡ್ತಾ ಇದ್ದೇವೆ. ಈ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳಲೇಬೇಕು. ನೀವು ಹಾನೆಸ್ಟಾಗಿ ಉತ್ತರ ಕೊಟ್ಟರೆ ಭಾಳ ಖುಷಿ ಕೇಳೋಕ್ಕೆ. ನಾವೆಲ್ಲ ಸಣ್ಣವ್ರು ಇರುವಾಗ ನಮ್ಮ ಅಕ್ಕಪಕ್ಕದಲ್ಲಿ ಚುನಾವಣಾ ಪ್ರಚಾರ ಆಗ್ತಾ ಇತ್ತು. ಆವಾಗ ನಾವೆಲ್ಲ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದ್ದೀವಿ, ನಾವು ಏನು ಹೇಳ್ತಾರೆ ಅದು ಅರ್ಥ ಆಗಿದ್ದೀವಿ, ನೋಡ್ತಾ ಇದ್ದೀವಿ, ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು. ಆಗ ಆ ಟೈಮು ಚುನಾವಣೆಯಲ್ಲಿ ಗೆದ್ದವರು ಶಾಸಕರು, ಸಂಸದರು, ಮಂತ್ರಿಗಳು ಆಗ್ತಾಯಿದ್ರು. ನೀವು ಬಹುಶಃ ಸಣ್ಣ ವಯಸ್ಸಲ್ಲಿ ಗೊತ್ತಿಲ್ಲದೆ ಹೋಗಿರ್ಬೋದು, ಕೂತ್ಕೊಂಡಿರ್ಬೋದು, ಭಾಷಣಗಳನ್ನು ಕೇಳಿರ್ಬೋದು. ನೀವು ಕೂಡ ನೋಡಿರ್ಬೋದಪ್ಪ, ಒಬ್ಬರದ್ದು ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಲ್ಲ, ಪ್ರಚಾರ ಆಗ್ತಿರೋ ಸಂದರ್ಭದಲ್ಲಿ ನೋಡೋಕ್ಕೆ ಹೋಗಿ ನೀವು ಅವರು ಶಾಸಕರದ್ದು ನೋಡಿರ್ಬೋದು, ಅವರ ವೆಹಿಕಲ್ಗಳು ಮುಂದೆ ಹೋಗೋದನ್ನು ನೋಡಿರ್ಬೋದು, ವಿತ್ ಪೊಲೀಸ್ ಜೀಪ್ ನೋಡಿರ್ಬೋದು, ಎಲ್ಲವೂ ನೋಡಿರ್ಬೋದು. ಈಗ ಒಂದು ಟೈಮ್ ಬಂದಿದೆ, ಯಾರು ಮಂತ್ರಿಗಳು, ಸಂಸದರು, ಶಾಸಕರು, ಬಹುಶಃ ಮುಖ್ಯಮಂತ್ರಿಗಳು ಕೂಡ ಒಂದೇ ಸಾಲಲ್ಲಿ ನೀವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಳ್ಳುವಂತಹ ದಿನ, ಆ ದಿನ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂಥ ಭಾವನೆ ಏನು? ಯಾರು ನೆನಪಾಯಿತು ನಿಮಗೆ? ಏನು ನೆನಪಾಯಿತು? ಏನು ಆಲೋಚನೆಗಳು ಬಂತು? ಸ್ವಲ್ಪ ಅದು ಓಪನ್ ಆಗಿ ಹೇಳ್ಬೋದಾ? ಒಂದು ಪ್ರಾರಂಭ ದಿನಗಳಲ್ಲಿ ನಾವು ವೇದಿಕೆ ಕೆಳಗಡೆ ಕೂತ್ಕೊಳ್ತಾ ಇದ್ದೀವಿ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ. ಅದು ಕೂಡ ನಮ್ಮ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು JDS ವಿಜೃಂಭಿಸಿರುವಂಥ ಕಾಲ ಅದು. ಆ ಸಂದರ್ಭದಲ್ಲಿ ನಮಗೆ ನಾಯಕರು ಬರುವಂಥ ದೊಡ್ಡ ವಿಶೇಷ. ಅಲ್ಲಿ ಕಾರ್ಯಕ್ರಮ ಆಗೋದೇ ಬಹಳ ಅಪರೂಪ. ಜನರು ಕೂಡ ಸೇರೋದು ಕೂಡ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸೇರ್ತಾಯಿದ್ರು. ಯಾಕಂತೇಳಿದರೆ ಆ ಸಂದರ್ಭದಲ್ಲಿ ನನ್ನ ನೆನಪಿದೆ, ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಬೂತ್ ಹಾಕಲಿಕ್ಕೆ ಬಿಡ್ತಿರಲಿಲ್ಲ. ದಬ್ಬಾಳಿಕೆ ಇತ್ತು, JDS ಮತ್ತು ಕಾಂಗ್ರೆಸ್ ಇದ್ದು ಆಕೆಯರು ಬೂತ್ ಬಿಸಾಡ್ತಾಯಿದ್ರು, ನಮ್ಮ ಕಾರ್ಯಕರ್ತರಿಗೆ ಹೊಡಿತಾಯಿದ್ರು, ನಮ್ಮ ಬ್ಯಾನರನ್ನು ಹರಿತಾಯಿದ್ರು. ಇದೆಲ್ಲ ಕಾಲಘಟ್ಟ ಇತ್ತು. ಅಂದರೆ ಆ ಸಂದರ್ಭದಲ್ಲಿ ನಾವು ವಾಪಸ್ ಈ ವೇದಿಕೆಗೆ ಬರ್ತೇವೆ, ಈ ಮಟ್ಟಕ್ಕೆ ಬೆಳಿತೇವೆ ಅಂತ ಆ ಸಂದರ್ಭದಲ್ಲಿ ನಮಗೆ ಕಲ್ಪನೆ ಇರಲಿಲ್ಲ. ಅದೊಂದು ವಿಶ್ವಾಸ ಇತ್ತು, ಒಂದಲ್ಲ ಒಂದು ದಿವಸ ನಮ್ಮ MLA ಬರ್ತಾರೆ, ಅಲ್ಲಿ ಒಂದಲ್ಲ ಒಂದು ದಿವಸ ನಮಗೆ BJP ಅಧಿಕಾರಕ್ಕೆ ಬರ್ತದೆ. ಯಾಕಂದರೆ ಅದೇ ವಿಶ್ವಾಸದಲ್ಲೇ BJP ಬೆಳೀತಾ ಹೋದದ್ದು. ಇದು ಕಾರ್ಯಕರ್ತರ ಪಾರ್ಟಿ ಇದು. ಅನೇಕ ಸಂದರ್ಭದಲ್ಲಿ ಇದಂಥ ಅಡ್ವಾಣಿ ಬರ್ಬೋದು, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ.
ಕಾರ್ಯಕ್ರಮದ ಕೆಳಗಡೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತಾಗ ನಮಗೆ, ಚಾರ್ ಸಿಗೋದಿಲ್ಲ, ಚಾರಿಗೋಸ್ಕರ ನಾವು ಹೋರಾಟ ಮಾಡಿರ್ಬೋದು, ಅಥವಾ ಕೊನೆಗೆ ಎಲ್ಲೆಲ್ಲಿಂದ ಬಂದು ಎದುರುಗಡೆ ನೆಲದಲ್ಲಿ ಕೂಡ ಕೂತದ್ದು ಕೂಡ ಇದೆ. ಅದು ಹಿಂದೂ ಸಮಾಜಸ್ವ ಇರ್ಬೋದು, ತೊಗಾಡಿಯರಂಥ ಹಿರಿಯರ ಭಾಷಣ ಇರ್ಬೋದು, ಅಥವಾ ಉಮಾಭಾರತಿಯವರ ಭಾಷಣ ಇರ್ಬೋದು, ಸಾಧ್ವಿಯವರ ಭಾಷಣ ಇರ್ಬೋದು, ಅಶೋಕ್ ಸಿಂಗಾಲ್ಜಿಯವರ ಭಾಷಣ ಇರ್ಬೋದು, ಅಥವಾ ನಾನು ಸುದರ್ಶನ್ಜಿಯವರ ಸಂಘದ ಹಿರಿಯರ ಅವರ ಭಾಷಣ ಇರ್ಬೋದು, ಮೋಹನ್ಜಿಯವರ ಭಾಷಣ ಇರ್ಬೋದು. ಆಗ ಸ್ಟಾರ್ಟಿಂಗಲ್ಲಿ ನಾಗ್ಪುರ್ ಅಂತ ಹೇಳಿದ ಅದಕ್ಕೆ ಭಾಷಣಗಳು ಬಂದಾಗ ಬಹಳ ಮುಡ್ತೇವೆ. ಆದರೆ ನಾನು ಆ ಸಂದರ್ಭದಲ್ಲಿ ಖಂಡಿತ ಕೂಡ ನಾನು ಎನಿಸಿರಲಿಲ್ಲ ವಾಪಸ್ ಇಂಥವರ ಜೊತೆ ನಾನು ವೇದಿಕೆ ಹಂಚಿಕೊಳ್ಳುವಂಥ ಅವಕಾಶ ಸಿಗ್ತದೆ ಅಂತ. ಮತ್ತು ಕಳೆದ ಅವಧಿಯಲ್ಲಿ 2019ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಚುನಾವಣಾ ಪ್ರಚಾರಕ್ಕೆ ಲೋಕಸಭೆ ಚುನಾವಣೆ ಬಂದಾಗ ಆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಅವಕಾಶ ಸಿಕ್ಕಿತ್ತು ನನಗೆ. MC ನಾನು ಮಾಡ್ತಿದ್ದೆ. ಭಾಳ ಸಂತೋಷ ಆದದ್ದು ಅಂತ ಕೇಳಿದರೆ, ನಾನು ಆ MC ಮಾಡುವಂಥದ್ದು ಮತ್ತು ಘೋಷಣೆ ಮಾಡುವಂಥದ್ದನ್ನು ಇನ್ಸ್ಟಾಗ್ರಾಮಲ್ಲಿ ಮೋದಿಯವರು ಶೇರ್ ಮಾಡಿದ್ದಾರೆ. ನನಗೆ ಅದು ಭಾಳ ಸಂತೋಷ ಆಯಿತು. ಆ ಘೋಷಣೆ ನರೇಂದ್ರ ಮೋದಿಜಿ ಕಿ ಜೈ, ಭಾರತೀಯ ಜನತಾ ಪಾರ್ಟಿಗೆ ಜೈ, ಆ ಘೋಷಣೆ ಏನಿದೆ ಅದನ್ನು ಸ್ವತಃ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅದನ್ನು ಶೇರ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ, ನನಗೆ ಬಾಂಬೆಲಿರುವಂಥ ಫ್ರೆಂಡ್ಸ್ ಅದನ್ನು ಲಿಂಕ್ ಕಳಿಸಿದರು. ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಮೋದಿ ಅವರಿತ್ತು ನಿನ್ನ ಕಾರ್ಯಕ್ರಮ ನಿರೂಪಣೆದ್ದು ಶೇರ್ ಮಾಡಿದ್ದಾರೆ ಅಂತ. ಆ ರೀತಿ ಪಾರ್ಟಿ ನಾನು ಬೆಳೆಸಿದೆ. ಆ ದಿವಸ ನನಗೆ ಭಾಳ ಸಂತೋಷ ಆಗಿತ್ತು. ಇವತ್ತು ಜಾಗತಿಕ ಮಟ್ಟದೊಬ್ಬ ನಾಯಕನ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಯಿತು. ಅದರ ನಂತರ ಜಿಲ್ಲಾಧ್ಯಕ್ಷನಾದೆ. ಇವತ್ತು ನಾಡ್ದು ಮುಖ್ಯಮಂತ್ರಿ ಬರಲಿ, ಯಾರು ಬಂದು ನಮ್ಮ ಪಾರ್ಟಿಯ ಕಾರ್ಯಕ್ರಮದಲ್ಲಿ, ಆ್ಯಕ್ಚುಲಿ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಇರುವುದಿಲ್ಲ, ಸರ್ಕಾರ ಕಾರ್ಯಕ್ರಮದಲ್ಲಿ. ಅದೇ ಪಾರ್ಟಿಯ ಕಾರ್ಯಕ್ರಮದಲ್ಲಿ ಎಲ್ಲರ ಜೊತೆ ಒಂದು ವೇದಿಕೆ ಹಂಚಿಕೊಳ್ಳುವಂಥ ಒಂದು ಸೌಭಾಗ್ಯ ಇದೆ. ದೊಡ್ಡ ವಿಚಾರ. ಯಾಕಂದ್ರೆ ಎಷ್ಟೋ ಜನರಿಗೆ ಹತ್ತಿರ ಹೋಗೋಕ್ಕೂ ಸಿಗಲ್ಲ. ತುಂಬ ವರ್ಷ ಹೋರಾಟ ಮಾಡ್ತಾರೆ, ಯಾವುದೇ ಪಕ್ಷ ಆಗಲಿ ಯಾವುದೇ ಸಿದ್ಧಾಂತ ಆಗಲಿ ಹತ್ತಿರ ಹೋಗೋಕೆ ಆಗಲ್ಲ. ಆಗ ಹತ್ತಿರ ಕುತ್ಕೊಳ್ಳೋದು ಅವಕಾಶ ಸಿಗೋದು ಸೌಭಾಗ್ಯನೇ. ಅದು ಯಾವುದೇ ಪಕ್ಷ ಆಗಿರಲಿ, ಯಾರಿಗೂ ಆಗಿರಲಿ ಸೌಭಾಗ್ಯನೇ. ಸೊ ನಂಗೆ ಖುಷಿ ಆಗ್ತದೆ, ಥ್ರಿಲ್ ಆಗುತ್ತೆ ಅದೆಲ್ಲ ನೀವು ಮಾಡ್ತಾ ಇರುವಾಗ. ಹಾಗೆ ಈಗ ರಾಜಕಾರಣಕ್ಕೆ ನೀವು ಬಂದಿದ್ದೀರಾ, ಈ ಒಂದು ಪ್ರಶ್ನೆಯನ್ನು ಕೇಳಲೇಬೇಕು, ಅದರ ನಂತರ ಮುಂದೆ ಹೋಗಬೇಕು. ಅಧ್ಯಕ್ಷರಾಗಿದ್ದೀರಾ ನೀವು, ಮುಂದೆ ಏನಾದರೂ ಕಾಣ್ತಾ ಇದೆ, ಮುಂದೆ ಏನಾಗಬೇಕಂತ ನೀವು ಆಲೋಚನೆ ಇದೆ, ಯೋಜನೆ ಇದೆ? ರಾಜಕಾರಣಿಗಳಿಗೆ ಪ್ರತಿಯೊಬ್ಬರಿಗೂ ಅಪೇಕ್ಷೆ ಇರ್ತದೆ ಅಥವಾ ಒಂದು ಗುರಿ ಇರ್ತದೆ. ಆದರೆ ನಾವೊಟ್ಟು ಸಂಘದ ಹಿನ್ನೆಲೆಯಲ್ಲಿ ಬಂದವರು. ನನ್ನನ್ನು ಈ ಮಟ್ಟಕ್ಕೆ ಸಂಘಟನೆ ಬೆಳೆಸಿದೆ. ಖಂಡಿತ ನಾನು ಯಾವುದು ಅಪೇಕ್ಷೆ ಪಟ್ಟಿದ್ದೇನೆ ಅದಕ್ಕಿಂತ ಮಿಗಿಲಾಗಿ ನಿಜವಾಗಿ ನೋಡಿದ್ರೆ ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಆಗಬೇಕು ಅಂತ ಮನಸ್ಸಲ್ಲಿ ಅಪೇಕ್ಷೆ ಇತ್ತು. ಮೂಡುಬಿದಿರೆಯಲ್ಲಿ ಕೆಲಸ ಮಾಡೋಣ ಅಂತ. ಅದು ಜಿಲ್ಲೆ ಅಧ್ಯಕ್ಷ ಕೊಟ್ಟಿದ್ದಾರೆ. ಸಂಘಟನೆ ಯಾವ ನಿರ್ಧಾರ ಮಾಡ್ತಾರೆ, ಸುದರ್ಶನನ ಏನು ಮಾಡಬೇಕು ಅಂತ ಸಂಘಟನೆ ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವು ಬದ್ಧ. ಅನೇಕ ಸಂದರ್ಭದಲ್ಲಿ ನಮ್ಮ ಸ್ವಯಂ ಸೇವಕರಿಗೆ ವೈಯಕ್ತಿಕ ಮನಸ್ಸಿನಲ್ಲಿ ಏನಿದ್ರೂ ಕೂಡ ಅದು ವೈಯಕ್ತಿಕವಾಗಿ ಇರ್ತದೆ. ಖಂಡಿತ. ಯಾಕಂತೇಳಿ ಅದನ್ನು ನಾವು ಅನೇಕ ಅಪೇಕ್ಷೆ ಬಂದಾಗ ನಮ್ಮ ಮನಸ್ಸಿನ ಭಾವನೆ ಹೇಳ್ತೇವೆ, ಅವಕಾಶ ಇದ್ದರೆ ನೋಡಿ ಅಂತ ರಾಜಕಾರಣದಲ್ಲಿ. ಆದರೆ ನಾನು ಅದನ್ನು ಆ ರೀತಿ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಇಷ್ಟು ಬಹುಶಃ ಇವತ್ತಿನವರೆಗೆ ಕೂಡ ನನಗೆ ಅನೇಕ ಹಿರಿಯರ ಸಂಪರ್ಕ ಇದೆ, ಎಲ್ಲರ ಸಂಪರ್ಕ ಇದ್ದು ಕೂಡ ಬಾಯಿ ಬಿಟ್ಟು ಏನೇನು ಇಷ್ಟರವರೆಗೆ ಕೇಳಿಲ್ಲ. ಅವರಾಗಿ ಗುರುತಿಸ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ನನಗೆ ಭಾಳ ನಿಮ್ಮ ಹತ್ರ ಆಲ್ಮೋಸ್ಟ್ 3/4 ಗಂಟೆ ಆಯಿತು. ನಂಗೆ ಜೆನ್ಯೂನ್ ಅನಿಸ್ತಾ ಇದೆ, ನಾನು ಯಾವ ಹುದ್ದೆ ಹೆಸರು ಹೇಳೋಕ್ಕೆ ಹೋಗಲ್ಲ, ಹೇಳಿದೆ ಸುಮ್ಮನೆ ವಿಷಯ ಏನಾಗೋದು ಬೇಡ. ಒಂದು ಒಳ್ಳೆ ಹುದ್ದೆಗೆ ಹೋಗಿ, ಇನ್ನಷ್ಟು ಒಳ್ಳೆ ಹುದ್ದೆಯಲ್ಲಿದ್ದೀರಾ, ಇನ್ನಷ್ಟು ಉನ್ನತ ಹುದ್ದೆಗೆ ಹೋಗಿ. ಯಾಕಂದರೆ ಒಂದು ಸೌಮ್ಯ ಸ್ವಭಾವ ನಿಮ್ಮದು, ಎಲ್ಲರಿಗೂ ಹೊಂದಿಕೊಂಡು ಹೋಗೋದು, ಅದು ಎಲ್ಲವನ್ನು ಕೂಡ ಒಂದು ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳೋ ನೇಚರು ನಮಗೆ ಬೇಕು. ಕೋಪ ಮಾಡ್ಕೊಳ್ಳೋದು ಬೇಡ. ಆ್ಯಕ್ಚುಲಿ ನಾನು ತುಂಬ ಮುಂಗೋಪಿ. ರಾಜಕಾರಣಕ್ಕೆ ಬಂದ ಮೇಲೆ ನನ್ನ ಸೌಮ್ಯ ಸ್ವಭಾವ ಆದದ್ದು. ರಾಜಕಾರಣ ನನಗೆ ಇದೊಂದು ಪಾಠ ಕಲಿಸಿದೆ, ತಾಳ್ಮೆಯನ್ನು ರಾಜ್ಯಕ್ಕೆ ಕಲಿಸಿದೆ. ಯಾಕಂದರೆ ಭಜನದಳದಲ್ಲಿ ಇದ್ದಾಗ ನಾನು ಸ್ವಲ್ಪ ಮುಂಗೋಪಿ, ಪ್ರಾರಂಭ ಬಾಲ್ಯದಲ್ಲಿ ನಾನು ಸ್ವಲ್ಪ ಮುಂಗೋಪಿ. ಆದರೆ ರಾಜಕಾರಣಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಒಬ್ಬ ನಾಯಕನಾಗಿ ಬೆಳಿಬೇಕಾದ್ರೆ ತಾಳ್ಮೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬನ ಮಾತನ್ನು ಕೇಳುವಂಥ ತಾಳ್ಮೆ ಬೇಕು, ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ತಾಳ್ಮೆ ಬೇಕು. ಅದರ ನಂತರ ಅದಕ್ಕೆ ಪರಿಹಾರ ಹುಡುಕಬಹುದು. ನೀವು ಮಾತೇ ಕೇಳದಿದ್ದರೆ ಪರಿಹಾರ ಸಿಗುವಂಥ ಪ್ರಶ್ನೆ ಇಲ್ಲ. ಆದರೆ ಇದು ನನಗೆ ರಾಜ್ಯಕ್ಕೆ ಇವತ್ತು ತಾಳ್ಮೆಯ ಪಾಠವನ್ನು ಕಲಿಸಿದೆ. ಮತ್ತು ತಾಳ್ಮೆ ನಮಗೆ ಒಬ್ಬ ನಾಯಕನಾಗಿ ಬೆಳಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್, ಅವನಲ್ಲಿ ಇರಬೇಕಾದದ್ದು. ಅದು ನನ್ನನ್ನು ಈ ಮಟ್ಟಕ್ಕೆ ಇವತ್ತು ಬೆಳೆಸಿದೆ. ಇನ್ನಷ್ಟು ಉನ್ನತ ಹುದ್ದೆಗೆ ನೀವು ಹೋಗಿ ಅಂತ ನನ್ನೊಂದು ಹಾರೈಕೆ. ವಾಪಸ್ ಮನೆಗೆ ಬರುವ ಕೆಲವರಿಗೆ, ಈಗ ನಿಮಗೆ ರಾಜಕಾರಣ ಅನ್ನೋದು ತಾಳ್ಮೆ ಕಲಿಸಿದೆ, ಇನ್ನು ಕೆಲವರಿಗೆ ಮದುವೆ ಆದ ನಂತರ ತಾಳ್ಮೆ ಬರುತ್ತೆ ಅಂತ. ಅದರ ಬಗ್ಗೆ ಸೊ ಮನೆಯಲ್ಲಿ ಯಾರು ಹೋಮ್ ಮಿನಿಸ್ಟರು, ಚೀಫ್ ಮಿನಿಸ್ಟರ್ ಯಾರು, ಫೈನಾನ್ಸ್ ಮಿನಿಸ್ಟರ್ ಯಾರು, ಅದೆಲ್ಲ ಹೇಳ್ಬೋದಾ ಸ್ವಲ್ಪ? ಇಲ್ಲ, ನನ್ನ ಮನೇಲಿ ಆ ರೀತಿ ಏನಿಲ್ಲ. ಒಟ್ಟು ಹೆಂಡತಿ ಏನಿದ್ದಾಳೆ, ನನಗೆ ಅದೊಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೇಕು. ಯಾಕಂದರೆ ಅದು ರಾಜಕಾರಣದಲ್ಲಿ ಅನೇಕ ಜನರಿಗೆ ಮನೆ ಸಮಸ್ಯೆ ಇರ್ತದೆ.
ಅದು ಯಾಕಂತ ಹೇಳಿದ್ರೆ ನಮಗೆ ವೈಯಕ್ತಿಕ ಜೀವನಕ್ಕೆ ಟೈಮ್ ಸಿಗಲ್ಲ. ಪ್ರಾರಂಭದಲ್ಲಿ ಅವಳಿಗೆ ಸ್ವಲ್ಪ ಕಷ್ಟ ಆಗಿತ್ತು. ಆದರೆ ನಮ್ಮ ಮನೇಲಿ ತಂದೆ ತಾಯಿನ ಒಟ್ಟಿಗೆ ಇರೋದು, ಈಗ ಅಮ್ಮ ಇಲ್ಲ, ಅಮ್ಮ ಇತ್ತೀಚೆಗೆ ತೀರಿದ್ರು, ತಂದೆ ಇದ್ದಾರೆ, ಒಟ್ಟಿಗೆ ಇರೋದು ಅವಳಿಗೆ ಸ್ವಲ್ಪ ಇದು ಅರ್ಥ ಆಯಿತು. ಕೊನೆಗೆ ನಾನು ಅವಳು ಮದುವೆ ಸಂದರ್ಭ ಬಜರಂಗ ದಳದಲ್ಲಿ ಇದ್ದೆ. ಪ್ರಾರಂಭದಲ್ಲಿ ಮದುವೆ ಬಜರಂಗ ದಳದವರಿಗೆ ಹುಡುಗಿ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಮದುವೆ ಆದಮೇಲೆ ಅವಳು ಅರ್ಥ ಮಾಡಿಕೊಂಡ್ಳು ಒಟ್ಟು ನನ್ನ ಜೀವನ, ನನ್ನ ಒಟ್ಟು ಸಾರ್ವಜನಿಕ ಜೀವನ, ನನ್ನ ದೈನಂದಿನ ಚಟುವಟಿಕೆ ಇದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅವಳು ಜೀವನ ಮಾಡ್ತಾ ಇದ್ದಾಳೆ. ಮತ್ತು ಮನೆ ಯಾವುದೇ ನಿಮಗೆ ಸಮಸ್ಯೆ ಇಲ್ಲ, ಮಕ್ಕಳ ಹತ್ರ ಬಗ್ಗೆ ಎಲ್ಲ ನಿಭಾಯಿಸ್ತಾಳೆ. ಅದರಿಂದಾಗಿ 12 ಗಂಟೆ ಆದರೂ 2 ಗಂಟೆ ಆದರೂ ಕೂಡ ಮನೆಯದ್ದು ಸಮಸ್ಯೆ ಇಷ್ಟು ಇವತ್ತಿನವರೆಗೆ ಇಲ್ಲ, ಇನ್ನೂ ಗೊತ್ತಿಲ್ಲ ನನಗೆ. ಮನೆ ಸಮಸ್ಯೆ ಇಲ್ಲದಿದ್ದರೆ ನಮಗೆ ರಾಜಕಾರಣದಲ್ಲಿ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಯಾರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಅಂದರೆ ಮನೇಲೇಂದ್ರೂ ಸಮಸ್ಯೆ ಇಲ್ಲ. ನನ್ನ ಜೊತೆ ಒಳ್ಳೆ ಅನ್ಯೋನ್ಯತೆಯಿಂದ ಇಷ್ಟರವರೆಗೆ ಜೀವನ ಆಗಿದೆ. ಆದರೆ ಅನೇಕ ಸಂದರ್ಭದಲ್ಲಿ ಒಂದು ಸಲ ನನಗೆ ಭಾಳ ಬೇಸರ ಆಯಿತು. ದೊಡ್ಡ ಮಗ ಅದನ್ನು ಹೆಂಡತಿ ಹೇಳಿದ್ದು, ಬೆಳಿಗ್ಗೆ ಹೋಗ್ತೀವಿ, ಎಷ್ಟೋ ಸಲ ಬೆಳಿಗ್ಗೆ ಹೋದಾಗ ಮಕ್ಕಳು ಎದ್ದಿರೋದಿಲ್ಲ, ರಾತ್ರಿ ನಾವು ಹೋದಾಗ ಮಕ್ಕಳು ಮಲಗಿರ್ತಾರೆ. ದೊಡ್ಡ ಮಗ ಒಂದು ದಿವಸ ತಾಯಿ ಜೊತೆ ಪಪ್ಪ ಸಿಗೋದಿಲ್ಲ, ಪಪ್ಪನಿಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಪುರ್ಸೋತಿಲ್ಲ ಮಾತು ಹೇಳಿದಾಗ ನಂಗೆ ಸ್ವಲ್ಪ ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಮಕ್ಕಳು ತಂದೆ ತಾಯಿಯ ಪ್ರೀತಿಯನ್ನು ಭಾಳ ಅಪೇಕ್ಷೆ ಪಡ್ತಾರೆ. ಅದು ಆಗ ಸ್ವಾಭಾವಿಕವಾಗಿ ನನಗೆ ಬೇಸರ ಆಯಿತು. ಯಾಕಂದರೆ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದೇ ರೀತಿ ವಿದ್ಯಮಾನ ಇತ್ತೀಚೆಗೆ ಶಾಲೆಯಲ್ಲಿ ಟೀಚರ್ಸ್ ಕೇಳಿದಾಗ ಕೂಡ ದೊಡ್ಡ ಮಗ ಅದೇ ರೀತಿ ಹೇಳಿದಂತೆ, ಪಪ್ಪ ಸಿಗೋದಿಲ್ಲ, ಪಪ್ಪ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಆ ಮಾತನ್ನು ಟೀಚರ್ ಜೊತೆ ದೊಡ್ಡ ಮಗ ಹೇಳಿದ ಅಂತೇಳಿ ನನಗೆ ಮತ್ತೆ ಹೆಂಡ್ತಿ ಹೇಳಿದ್ಲು. ಅನೇಕ ಸಂದರ್ಭ ಮನಸ್ಸಿಗೆ ಬೇಸರ ಆಗುತ್ತೆ ನಮಗೆ. ಯಾಕಂದರೆ ಮಕ್ಕಳಿಗೆ ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಕಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ಸಮಯ ಕೊಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ಅದು ಸಣ್ಣ ಮಗ ಇದ್ದಾನೆ ಲಾಸ್ಟ್ನವ, ಅವಂತೂ ನಾನು ತುಂಬ ಹಚ್ಕೊಂಡಿದ್ದಾನೆ. ಅವ ಏನು ಬೇಕಾದ್ರೆ ಈಗ ಫೋನಲ್ಲಿ ಕೂಡ ಹೇಳ್ತಾನೆ ನಮಗೆ, ಅದು ಬೇಕು ಇದು ಬೇಕು ಅಂತ ಫೋನಲ್ಲೇ ಮಾತಾಡಿಕೊಂಡು. ಆದರೆ ಅವ್ರಿಗೆ ಏನು ಕೊಡಬೇಕೋ ಅದನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ, ಬಟ್ ಸಮಯ ಕೊಡಲಿಕ್ಕೆ ಆಗ್ತಾಯಿಲ್ಲ. ಮಕ್ಕಳ ಹೆಸರು ನಿಮ್ಮದು? ನನ್ನ ದೊಡ್ಡ ಒಂದು ಹೃದಯೇಶ, ಎರಡನೇ ಒಂದು ಕೃಪೇಶ, ಮೂರನೇ ಒಂದು ಚಿರಂಜೀವೇಶ. ಏನು ಅರ್ಥ ಅದರದ್ದು? ಅದು ಮೂರು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ. ಓಕೆ, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಉಂಟು, ಇಫ್ ಯು ಡೋಂಟ್ ಮೈಂಡ್, ನನಗೆ ಭಯದಿದ್ರೆ ಮಾತ್ರ. ಈ ಶೋ ನಿಮ್ಮ ಮಕ್ಕಳು ನೋಡ್ತಾರೆ? ನೋಡಲೇಬೇಕಲ್ಲ. ಹೃದಯೇಶ್, ಕೃಪೇಶ್ ಅಂಡ್ ಚಿರಂಜೀವೇಶಗೆ ಈ ಶೋ ಮುಖಾಂತರ ನೀವು ಹೇಳಿಲ್ಲ ಅಂತ ಗೊತ್ತುಂಟು, ಇವತ್ತು 3 ಹೆಸರು ಹೇಳಿಕೊಂಡು ಅವರಿಗೆ ಐ ಲವ್ ಯು ಅಂತ ಹೇಳಬೇಕು. ನಿಮ್ಮದೇ ಮಕ್ಕಳಿಗೆ ನೀವು ಈ ಶೋ ಮುಖಾಂತರ ಐ ಲವ್ ಯು ಹೇಳಬೇಕು. ಓಕೆ, ಹೃದಯೇಶ್, ಕೃಪೇಶ, ಚಿರಂಜೀವೇಶ 3 ಕೂಡ ನನ್ನ ಮುದ್ದಿನ ಮಕ್ಕಳು. ಅವರನ್ನು ತುಂಬ ಪ್ರೀತಿ ಮಾಡ್ತೇನೆ ನಾನು, ಮತ್ತು ಅವರು ಕೂಡ ನನ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ಐ ಲವ್ ಹೇಳಲ್ವಾ? ಆ್ಯಂಡ್ ಇದರ ಜೊತೆಗೆ ನಿಮ್ಮ ಮುದ್ದಿನ ಮಡದಿಗೆ ಏನಾದ್ರು ಹೇಳೋದಿದ್ರು ಸಹ ಹೇಳ್ಬೋದು, ನಾವು ಕಿವಿ ಮುಚ್ಕೊಳ್ತೇವೆ. ಏನಿಲ್ಲ, ಒಟ್ಟು ನನ್ನ ಇವತ್ತಿನ ಜೀವನದ ಏನು ಜೀವನ ಸಾಗ್ತಾ ಇದೆ, ಪ್ರತಿಯೊಬ್ಬನ ವ್ಯಕ್ತಿ ಜೀವನದಲ್ಲಿ ಸ್ತ್ರೀ ಪಾತ್ರ ಇದ್ದೇ ಇರುತ್ತೆ. ನನ್ನ ಹುಟ್ಟಿನಲ್ಲಿ ನನ್ನ ತಾಯಿಯ ಆಶೀರ್ವಾದ ಇದ್ದರೆ, ನನ್ನ ನಂತರ ಮದುವೆ ಆದ ನಂತರ ಸಹಧರ್ಮಿಣಿಯಾಗಿ ಒಳ್ಳೆ ರೀತಿ ಕೆಲಸ ಮಾಡ್ತಾಯಿದ್ದೆ. ಹೇಮಾವತಿ ಅಂತ ಅವಳದ ಹೆಸರು. ಓಕೆ, ಹೇಮಾವತಿ. ಒಟ್ಟು ಇವತ್ತು ಮನೆಯ ಜವಾಬ್ದಾರಿಯನ್ನು, ಒಟ್ಟು ನನ್ನ ಇಡೀ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾಳೆ. ಮತ್ತು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಾಳೆ. ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು, ನನ್ನ ಸ್ವಭಾವ ಏನಿದೆ, ನನ್ನ ಏನೇನು ವ್ಯವಸ್ಥೆ ಇದೆ, ತುಂಬ ಅರ್ಥ ಮಾಡಿಕೊಂಡಿದ್ದಾಳೆ. ಅದನ್ನು ನಾನು ಗಾಡ್ ಗಿಫ್ಟ್ ಅಂತ ಹೇಳ್ತೇನೆ ಅಷ್ಟೇ, ಬೇರೆ ಏನು ಹೇಳಿ. ಮೇಡಮ್ ನೋಡ್ತಾರೆ ಶೋ? ಈ ನೋಡ್ಬೋದಲ್ಲ? ನೋಡ್ತಾರೆ. ನಾಳೆ ಬರುತ್ತೆ, ಐ ಮೀನ್ ನಾಳೆ ಅಲ್ಲ, ಈಗ ಈ ಶೋ ಆಗ್ತಾ ಇದೆ ಅಲ್ವಾ? ಬಹುಶಃ ಈ ಶೋ ನೋಡಿದ ನಂತರ ಖಂಡಿತವಾಗಿಯೂ ಮೇಡಮ್ ಅದು ನಿಮಗೆ ಓಕೆ, ನೀವು ಒಟ್ಟಿಗೆ ಇರ್ತೀರ ನೀವು ಅಲ್ವಾ? ಒಂದು ಡಿಮಾಂಡ್ ಬಂದೇ ಬರುತ್ತೆ, ಕೊನೆಯ ಬಾರಿ ಇಬ್ಬರೇ ಜೊತೆಯಾಗಿ ಫಿಲ್ಮ್ ನೋಡಿದ್ದು ಯಾವ ಫಿಲ್ಮು, ಯಾವಾಗ? ನೆನಪಿಲ್ಲ ನನಗೆ. ಯಾಕಂತ ಹೇಳಿದ್ರೆ ನಾನು ಮದುವೆ ಆದ ನಂತರ ಪ್ರಾರಂಭದಲ್ಲಿ ಒಂದು ಸಲ ಒಟ್ಟಿಗೆ ಟೂರೆಲ್ಲ ಹೋಗಿದ್ದೇನೆ ಅವಳ ಜೊತೆ. ಈ ಕಡೆ ಕನ್ಯಾಕುಮಾರಿಯಿಂದ ದೆಹಲಿ ತನಕ ಪ್ರವಾಸ ಮಾಡಿದ್ದೇನೆ, ಹರಿದ್ವಾರ ಇರ್ಬೋದು ಎಲ್ಲ. ಕೊನೆಗೆ ಅವಳಿಗೆ ಹೇಳಿದೆ, ಇದು ನಿನ್ನ ಲಾಸ್ಟ್ ಟೂರು. ಯಾಕೆಂದ್ರೆ ನಂದು ಒಟ್ಟು ವ್ಯವಸ್ಥೆ ಹೀಗೆ, ಎಲ್ಲರಾಗೆ ವಾಪಸ್ಸು ತಿರುಗಾಟ ಮಾಡಲಿಕ್ಕೆ ನನಗೆ ಸಮಯ ಇಲ್ಲ. ಬಹುಶಃ ಈ ಒಟ್ಟು ನನ್ನ ಜೀವನದಲ್ಲಿ ಒಂದು
10 ಸಲ ಕೂಡ ನಾವು ಒಟ್ಟಿಗೆ ನಾವು ಹೊರಗಡೆ ಔಟಿಂಗ್ ಅಂತ ಹೋಗಿರಲಿಕ್ಕಿಲ್ಲ ಖಂಡಿತ ಕೂಡ. ಹೋಟ್ಲಲ್ಲೂ ಕೂಡ ಬಹಳ ಕಡಿಮೆ, 10 ಸಂಖ್ಯೆಯ ಒಳಗಡೆ ನಾವು. ಮತ್ತು ಏನಿದ್ರೂ ಮನೆಗೆ ತರಿಸುವಂಥದ್ದು, ಮನೇಲೇ ಇರುವಂಥದ್ದು. ಫಿಲ್ಮ್ ನಂಗೆ ನೆನಪಿಲ್ಲ, ಒಟ್ಟು ನೋಡಿದ್ದು 2 ನೋಡಿರ್ಬೋದು. ನಾನೇ ಈಗ ಫಿಲ್ಮ್ ನೋಡೋದು ಕಡಿಮೆ, ಮತ್ತು ನಾನು ಮತ್ತು ಅವಳು ಒಟ್ಟಿಗೆ ಹೋದ ನೆನಪಿಲ್ಲ ನನಗೆ. ಯಾವಾಗಲೂ ಹೇಳ್ತೇವೆ ರಾಜಕಾರಣಿಗಳು ಒಂದು ಕಾರ್, ಒಂದು ದೊಡ್ಡ ಕಾರು, ಗೂಟದ ಕಾರು, ಎದುರುಗಡೆ ಪೊಲೀಸ್ ಚೀಫ್, ಹಿಂದ್ಗಡೆ ಪೊಲೀಸ್ ಚೀಫ್, ರೊಯ್ ಹೋಗ್ತಾ ಇರುತ್ತೆ. ವಾವ್ ಏತು ಮಲ್ಲ ಇನ್ಫ್ಲುಯೆನ್ಸ್ ದಗಲ್ಲ ಬೇತ ಮಾತ ಬೇಲೆ ಹಾಕ್ಕೊಂಡು. ಆದರೆ ಇವತ್ತು ಈ ಶೋ ಅಲ್ಲಿ ಒಬ್ಬ ಕುಟುಂಬವನ್ನು ಪ್ರೀತಿಸುವ ಒಬ್ಬ ಗಂಡ, ತಂದೆ ತಾಯಿ ಅಜ್ಜ ಅಜ್ಜಿ ಹಿರಿಯಜ್ಜಿಯನ್ನು ಕೂಡ ಪ್ರೀತಿಸುವಂತಹ ಒಬ್ಬ ಮಗ ಮೊಮ್ಮಗ, ಪುಲ್ಲಿ ಓಕೆ, ಆ್ಯಂಡ್ 3 ಮಕ್ಕಳ ಮುದ್ದಿನ ತಂದೆ. ಇವತ್ತು ಇಷ್ಟು ಅವಾಗ ಶೋದು 45 ಮಿನಿಟ್ಸ್ ಒಂದು ಡಿಫ್ರೆಂಟ್ ಆಗಿತ್ತು. ನಂತರ ಕೊನೆಯ ಒಂದು ಭಾಗದಲ್ಲಿ ಒಬ್ಬ ಇಡೀ ಕುಟುಂಬವನ್ನು ಬಹಳ ಮುದ್ದಾಗಿ ಪ್ರೀತಿಸುವ, ಬಹಳ ಪ್ರೀತಿಯನ್ನು ಪ್ರೀತಿಸುವ ಒಬ್ಬ ಯುವಕ ಸುದರ್ಶನ್ ಅವರನ್ನು ನಾನು ಕಂಡೆ. ದಿಸ್ ಶೋ ಈಸ್ ಆಲ್ ಅಬೌಟ್. ನೀವು ಏನು ಮಾಡ್ತಾ ಇದ್ದೀರ ಅಂತ ಕೇಳಿಲ್ಲ, ನೀವು ಇಷ್ಟೆಲ್ಲ ಮಾಡಲು ನಿಮ್ಮ ಹಿಂದೆ ಯಾರೆಲ್ಲ ಇದ್ದಾರೆ ಅದು ಕೇಳುವ ಈ ಪ್ರಯತ್ನ, ಈ ಶೋ, ಬೇರೇನೂ ಅಲ್ಲ. ಸೊ ಈಗ ನಿಮ್ಮ ಹತ್ರ ಕೇಳೋದಿಷ್ಟೇ ಏನಂದರೆ, ಈ ಓವರಾಲ್ ಈಗ ನಿಮ್ಮ ಚೈಲ್ಡ್ಹುಡ್ ಡೇಸ್ಗೆ ಹೋದ್ರಿ, ಮನೆಗೆ ಹೋದ್ರಿ, ಕಾಲೇಜಿಗೆ ಹೋದ್ರಿ, ಆಮೇಲೆ ನಿಮ್ಮ ಸಂಘಕ್ಕೆ ಹೋದ್ರಿ, ರಾಜಕಾರಣಕ್ಕೆ ಬಂದ್ರಿ, ಈಗ ಮನೆಗೆ ಹೋದ್ರಿ, ಕಣ್ಣಲ್ಲಿ ಕೂಡ ಒಂದು ತೇವ ಕೂಡ ಆಯಿತು, ನಿಮ್ಮದು ಎಲ್ಲವಾಯಿತು. ಹೇಗೆ ಅನಿಸುತ್ತೆ ಈ ಶೋ? ಬಹಳ ಭಾವನಾತ್ಮಕವಾದಂಥ ಇದು ಕಾರ್ಯಕ್ರಮ. ಇದು ಬಹುಶಃ ನಾವು ಅನೇಕ ಸ್ಟುಡಿಯೋಗಳಿಗೆ ಹೋಗಿದ್ದೇವೆ. ಈ ರೀತಿ ಒಂದು ಹೊಸ ಕಾನ್ಸೆಪ್ಟ್ ಇದು. ಬಹುಶಃ ಈ ರೀತಿಯ ವೇದಿಕೆಗೆ ನಾನು ಪ್ರಥಮವಾಗಿ ಕೂರ್ತಾ ಇದ್ದೇನೆ. ಇದರಲ್ಲಿ ಏನಾಗುತ್ತೆ, ಅವನ ಮನಸ್ಸಿನಲ್ಲಿರುವಂಥ ಅನೇಕ ವಿಚಾರಗಳನ್ನು ಮನಸ್ಸಿನಿಂದ ತೆಗಿಲಿಕ್ಕಾಗತ್ತೆ. ಎಷ್ಟೋ ಜನ ಅನೇಕ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟಿರ್ತಾರೆ. ಅದು ಮನಸ್ಸಿನಿಂದ ಹೊರಗೆ ಬಂದಾಗ ಮನಸ್ಸು ಸ್ವಲ್ಪ ನಿರಾಳ ಆಗುತ್ತೆ. ಇದು ಮನಸ್ಸಿನ ಭಾವನೆಗಳನ್ನು, ಮನಸ್ಸಿನಲ್ಲಿರುವಂಥ ಅನೇಕ ಗುಪ್ತವಾಗಿರುವಂಥ ಏನೆಲ್ಲ ಅಂಶಗಳಿದೆ ಅದನ್ನು ಅಭಿವ್ಯಕ್ತಪಡಿಸುವಂಥ ಒಂದು ಕಾರ್ಯಕ್ರಮ. ಭಾಳ ಒಳ್ಳೆಯ ಕಾರ್ಯಕ್ರಮ. ಸ್ಪಂದನದ ಬಗ್ಗೆ ನನಗೆ ತುಂಬ ಗೊತ್ತಿದೆ. ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಹೊಸ ಸಂದೇಶ ಕೊಡುವಂಥ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾಯಿದೆ. ಇದೇ ರೀತಿ ಮಾಡಬೇಕು. ಯಾಕಂದರೆ ಮಾಧ್ಯಮ ಎನ್ನುವಂಥದ್ದು ಸಮಾಜಕ್ಕೆ ಭಾಳ ವೆರಿ ಇಂಪಾರ್ಟೆಂಟ್. ಅದು ಅನೇಕ ಸಂದರ್ಭದಲ್ಲಿ ಮಾಧ್ಯಮ ಏನಾಗುತ್ತೆ, ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದೆ. ಅದರಿಂದಾಗಿ ಇವತ್ತು ಸ್ಪಂದನ ಆದರೆ ನಮ್ಮ ಜಿಲ್ಲೆಯ ಅನೇಕ ಸ್ಪಂದನ ರೀತಿಯಲ್ಲಿ ಅನೇಕ ಇವತ್ತು ಟಿ ವಿ ಚಾನಲ್ಗಳಿದೆ, ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಯಾಕೆ ಮಾಡ್ತಾಯಿದೆ ಅಂತ ಹೇಳಿದ್ರೆ ಅವರಿಗೆ ಈ ಜಿಲ್ಲೆಯ ಈ ಮಣ್ಣಿನ ವಾಸನೆ ಗೊತ್ತಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಏನಿದೆ, ಇದು ನಮ್ಮ ತುಳುನಾಡು. ಇದು ಇಲ್ಲಿಯ ದೇವರು ನಾಗಾರಾಧನೆ ಮಾಡುವಂಥ ಪರಶುರಾಮ ಸೃಷ್ಟಿ ಅಂತ ನಾವು ಹೇಳ್ತೀವಿ. ಇಲ್ಲಿಯ ಮಣ್ಣಿನ ವಾಸನೆ ಗೊತ್ತಿದೆ, ಜನರ ಅಭಿರುಚಿ ಗೊತ್ತಿದೆ, ಜನರ ಭಾವನೆಗಳು ಗೊತ್ತಿದೆ. ಅದರಿಂದಾಗಿ ಈ ರೀತಿಯ ಕಾರ್ಯಕ್ರಮಗಳು ಭಾಳ ಒಳ್ಳೆಯ ರೀತಿಯಲ್ಲಿ ಆಗ್ತಾಯಿದೆ. ಸ್ಪಂದನಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನನಗೆ ಖಂಡಿತವಾಗಿ ಕೂಡ ಒಳ್ಳೆಯ ಒಂದು ನಿರೂಪಕ, ನೀವು ಒಳ್ಳೆಯ ರೀತಿಯಲ್ಲಿ ನೀವು ನಿರೂಪಣೆ ಮಾಡಿದ್ದೀರಿ. ಎಷ್ಟೇ ದೊಡ್ಡ ಜನ ಕೂತರೂ ಕೂಡ ಅವನ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಹೊರಗಾಕಿಸುವಂಥ ಸಾಮರ್ಥ್ಯ ನಿಮಗಿದೆ. ಬಹುಶಃ ಈ ಸ್ಪಂದನದ ಮುಖಾಂತರ ನೀವೇನು ಒಳ್ಳೆ ನಿರೂಪಣೆ ಮಾಡಿದ್ದೀರಿ. ಬಹುಶಃ ನಿಮ್ಗೆ ಗೊತ್ತಿಲ್ಲ ನೀವು ಯಾವ ರೀತಿಯ ಫೀಲ್ಡಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಬಹುಶಃ ಯಾವ ಕನಸನ್ನು ನೀವು ಕಟ್ಟಿದ್ದೀರಿ. ಆ ಕನಸನ್ನು ನನಸಾಗಲಿ ಅಂತ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಮತ್ತು ಸ್ಪಂದನದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇದರ ಮಾಲಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮುಗಿಸೋ ಮುಂಚೆ 2 ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ನೀವು ತುಂಬ ಚಾರಿಟಿ ಮಾಡ್ತೀರ, ನೀವು ಯಾರಿಗೆ ಹೇಳೋದು ಕೂಡ ಇಲ್ಲ. ಸೊ ಕೇಳಬಾರ್ದು, ಬಟ್ ಕೇಳ್ತೇನೆ. ಸೊ ಇದೆಲ್ಲ ಹೇಗೆ ಸ್ಫೂರ್ತಿ ನಿಮಗೆ? ಒಂದು ನಮಗೆ ಹಿರಿಯರು ಹೇಳಿಕೊಟ್ಟದ್ದು ಒಂದೇ, ನಾವು ಸಮಾಜದಿಂದ ಏನೆಲ್ಲ ಪಡೆದಿದ್ದೇವೆ ಅದು ಸಮಾಜಕ್ಕೆ ಅರ್ಪಣೆ ಆಗಬೇಕು. ಗುರೂಜಿಯವರು ಒಂದು ಮಾತು ಹೇಳ್ತಾರೆ, ನಾವು ದುಡಿದಿದ್ದರಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ನಾವು ಕೊಡಲೇಬೇಕು. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ಅನೇಕರಿಗೆ ದೊಡ್ಡ ಪ್ರಶ್ನೆ ಇದೆ ಇದು. ನನ್ನ ನಾನು ಮಾಡುವಂಥ ಸೇವಾ ಚಟುವಟಿಕೆ ಮೇಲೆ ಇವೆಲ್ಲಿಂದ ಸಂಪಾದನೆ ಮಾಡ್ತಾ ಇದ್ದಾನೆ, ಎಲ್ಲಿಂದ ಬರ್ತಾ ಇದೆ. ಇದಕ್ಕೆ ಅನೇಕ ಜನ ಬೇರೆ ಬೇರೆ ಅರ್ಥ ಕಲ್ಪಿಸಿದ್ದಾರೆ. ಅವನಿಗೆ ಆ ಮೂಲದಿಂದ ಬರ್ತದೆ, ಈ ಮೂಲದಿಂದ ಬರ್ತದೆ, ಸಹಜವಾಗಿ. ಅದು ನಾನು ಸ್ಪಷ್ಟತೆ ಇದ್ದೇನೆ. ಅದು ಯಾವ ರೀತಿ ಆರೋಪ ಬರಲಿ, ಯಾವುದೇ ಅಪವಾದ ಬರಲಿ, ನನಗೆ ಅದೇನು ಸಮಸ್ಯೆ ಇಲ್ಲ. ಅಂತೂ ನನಗೆ ದೇವಮೂಲೆಯಿಂದ ಬರ್ತದೆ. ಯಾವ ಮೂಲೆ ನನಗೆ ಅಗತ್ಯ ಇಲ್ಲ. ಒಂದು ದೇವಮೂಲೆಯಿಂದ ನನಗೇನು ಸಂಪಾದನೆ ಬೇಕು ಬರ್ತದೆ. ಇವತ್ತಿನವರೆಗೆ ನಾನು ನಾಳೆಗೆ ಏನು ಮಾಡಿಟ್ಟಿಲ್ಲ. ಇವತ್ತಿನವರೆಗೆ ನನ್ನ ಹೆಂಡತಿ ಮಕ್ಕಳ ಹೆಸರಲ್ಲಿ ಕೂಡ ಏನೂ ಆಸ್ತಿ ಕೂಡ ನಾನು ಮಾಡಿಲ್ಲ. ಆದರೆ ಸಮಾಜದಲ್ಲಿ ಬಂದಾಗ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬರ್ತಾರೆ. ಬೇರೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾರೆ.
ನಿಮ್ಗೆ ಗೊತ್ತಿರ್ಬೋದು, ನೀವು ಅನೇಕ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಕಾರ್ಯಕ್ರಮ ಮಾಡಿದಾಗ ಗೆಸ್ಟನ್ನು ಯಾಕೆ ಹಾಕ್ತಾರೆ ಅಂತ ಕೇಳಿದರೆ, ಆ ಗೆಸ್ಟಿನಿಂದ ಏನಾದರೂ ಒಂದು ಆ ಕಾರ್ಯಕ್ರಮದ ಒಟ್ಟು ಖರ್ಚು ಬಜೆಟ್ ಮಾಡಿ 4 ಜನ ಗೆಸ್ಟ್ ಹಾಕಿದರೆ ಇಂಥವ್ರು ನಮಗೆ ಇಷ್ಟಿಷ್ಟು ಕೊಡ್ತಾರೆ ಎನ್ನುವಂಥ ನಂಬಿಕೆಯಿಂದ ಹಾಕ್ತಾರೆ. ನಾವು ಕಾರ್ಯಕ್ರಮದಲ್ಲಿ ಹೋಗೋದು ಸುಮ್ಮನೆ ಅವರು ಕೊಟ್ಟಿರುವಂಥ ಒಂದು ಪ್ರಮಾಣ ಪತ್ರ ಅಥವಾ ಸ್ಮರಣಿಕೆ ತಗೊಂಡು ಭಾಷಣ ಹೊಡೆದು ಬಂದರೆ ಏನು ಪ್ರಯೋಜನ ಇಲ್ಲ. ನಾನು ಹೋದಾಗ ಆ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆ ನೋಡ್ತೇನೆ, ಆ ಕಾರ್ಯಕ್ರಮದ ಎಷ್ಟು ಖರ್ಚಿದೆ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಏನಾದರೂ ನಾವು ಸ್ವಲ್ಪ ಅವರಿಗೆ ಕೊಟ್ಟಾಗ ಅವ್ರು ಇನ್ನಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಪ್ರೇರಣೆ ಬರುತ್ತೆ. ಮತ್ತು ನಾವು ಕಲಾವಿದರಿಗೆ ನಾವು ಸಹಕಾರ ಕೊಡಬೇಕು. ಕಲಾವಿದರಿಗೆ ನಾವು ಸಹಕಾರ ಕೊಡದಿದ್ದರೆ ಕಲೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿ, ಇವತ್ತು ಗೊತ್ತಿಲ್ಲ, ಇವತ್ತಿನವರೆಗೆ ದೇವರು ನನ್ನಲ್ಲಿ ನಡೆಸಿದ್ದಾರೆ. ನನ್ನಲ್ಲಿಗೆ ಬಂದ ಅದು ಆಧ್ಯಾತ್ಮಿಕದ ಕಾರ್ಯಕ್ರಮ ಇರಲಿ, ದೇವಸ್ಥಾನಗಳ ಕಾರ್ಯಕ್ರಮ ಇರಲಿ, ಕ್ರೀಡಾ ಕಾರ್ಯಕ್ರಮ ಇರಲಿ, ಅಥವಾ ಯಾವುದೇ ರೀತಿಯ ಸಾಮಾಜಿಕವಾದಂಥ ಕೆಲಸ ಕಾರ್ಯಗಳಿರಲಿ, ಯಾರನ್ನು ಕೂಡ ನಾನು ಬರೀ ಕೈಯಲ್ಲಿ ಕಳಿಸೋದಿಲ್ಲ. ನನ್ನಿಂದ ಎಷ್ಟು ಸಾಧ್ಯ ಇದೆ ಶಕ್ತಿ ಮೀರಿ ನಾನು ಕೊಡ್ತಾಯಿದ್ದೀನಿ. ನಾಳೆ ಚಿಂತೆ ಗೊತ್ತಿಲ್ಲ, ಅದು ಭಗವಂತ. ಯಾಕಂದರೆ ಹುಟ್ಟಿಸಿದವ ಪ್ರತಿಯೊಬ್ಬನಿಗೆ ವ್ಯವಸ್ಥೆ ಭಗವಂತ ಮಾಡಿರ್ತಾನೆ. ಆ ನಂಬಿಕೆ ನನಗೆ ಇದೆ. ಯಾಕಂತೇಳಿದ್ರೆ ಭಗವಂತನ ಮೇಲೆ ವಿಶೇಷ ನಂಬಿಕೆಯಿಂದ ಜೀವನ ಮಾಡಿದ್ದೀನಿ. ನಾಳೆದು ಗೊತ್ತಿಲ್ಲ. ನಮಗೆ ಯಾವ ರೀತಿ ನಮ್ಮನ್ನು ಮುನ್ನಡೆಸಬೇಕು ಭಗವಂತನಿಗೆ ಬಿಟ್ಟದ್ದು. ಮತ್ತು ನಾನು ಸಮಾಜದಿಂದ ನಾನು ಪಡೆದ ಪ್ರತಿಯೊಂದು ಏನು ವ್ಯವಸ್ಥೆ ಇದೆ ಅದು ಸಮಾಜದಿಂದಲೇ ಪಡೆದದ್ದು. ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವಾಗ ನನಗೆ ಅದರೇನು ಬೇಸರ ಇಲ್ಲ. ಬರುವಾಗ ನಾನೇನು ತಂದಿಲ್ಲ, ಹೋಗುವಾಗ ಏನು ಕೊಂಡೋಗೋದಿಲ್ಲ, ಹೆಸರು ಮಾತ್ರ ಏನಾದರೂ ಉಳೀತದೆ. ಖಂಡಿತ. ಅದಕ್ಕೋಸ್ಕರ ನನಗೆ ನಾಳೆಗೆ ಮಾಡಿಡಬೇಕು ಯಾವುದೇ ರೀತಿ ನನಗೆ ಮನಸ್ಸಿಲ್ಲ. 3 ಮಕ್ಕಳು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸ ಕೊಡ್ತೇನೆ. ಅವರಿಗೆ ಬೇಕಾದನ್ನು ಅವರು ಸಂಪಾದನೆ ಮಾಡಿಕೊಳ್ಬೇಕು. ನನ್ನ ನಂಬಿಕೆ ಇದೆ, ನಾನು ಮಾಡಿದ ಒಳ್ಳೆತನ ಇದ್ದರೆ, ನಾನು ಏನಾದರೂ ಸಾಮಾಜಿಕ ಚಟುವಟಿಕೆ ಮಾಡಿದ್ದುದು ಸರಿ ಅಂತ ಇದ್ದರೆ ಭಗವಂತ ನನ್ನ ಮಕ್ಕಳಿಗೆ ಒಂದು ದಾರಿಯನ್ನು ಕಾಣಿಸ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆ ನಂಬಿಕೆಯಿಂದ ಜೀವನ ಮಾಡ್ತಾಯಿದ್ದೆ. ಖಂಡಿತವಾಗಿ ಒಳ್ಳೆ ಮಾತು ಹೇಳಿದ್ರಿ. ಈಗ ಕೊನೆಯದಾಗಿ ಒಂದು ರಿಕ್ವೆಸ್ಟ್ ಇದೆ, ಮನವಿ ಇದೆ ನಿಮ್ಮ ಹತ್ರ. ಇವತ್ತು ನೀವು ನಿಮ್ಮ ಲೈಫ್ನ ಫಸ್ಟ್ ಸೆಲ್ಫಿ ತೆಗೆದ್ರಿ ನೀವು. ಆ ಸೆಲ್ಫಿಯನ್ನು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಆಗಿರೋ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಇವತ್ತು ಹೇಗೆ ಕಾರ್ಯಕ್ರಮ ಹೇಗೆ ಅನಿಸಿತ್ತು, ನಿಮ್ಗೆ ಹೇಗೆ ಡಿಫರೆನ್ಸ್ ಅನಿಸಿತ್ತು, ಮತ್ತು ನಿಮ್ಮ ಒಂದು ಅನಿಸಿಕೆಯನ್ನು ಬರಿಬೋದಾ ಎಂಬ ಒಂದು ಮನವಿ ಪೋಸ್ಟ್ ಮಾಡ್ಬೋದಾ? ಯಾಕಂದರೆ ಅಲ್ಲಿಂದಲೇ ಕಾಪಿ ಮಾಡಿ ನಂದಕ್ಕೆ ಪೋಸ್ಟ್ ಮಾಡ್ತೇನೆ ನಾನು. ಖಂಡಿತ ಮಾಡ್ತೇನೆ. ಶೋರ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಸೊ ಸುದರ್ಶನ್ ಎಂ ನಮ್ಮ ಮೂಡಬಿದ್ರೆಯ ಒಂದು ಪುಟ್ಟ ಗ್ರಾಮದಿಂದ ಹುಟ್ಟಿ ಬೆಳೆದು ಇಷ್ಟೊಂದು ದೊಡ್ಡ ಒಂದು ಸಾಗರದಂತಹ ಒಂದು ಪಕ್ಷದ ಒಂದು ಅಧ್ಯಕ್ಷನಾಗಿ ಇವತ್ತು ಬಹಳ ಒಂದು ನೆನಪುಗಳನ್ನು ಹಂಚಿಕೊಂಡರು. ಅವರು ಬೆಳೆದು ಬಂದ ದಾರಿ, ಸಾಧನೆಗಳು, ಹೋರಾಟಗಳು ಎಲ್ಲವನ್ನು ಮಾಡಿ ಕೊನೆಗೆ ಭಾವನಾತ್ಮಕ ಕೂಡ ಆದರು. ಇದು ಒಬ್ಬ ವ್ಯಕ್ತಿಯ ಒಂದು ಲಕ್ಷಣ. ಯಾಕಂದರೆ ಎಲ್ಲಿ ಹೋದರೂ ಕೂಡ ತನ್ನವರು ಮತ್ತು ತನ್ನ ನಂಬಿದವರನ್ನು ಕೈ ಬಿಡುವುದಿಲ್ಲ ಎಂಬಂತಹ ಒಬ್ಬ ಮನಸ್ಥಿತಿ ಉಳ್ಳ ವ್ಯಕ್ತಿ ಯಾವತ್ತೂ ಹೀಗೆ ಇರ್ತಾರೆ. ಹೀಗೆ ಇರಿ, ಚೆನ್ನಾಗಿರಿ, ಇನ್ನಷ್ಟು ಎತ್ತರಕ್ಕೆ ಹೋಗಿ. ನೀವು ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ ನಾವು ಮುಂದೆ ಬಂದು ನಿಂತಾಗ ಒಂದು ಎರಲ್ ನಮಸ್ತೆ, ಇಷ್ಟು ಒಂದು ರಿಲೇಷನ್ ನಮ್ಮ ಜೊತೆ ಇರಲಿ, ಅಷ್ಟು ಸಾಕು. ಖಂಡಿತ. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನೆನಪಿರಬೇಕು. ಆಗ ಎಲ್ಲಿ ಮುಟ್ಟಿದ್ರು ಕೂಡ ನಾನು ಎಲ್ಲಿಂದ ಬಂದಿದ್ದೀನಿ ಅಂತ ನೆನಪಿದರೆ ಖಂಡಿತ ಯಶಸ್ವಿ ಆಗ್ತಾನೆ. ಅದನ್ನು ನನ್ನ ಜೀವನದ ಪ್ರತಿಯೊಂದು ನಡೆಯಲ್ಲಿ ನಾನು ಅದನ್ನು ನೆನಪಿಟ್ಕೊಂಡಿದ್ದೇನೆ. ಅದರಿಂದಾಗಿ ಇವತ್ತು ನನಗೆ ಯಶಸ್ಸು ಸಿಕ್ಕಿದೆ. ಖಂಡಿತ ಕೂಡ ಇದನ್ನು ಇದೇ ರೀತಿ ಮುಂದುವರಿಸ್ತೇನೆ. ಯಾವ ಮಟ್ಟಕ್ಕೆ ಹೋದರೂ ಕೂಡ ಸುದರ್ಶನ್ ಅದೇ ರೀತಿ ಇರ್ತಾನೆ. ಹೀಗೆ ಇರಿ ಅಂತ ಹೇಳ್ತಾ ಇವತ್ತು ತನ್ನ ಶೋ ಮೂಲಕ ಮುದ್ದಿನ ಮಕ್ಕಳಿಗೆ ಅವರು ಮೆಸೇಜ್ ಕೊಟ್ಟಿದ್ದಾರೆ, ಧರ್ಮ ಪತ್ನಿಗೆ ಮೆಸೇಜ್ ಕೊಟ್ಟರು, ಕುಟುಂಬಕ್ಕೆ ಮೆಸೇಜ್ ಕೊಟ್ಟರು. ಇದೇ ರೀತಿ ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇರಲಿ ಅಂತ ಹೇಳ್ತಾ ಸುದರ್ಶನ್ ಎಂ ಅವರು ಬಹಳ ಮಾತಾಡಿದರು. ಅವರ ಒಂದು ಜೀವನದ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ, ಅವರ ಕುಟುಂಬದ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ, ಅವರ ಹೋರಾಟದ ಬಗ್ಗೆ, ಅವರ ಸಿದ್ಧಾಂತಗಳ ಬಗ್ಗೆ, ಅವರ ನಂಬಿಕೊಂಡು ಬಂದಂತಹ ದಾರಿಯ ಬಗ್ಗೆ ಅನೇಕ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಂಡರು. ಭಾವನಾತ್ಮಕವಾದರು. ಒಂದು ಒಳ್ಳೆಯ ಸಂದರ್ಶನ ಮಾಡಿದಂಥ ತೃಪ್ತಿ ನನಗಿದೆ. ಇವರು ಇನ್ನಷ್ಟು ಉನ್ನತ ಹುದ್ದೆಗೆ ಹೋಗಲಿ ಅಂತ ನಾನು ಹಾರೈಸುತ್ತಾ ಮುಂದಿನ ಭಾನುವಾರ ಸಿಗೋಣ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ. ಅವರ ಕಥೆಯನ್ನು ಕೂಡ ನಾವು ಕೇಳೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಚಾನಲ್. ಧನ್ಯವಾದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್.